220 ಜನರನ್ನು ಆಯ್ಕೆ ಮಾಡಿದ್ದೆವು, ಬರಬೇಕು ಅಂತ ನಾವು ತಿಳಿಸಿದ್ದೆವು. ಈ ಪೈಕಿ 81 ಮಂದಿ ನೀವು ಬಂದಿದ್ದೀರಿ. ನೀವು 81 ಮಂದಿಯು ಇವತ್ತು ಬೆಳಗಿನಿಂದ ಸಂಜೆವರೆಗೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ವಿನಂತಿಸ್ತೇನೆ. ಸಂಜೆವರೆಗೆ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಮಾತ್ರ ನಿಮಗೆ ಅರ್ಹತೆಯ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಎರಡನೇದ್ದು, ಸಂಜೆ ನೀವು ಮನೆಗೆ ಹೋಗುವಾಗ ಈ ದಿನದ ಭತ್ಯೆ, ಗೌರವ ಭತ್ಯೆ ರೂ 300 ನಾವು ಶಾಂಕ್ಷನ್ ಮಾಡಿದ್ದೇವೆ. ಅದನ್ನು ಕೊಡ್ತೀವಿ ನಿಮಗೆ TA ಆಗಿ, ಅದನ್ನು ನೀವು ಉಪಯೋಗಿಸಬಹುದು. ಮೂರನೇದಾಗಿ ನಮ್ಮ ಭರತ್ ಸರ್ ಮಾಹಿತಿ ಈಗ ಥಿಯರಿ ಕೊಡ್ತಾರೆ, ಮಧ್ಯಾಹ್ನ ನಂತರ ಪ್ರಾಕ್ಟಿಕಲ್ ಇದೆ. ಬೆಂಕಿ ಆರಿಸುವುದು, ಪ್ರಥಮ ಚಿಕಿತ್ಸೆ, ಅಗ್ನಿನಂದಕ ಅದರ ಪರಿಚಯಗಳು, ಲೈಫ್ ಬಾಯ್ ಇಂಥದ್ದೆಲ್ಲ ತೋರಿಸ್ತಾರೆ ಏನು ಅಂತ. ಆನಂತರದಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಕೊಟ್ಟವರು ಪೂಜ್ಯರು ಹೆಗಡೆಜಿಯವರು, ಅವರ ಒಂದು ಸಂದೇಶ ಇದೆ, ಅವರ ವಿಡಿಯೋ ಸಂದೇಶ ಇದೆ. ಅದಾದ ಬಳಿಕ ಒಂದು ಸಣ್ಣ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇದೆ. ಅದರ ನಂತರ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರು ಡಾಕ್ಟರ್ LH ಮಂಜುನಾಥ್ ಸರ್, ನಿಮಗೆಲ್ಲ ಗೊತ್ತಿರಬೇಕು, ಯೋಜನೆಯ ED ಅವರು ಮಾತಾಡ್ತಾರೆ. ಅವರು ವರ್ಚುವಲ್ ಕಾನ್ಫರೆನ್ಸಲ್ಲಿ ಬಂದು ಮಾತಾಡ್ತಾರೆ. ನೀವು ಅವರಿಗೆ ಕಾಣ್ತೀರಿ, ಅವರು ನಿಮಗೆ ಕಾಣ್ತಾರೆ, ಕ್ಷೇತ್ರದಿಂದ ಮಾತಾಡ್ತಾರೆ. ಅವರು ಸುಮಾರು ಒಂದು ಅರ್ಧ ಗಂಟೆ ನಿಮ್ಮಲ್ಲಿ ಮಾತಾಡ್ತಾರೆ. ದಯಮಾಡಿ ಎಲ್ಲ ಕಾರ್ಯಕ್ರಮದಲ್ಲಿ ಶಿಸ್ತನ್ನು ತೋರಿಸಿ ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ತೇನೆ. ಈ ಕಾರ್ಯಕ್ರಮದ ಜವಾಬ್ದಾರಿ ನಮಗಿರುವುದರಿಂದ, ರಾಜ್ಯದಲ್ಲಿ 54 ಕಡೆಗಳಲ್ಲಿ ನಾನು ತರಬೇತಿ ಮಾಡಿರುವುದರಿಂದ ಅಲ್ಲಿ ಎಲ್ಲೂ ಕಾಣದ ಶಿಸ್ತು ಈ ತಂಡದಲ್ಲಿ ಎದ್ದು ಬರಬೇಕು. ಒಬ್ಬಿಬ್ಬರು ಈಗಾಗಲೇ ಉದ್ಘಾಟನೆ ಆದ ಕೂಡಲೇ ಅವರು ಹೊರಟು ಹೋದದನ್ನು ನಾನು ಗಮನಿಸಿದೆ. ಇದೆಲ್ಲ ಒಂದು ಅಶಿಸ್ತಿನ ಸಂಕೇತ ಆಗ್ತದೆ. ಅದು ನಮಗೆ ಸಹಿಸಲಿಕ್ಕೂ ಕಷ್ಟ ಆಗ್ತದೆ. ನಮ್ಮ ಉದ್ದೇಶ ಅದು ಅಲ್ಲ ಅಂತ ಹೇಳುವುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ನೀವು ಏನು ನೋಂದಾವಣೆ ಮಾಡಿದ್ದೀರಿ, ಕೊನೆಯ ಸಂದರ್ಭದಲ್ಲಿ ಆ ನೋಂದಾವಣೆಯಷ್ಟೇ ಜನ ಇಲ್ಲದಿದ್ದರೆ ಅವರಿಗೆ ಈ ತಂಡದಲ್ಲಿ ಅರ್ಹತೆ ಸಿಗಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ಲರ ಪ್ರೀತಿಪೂರ್ವಕ ಸಹಕಾರವನ್ನು ವಿಜ್ಞಾಪಿಸುತ್ತಾ ಭರತ್ ಸರ್ಗೆ ಇನ್ನು ಮುಂದಿನ ಕಾರ್ಯಕ್ರಮವನ್ನು ಬಿಟ್ಟುಕೊಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸಾಮಾನ್ಯವಾಗಿ ಸೀಸನ್ ವೈಸ್ ಹೋದರೆ ನಮಗೆ 3 ಥರ ಇನ್ಸಿಡೆಂಟ್ಗಳೀಗ. ಮಳೆಗಾಲದಲ್ಲಿ ನೆರೆ ಬರ್ತದೆ, ಪ್ರವಾಹ ಬರ್ತದೆ ಅಲ್ವಾ, ನೀರು ಜಾಸ್ತಿ ಆಯಿತು, ಮಳೆ ಜಾಸ್ತಿ ಆಯಿತು, ಈ ಥರ ಕರೆಗಳು. ಈ ಮಳೆಗಾಲ ಮುಗಿದ ಮೇಲೆ ಮುಂದಕ್ಕೆ ಹೋಗ್ತಾ ಇದ್ದಾಗೆ ಬೇಸಿಗೆ, ಚಳಿಗಾಲ ಅರ್ಧ ಹೋದ್ಮೇಲೆ ನಮಗೆ ಬೇಸಿಗೆ ಕಾಲದ ಕರೆಗಳು ಸ್ಟಾರ್ಟ್ ಆಗ್ತದೆ. ಜಾಸ್ತಿ ನಮ್ಮ ಸುತ್ತಮುತ್ತ ಈ ಅಗ್ನಿ ಅವಘಡಗಳಾಗ್ತಾ ಇರ್ತದೆ. ನಾವು ತುಂಬ ಸಲ ಏನಾಗ್ತದೆ, ರಸ್ತೆ ಬದಿಯಲ್ಲಿ ಹೋಗ್ಬೇಕಾದ್ರೆ ಎಲ್ಲೋ ಬೆಂಕಿಯಾಗಿರ್ತದೆ, ಬೇಸಿಗೆಯಲ್ಲಿ ಒಣಗಿರ್ತದೆ, ಹುಲ್ಲು, ರಸ್ತೆ ಬದಿ ಖಾಲಿ ಜಾಗ, ಗುಡ್ಡ ಅಥವಾ ಯಾವುದಾದ್ರೂ ಒಂದು ಸ್ವಲ್ಪ ವೇಸ್ಟೇಜ್ ಹಾಕಿರುವಂಥದ್ದು, ಅದು ಫೈರ್ ಆಗಿರ್ತದೆ. ಫೈರ್ ಆದಾಗ ನಾವು ತಕ್ಷಣ ಏನು ಮಾಡ್ತೇವೆ, ನೀರು ಹಾಕ್ತೀವಿ. ನೀವಲ್ಲಿ ಹೋಗ್ತಾ ಇದ್ದೀರಾ, ಒಂದೇನೋ ಅಲ್ಲಿ ಬೆಂಕಿಯಾಗಿದೆ, ಉರಿತಾ ಇದೆ, ನೀವು ತಕ್ಷಣ ಏನು ಮಾಡ್ತೀರಾ? ನೀರು ನಿಮ್ಮ ಕೈಯಲ್ಲಿ ನೀರಿರಲ್ಲ, ಫೋನ್ ಮಾಡಲ್ವ ಯಾರಿಗಾದರೂ? ಯಾರಿಗೆ ಫೋನ್ ಮಾಡ್ತೀರಾ? 101. ಬೇರೆ ನಮ್ದು ಅದು ಹಿಂದ್ಗಡೆ ಲೈಟ್ ತೆಗಿಬೋದಿತ್ತ ಅಂತ, ಅದೀಗ ಬೇಡ. ಸೊ ಸಾಮಾನ್ಯವಾಗಿ ಏನಾದರೂ ಒಂದು ಸಣ್ಣ ಬೆಂಕಿ ಕಂಡಾಗ ತಕ್ಷಣ ಅಗ್ನಿಶಾಮಕ ದಳಕ್ಕೆ ಕಾಲ್ ಮಾಡಬೇಕು ಅಂತ ಕಾಲ್ ಮಾಡ್ತಾರೆ. 101 ಇತ್ತು, ಈಗ 112ಕ್ಕೆ ಕಾಲ್ ಮಾಡಿದ್ರೆ 112 ಪೊಲೀಸ್ ಕಂಟ್ರೋಲಿಂದ ಕಾಲ್ ಬರ್ತದೆ. ಸೊ ನೀವು ಕಾಲ್ ಮಾಡ್ತೀರಾ. ಆದರೆ ಸಾಕಷ್ಟು ಬೆಂಕಿಗಳು ನಾವು ನೋಡ್ತೀವಿ. ನಮ್ಮ ಸಮ್ಮರಲ್ಲಿ ನಮಗೆ ಅಟ್ ಎ ಟೈಮ್ 6-7 ಕರೆಗಳು ಬರ್ತಾನೆ ಇರ್ತದೆ. ಭಾಳಷ್ಟು ಕರೆಗಳನ್ನು ನಾವು ನೋಡಿದ್ದೀವಿ. ನಮ್ಮ ಗಾಡಿಯಲ್ಲಿ ಹೋಗೋಷ್ಟರಲ್ಲಿ ಬೆಂಕಿ ನಂದೇ ಹೋಗ್ತದೆ. ಅಂದರೆ ಆ ಬೆಂಕಿಯ ಅವಧಿನೇ ಅಷ್ಟೇ, ಒಂದು ಅರ್ಧ ಗಂಟೆ, ಕಾಲು ಗಂಟೆ, 20 ನಿಮಿಷ. ಯಾಕಂದರೆ ಅಲ್ಲಿ ಅದಕ್ಕೊಂದಷ್ಟು ಉರಿಯುವಂಥ ವಸ್ತು, ಅದೊಂದು ಸ್ವಲ್ಪ ವೇಸ್ಟೇಜ್ ಇರ್ಬೋದು, ಹುಲ್ಲಿರ್ಬೋದು, ಯಾವುದೋ ಒಂದಷ್ಟು ಈಗ ಮಳೆಗಾಲದಲ್ಲಿ ಬೆಳೆದಿರೋಂಥ ಗಿಡ ಗಂಟಿಗಳು ಏನು ಒಣಗಿರ್ತದೆ ಅಥವಾ ಗ್ರಾಸ್ ಇರ್ತದೆ, ಅದೊಂದಷ್ಟು ಹೊತ್ತಿಗೆ ಇರ್ತದೆ. ಸೊ ನಾವು ಹೆಚ್ಚಾಗಿ ಜನ ಏನು ಮಾಡ್ತಾರೆ, ಬೆಂಕಿ ಆದಾಗ ಅಗ್ನಿಶಾಮಕ ದಳ ಇದೆ ತಕ್ಷಣ ಕಾಲ್ ಮಾಡಬೇಕು ಅಂತ ಕಾಲ್ ಮಾಡ್ತಾರೆ. ಒಂದೊಂದು ಸಲ ನಾವು ಹೋಗೋ ಬೆಂಕಿ ಇರ್ತದೆ, ಒಂದೊಂದು ಸಲ ಆರಿ ಇರ್ತದೆ. ಆದರೆ ಬಹಳಷ್ಟು ಬೆಂಕಿಗಳು ಹೇಗಿರ್ತದೆ ಅಂದರೆ ಅಲ್ಲೇ ಒಂದು 3-4 ಜನ ಅದನ್ನು ಪ್ರಯತ್ನ ಪಟ್ಟರೆ ನಂದಿಸ್ಬೋದು, ಆ ಥರ ಇರ್ತದೆ. ಸೊ ಈ ಥರ ಕರೆಗಳು ತುಂಬ ಇದೆ. ನಾವಲ್ಲಿ ಹೋದಾಗ ಅಲ್ಲೇ ಒಂದು 5-6 ಜನ ಏನೋ ಒಂದಷ್ಟು ಹಸಿ ಸೊಪ್ಪು ಅಥವಾ ಒಂದೆರಡು ಕೊಡಪನ ನೀರು ಏನಾದ್ರೂ ಬಳಸಿ ನಂದಿಸ್ಬೋದು, ಆ ಥರ ಇರ್ತದೆ. ಬಟ್ ನಾವು ಮುಟ್ಟಕ್ಕೆ ಹೋಗಿರಲ್ಲ. ಕೆಲವರಿಗೆ ಭಯ ಇರ್ತದೆ, ಕೆಲವರಿಗೆ ಗೊತ್ತಿರಲ್ಲ.
ಸೊ ಹಾಗಾಗಿ ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡ್ತಾರೆ. ಇನ್ನು ಕೆಲವೊಂದು ಸಲ ಬೇರೆಯವ್ರ ಪ್ರಾಪರ್ಟಿ ನಾವು ಯಾಕೆ ಮುಟ್ಟಬೇಕು ಅಂತ ಆ ಥರ ಇದು ಮಾಡಿರ್ತಾರೆ. ಸೊ ಸಾಕಷ್ಟು ಇನ್ಸಿಡೆಂಟ್ಗಳನ್ನು ನಾವು ಸ್ಪಾಟಲ್ಲಿ ನಿಂತವರು ನಾವು ಅದನ್ನು ಹ್ಯಾಂಡಲ್ ಮಾಡ್ಬೋದು. ಒಂದೊಂದು ಸಲ ಬೆಂಕಿ ಈ ಥರ ಹುಲ್ಲು ಅಥವಾ ವೇಸ್ಟೇಜ್ ಇದ್ದರೆ ಕೆಲವೊಂದು ಸಲ ನಮಗೆ ವಿದ್ಯುತ್ ಉಪಕರಣಗಳು ಕಟ್ಟಡದಲ್ಲಿ ನಾವೀಗ ನಮ್ಮ ಮನೆಗಳಲ್ಲಿ ಬಿಲ್ಡಿಂಗ್ಗಳಲ್ಲಿ ಬೇರೆ ಬೇರೆ ರೀತಿಯ ವಿದ್ಯುತ್ ಸಲಕರಣೆಗಳು ವಿದ್ಯುತ್ ಉಪಕರಣಗಳಿರ್ತದೆ, ಅದಕ್ಕೆ ಬೆಂಕಿ ಆಗ್ಬೋದು. ಅಥವಾ ಕೆಲವೊಂದು ಸಲ ಅಡುಗೆ ಅನಿಲ ಗ್ಯಾಸ್ ಇದೆ, ಗ್ಯಾಸ್ ಲೀಕ್ ಆಗಿ ಫೈರ್ ಆಗ್ಬೋದು, ಗ್ಯಾಸ್ ಲೀಕೇಜ್ ಆಗ್ಬೋದು, ಈ ಥರ ಘಟನೆಗಳು ಆಗುವಂಥದ್ದು ಕೂಡ ಇದೆ. ಸೊ ಅಂಥ ಸಮಯದಲ್ಲಿ ನಮಗೆ ಒಂದು ಸ್ವಲ್ಪ ಅದರ ಬಗ್ಗೆ ಪ್ರಾಥಮಿಕ ಜ್ಞಾನ ಇರಬೇಕು. ನಾವು ಬೆಂಕಿ ನೆನೆಸ್ಬೇಕಾದ್ರೆ ಅದರಿಂದ ಏನು ಹಜಾರ್ಡ್ ಇದೆ, ಏನು ತೊಂದರೆ ಆಗ್ಬೋದು ಅದು ನಮಗೆ ಗೊತ್ತಿದ್ರೆ ನಾವು ಧೈರ್ಯದಿಂದ ಬೆಂಕಿನ ಟ್ಯಾಕಲ್ ಮಾಡಲಿಕ್ಕೆ ಆಗ್ತದೆ. ಸೊ ಆ ವಿಚಾರ ನಾವು ಬೇಸಿಕ್ ಫೈರ್ ಸೇಫ್ಟಿ ಅಂತ ಹೇಳ್ತೀವಿ. ಒಂದಷ್ಟು ಬೇರೆ ಬೇರೆ ಥರದ ಬೆಂಕಿಗಳು ನಮ್ಮ ಸುತ್ತಮುತ್ತ ಆಗುವಂಥ ಬೆಂಕಿಗಳು, ಅದನ್ನು ನೆನೆಸೋದಕ್ಕೆ ನಾವು ಯಾವ ಥರ ಪ್ರಯತ್ನ ಮಾಡ್ಬೋದು, ಅದಕ್ಕೆ ಬೇಕಾದಂಥ ಕನಿಷ್ಠ ಸೌಲಭ್ಯಗಳು ನಮ್ಮ ಸುತ್ತಮುತ್ತ ಏನಿದೆ ಅದನ್ನು ನಾನು ಇವತ್ತು ಇಲ್ಲಿ ಪರಿಚಯ ಮಾಡಿಕೊಡ್ತೇನೆ. ಜೊತೆಗೆ ಒಂದಷ್ಟು ಗ್ಯಾಸ್ ಸೇಫ್ಟಿ, ಎಲೆಕ್ಟ್ರಿಕಲ್ ಸೇಫ್ಟಿ ಬಗ್ಗೆ ಇಲ್ಲಿ ಹೇಳ್ತೀನಿ. ಇಲ್ಲಿ ನಮಗೆ ಮುಖ್ಯವಾಗಿ ಒಂದು ಬೆಂಕಿ ಆಗಬೇಕಾದ್ರೆ ಅಲ್ಲಿ ಏನಾದರೂ ಒಂದು ರಿಸೋರ್ಸ್ ಬೇಕೇ ಬೇಕು. ತನ್ನಷ್ಟಕ್ಕೆ ಬೆಂಕಿ ಆಗಲ್ಲ. ಅಲ್ಲಿ ಬೆಂಕಿ ಆಗಬೇಕಾದ್ರೆ ಏನೋ ಒಂದು ಪ್ರೊಸೆಸ್ಸು ಅಥವಾ ಏನೋ ಒಂದಷ್ಟು ವಸ್ತುಗಳು ಬೇಸಿಕ್ ಬೇಕೇ ಬೇಕಾಗ್ತದೆ. ಸೊ ಯಾರಾದರೂ ಬೆಂಕಿ ನೆನೆಸಿದವ್ರು ಇದ್ದೀರಾ? ನಮ್ಮ ಸುತ್ತಮುತ್ತ ಏನೋ ಆಕ್ಸಿಡೆಂಟ್ ಆಯಿತು, ಫೈರ್ ಆಗಿದೆ, ನಾವು ನೆನ್ಸಕ್ಕೆ ಹೋಗಿದ್ವಿ, ನೆನೆಸಿದ್ವಿ ಅನ್ನೋರು ಇದ್ದೀರಾ? ಎಲ್ಲಿ ನೆನೆಸಿದ್ದೀರಾ? ಹಾಂ, ಗ್ಯಾಸ್ ಸಿಲಿಂಡ್ರು ನೀರಾಕಿ ನೆನೆಸಿದ್ರಾ? ಹೋಗಲಿಲ್ಲ. ಯಾವುದೇ ಗ್ಯಾಸ್ ಸಿಲಿಂಡ್ರಿಗೆ ಹಾಕಿದ್ರ? ಓಕೆ. ಹಾಂ, ಬೇರೆ ಯಾರಾದರೂ ಬೆಂಕಿ ನೆನೆಸಿದ್ದೀರಾ? ಬೇರೆ ಯಾರಾದರೂ ಬೆಂಕಿ ನೆನೆಸಿದ್ದೀರಾ? ಹೇಳಿ ಮೇಡಮ್. ಹಾಂ 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 ಬೆಡ್ಶೀಟ್, ವೆರಿ ಗುಡ್. ಹಾಂ ಹಾಂ, ಮ್ಯಾಟಲ್ಲಿ ಬಡಿದ್ರಿ, ಬೆಂಕಿ ನೋವಾಯಿತು, ಅದು ಓಡೋಯ್ತು, ಸುಟ್ಟೋಗಿತ್ತು. ವೆರಿ ಗುಡ್. ಓಕೆ, ಬೇರೆ ಇನ್ಯಾರಾದರೂ? ಓಕೆ, ಬೆಂಕಿ ಹಚ್ಚಿದ್ದೀರಾ? ಬೆಂಕಿ ಹಚ್ಚಿದ್ದೀರಾ? ನಮಗೆ ಬೆಂಕಿ ಹಚ್ಚಲಿಕ್ಕೆ ಗೊತ್ತಿದೆ, ಬೆಂಕಿ ನೆನ್ಸಕ್ಕೆ ಗೊತ್ತಿಲ್ಲ ಅಲ್ವಾ? ಓಕೆ, ನಾನೀಗ ಬೆಂಕಿ ಹಚ್ಚೋದು ಬೆಂಕಿ ನೆನೆಸೋದು ಎರಡು ಹೇಳ್ಕೊಡ್ತೀನಿ. ಯಾಕಂದರೆ ನೆನೆಸೋ ಮುಂದೆ ಅದು ಹೇಗೆ ಹಚ್ತದೆ ಅಂತ ನಮ್ಗೆ ಗೊತ್ತಿರಬೇಕಾಗ್ತದೆ. ಸೊ ಅದು ಬೆಂಕಿ ಹೇಗಾಗ್ತದೆ, ಅದು ಏನಿದ್ರೆ ಜಾಸ್ತಿ ಆಗ್ತದೆ ಅಂತ ಗೊತ್ತಿದ್ರೆ ಮಾತ್ರ ನಾವು ಪ್ರಾಪರಾಗಿ ಬೆಂಕಿನ ನೆನೆಸೋಕ್ಕೆ ನಮಗೆ ಸಾಧ್ಯ. ಸಾಮಾನ್ಯವಾಗಿ ಒಂದು ಕಡೆ ಬೆಂಕಿ ಆಗಬೇಕಾದ್ರೆ ನಾವೀಗ ಮನೆಯಲ್ಲಿ ದೀಪ ಇಡ್ತೇವೆ, ಅಡುಗೆ ಮನೆಯಲ್ಲಿ ಬೆಂಕಿ ಹಚ್ತೇವೆ. ಬೆಂಕಿ ಆಗಬೇಕಾದ್ರೆ ಏನೇನು ಬೇಕು ಹೇಳಿ? ಒಂದು ಬೆಂಕಿ ಆಗಬೇಕಾದ್ರೆ ಏನೇನು ಬೇಕು ನನಗೀಗ? ನಾನಿಲ್ಲಿ ಬೆಂಕಿ ಮಾಡಬೇಕಪ್ಪ, ಏನೋ ಉರಿಸ್ಬೇಕು, ಏನೇನು ಬೇಕು ನನಗೆ? ಹಾಂ, ಒಂದು ವಸ್ತು, ಹಾಂ, ಒಣ ವಸ್ತು. ಬೇರೆ? ಹಾಂ, ಮ್ಯಾಚ್ ಬಾಕ್ಸ್, ವೆರಿ ಗುಡ್. ಆಮೇಲೆ ಇದು ಪ್ರೊಜೆಕ್ಟ್ರಿಗೆ ರಿಮೋಟ್ ಇದೆಯಾ? ರಿಮೋಟ್ ಇದೆಯಾ? ಓಕೆ, ಒಂದು ಒಣಗಿರುವಂಥ ವಸ್ತು ಬೇಕು, ಮತ್ತು ಯಾರು ಹೇಳಿದ್ರು ಮ್ಯಾಚ್ ಬಾಕ್ಸ್ ಬೇಕು ಅಂತ. ಇನ್ನೇನಾದರೂ ಬೇಕಾ? ಹಾಂ, ಗಾಳಿ ಬೇಕು, ವೆರಿ ಗುಡ್. ಬೆಂಕಿ ನೆನ್ಸೋಕ್ಕೆ ಗಾಳಿ ಬೇಕು, ಬೆಂಕಿ ಉರಿಯೋಕ್ಕೂ ಗಾಳಿ ಬೇಕು ಅಲ್ವಾ? ಪ್ರಾಥಮಿಕ ಶಾಲೆಯಲ್ಲಿ ನಮಗೆ ಪ್ರೈಮರಿ ಸ್ಕೂಲಲ್ಲಿ ಒಂದು ಎಕ್ಸಾಂಪಲ್ ಇತ್ತು. ಒಂದು ಕ್ಯಾಂಡಲ್ ಉರಿಸಿ, ಆ ಕ್ಯಾಂಡಲ್ ಉರಿಯುವಂಥ ಕ್ಯಾಂಡ್ಲಿಗೆ ಒಂದು ಗ್ಲಾಸನ್ನು ಮುಚ್ತಾರೆ. ನೋಡಿದ್ದೀರಾ? ತುಂಬ ಬೇಸಿಕ್ ಸಬ್ಜೆಕ್ಟ್ ಇದು. ಒಂದು ಕ್ಯಾಂಡಲನ್ನು ಮುಚ್ತಾರೆ, ಸಾರಿ ಗ್ಲಾಸನ್ನು ಮುಚ್ತಾರೆ ಕ್ಯಾಂಡಲ್ ಬೆಂಕಿಗೆ. ಏನಾಗ್ತದೆ ಗ್ಲಾಸ್ ಮುಚ್ಚಿದಾಗ? ಕ್ಯಾಂಡಲನ್ನು ಉರಿಯುವಂಥ ಕ್ಯಾಂಡ್ಲಿಗೆ ಗ್ಲಾಸ್ ಮುಚ್ಚಿಟ್ರೆ ಏನಾಗ್ತದೆ? ನಂದಿ ಹೋಗ್ತದೆ. ಇದು ಪ್ರೈಮರಿ ಸ್ಕೂಲ್ ಸೈನ್ಸಲ್ಲಿ ಬರುವಂಥ ಒಂದು ಸಣ್ಣ ವಿಚಾರ. ಸೊ ಯಾಕೆ ನಂದಿ ಹೋಯಿತು? ಆ ಗ್ಲಾಸ್ ಒಳಗಡೆ ಇರುವಂಥ ವಾತಾವರಣದಲ್ಲಿ ಎಷ್ಟೊತ್ತು ಗಾಳಿ ಇರ್ತದೋ ಅಷ್ಟೊತ್ತು ಉರಿತದೆ, ಆಮೇಲೆ ಆಫ್ ಆಗ್ತದೆ. ಗಾಳಿ ಅಂತ ಹೇಳಿದ್ರೆ ನಮ್ಮ ವಾತಾವರಣದ ಗಾಳಿಯಲ್ಲಿರುವಂಥ ಆಮ್ಲಜನಕದ ಅಂಶ, ಅದು ಒಂದು ವಸ್ತು ಉರಿಲಿಕ್ಕೆ ಬೇಕಾಗ್ತದೆ. ಸೊ ಇಲ್ಲಿ ಬೆಂಕಿ ಹಚ್ಚಬೇಕಾದ್ರೆ ಒಂದು ಉರಿಯುವಂಥ ವಸ್ತು ಬೇಕು, ಇನ್ನೊಂದು ಆ ಉರಿಯುವಂಥ ವಸ್ತುಗೆ ಪೂರಕವಾದಂಥ ಒಂದು ಉಷ್ಣತೆ, ಟೆಂಪರೇಚರ್ ಬೇಕು, ಜೊತೆಗೆ ಅದಕ್ಕೆ ವಾತಾವರಣದ ಗಾಳಿ, ಅದರಲ್ಲಿರುವಂಥ ಆಮ್ಲಜನಕದ ಅಂಶ. ಈ ಮೂರು ವಸ್ತುಗಳಿಲ್ಲ ಅಂದರೆ ಅಲ್ಲಿ ಬೆಂಕಿ ಇರೋದಿಲ್ಲ. ಓಕೆ, ನಾವು ಅದನ್ನು ಒಂದು ಟ್ರಯಾಂಗಲಲ್ಲಿ ಇಲ್ಲಿ ತೋರಿಸಿದ್ದೀನಿ. ಆಕ್ಸಿಜನ್, ಹೀಟ್, ಫ್ಯೂಯಲ್ ಅಂತ. ಫ್ಯೂಯಲ್ ಅಂದರೆ ಇಂಧನ, ಉರಿಯುವಂಥ ವಸ್ತು. ಇನ್ನೊಂದು ಗಾಳಿ, ವಾತಾವರಣದ ಗಾಳಿ, ಅಲ್ಲಿ ಆಕ್ಸಿಜನ್ ಅಂತ ಬರೆದಿದ್ದೀನಿ, ವಾತಾವರಣದಲ್ಲಿರುವಂಥ ಗಾಳಿಯಲ್ಲಿರುವಂಥ ಆಮ್ಲಜನಕದ ಅಂಶ. ಇನ್ನೊಂದು ಉಷ್ಣತೆ, ಒಂದು ವಸ್ತು ಉರಿಬೇಕಾದ್ರೆ ಎಷ್ಟು ಉಷ್ಣತೆ ಬೇಕೋ ಅಷ್ಟು. ಒಂದು ಪೇಪರು ಹತ್ತಿ ಆದರೆ ಒಂದು ಸಣ್ಣ ಕಿಡಿ, ಸಣ್ಣ ಬೆಂಕಿ ಸಾಕಾಗ್ತದೆ.
ಅದೇ ಒಂದು ಸ್ವಲ್ಪ ಹಸಿವಾದಂಥ ಮರದ ವಸ್ತು ಬೇರೆ ವಸ್ತುಗಳಾದರೆ ಅದಕ್ಕೆ ಜಾಸ್ತಿ ಹೀಟ್ ಬೇಕಾಗ್ತದೆ. ಅದೇ ಒಂದು ಗ್ಯಾಸ್ ಆದರೆ ಒಂದು ಸಣ್ಣ ಸ್ಪಾರ್ಕು ಇಗ್ನಿಷನ್ನು ಸಾಕಾಗ್ತದೆ. ಅದರ ಬೇರೆ ಬೇರೆ ರೀತಿಯ ವಸ್ತುಗಳಿಗೆ ಬೇರೆ ಬೇರೆ ರೀತಿಯ ಉಷ್ಣತೆ ಇರ್ತದೆ. ಆ ಉಷ್ಣತೆಗೆ ಕ್ಯಾಚ್ ಆಯಿತು, ಜೊತೆಗೆ ಅದಕ್ಕೆ ವಾತಾವರಣದ ಗಾಳಿಯ ಸಂಪರ್ಕ ಅಲ್ಲಿತ್ತು ಅಂತ ಆದರೆ ಮಾತ್ರ ಅಲ್ಲಿ ಬೆಂಕಿ ಆಗ್ತದೆ. ಸೊ ಇದನ್ನು ನಾವು ಬೆಂಕಿ ಆಗೋ ಪ್ರಕ್ರಿಯೆಯನ್ನು ನಾವು ಟ್ರಯಾಂಗಲ್ ಫಾರ್ಮೇಷನ್ ಅಥವಾ ಒಂದು ತ್ರಿಭುಜದ ರೀತಿಯಲ್ಲಿ ನಾವು ತೋರಿಸ್ತೀವಿ. ಫೈರ್ ಟ್ರಯಾಂಗಲ್ ಅಂತ. ಬೆಂಕಿ ಆಗಬೇಕಾದ್ರೆ 3 ಅಂಶಗಳು ಬೇಕು. ಸೊ ಅದನ್ನು ನಾವು ಫೈರ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ನೆಕ್ಸ್ಟು ನಾವು ಬೆಂಕಿನ ನನಿಸ್ಬೇಕಾದ್ರೆ ಇದೇ ಬೇಸಲ್ಲಿ ನಾವು ಬೆಂಕಿ ನನಿಸೋದಕ್ಕೆ ನಾವು ಆ್ಯಕ್ಷನ್ಗಳನ್ನು ಮಾಡುವಂಥದ್ದು. ಏನು ಇಲ್ಲೇ ಹೇಳಿದ್ದಾರೆ, ಈ 3 ವಸ್ತುಗಳಿದ್ದರೆ ಮಾತ್ರ ನಾವು ಬೆಂಕಿ ಆಗ್ತದೆ ಅಂತ ನಾವು ಹೇಳಿದ್ದೀವಿ ಈಗ ಅಲ್ವಾ. ಸಾಮಾನ್ಯವಾಗಿ ಬೆಂಕಿ ಆದಾಗ ಏನು ಮಾಡ್ತೀರಾ ಅಂದರೆ ನೀವು ನೀರು ಹಾಕ್ತೀವಿ ಅಂತ ಹೇಳೋದು ತುಂಬ ಜನ. ಸೊ ಇವರು ಮರಳು ಹಾಕಿದ್ರು, ಬ್ಲ್ಯಾಂಕೆಟ್ ಹಾಕಿದ್ರು, ಮರಳು ಹಾಕಿದ್ರು, ಇದೆಲ್ಲ ಮಾಡ್ತೀರಾ. ಸೊ ಎಲ್ಲ ನಾವು ಬೆಂಕಿ ನನಿಸೋ ಪ್ರಕ್ರಿಯೆಯಲ್ಲಿ ಏನಾಗ್ತದೆ, ಒಂದ ಉಷ್ಣತೆ, ಇಲ್ಲ ಗಾಳಿ, ಇಲ್ಲ ಇಂಧನ, ಈ 3ರಲ್ಲಿ ಯಾವುದಾದ್ರೂ ಒಂದರ ಸಂಪರ್ಕ ಕಡಿತಗೊಳ್ತದೆ. ಯಾವುದಾದ್ರೂ ಒಂದರ ಸಂಪರ್ಕವನ್ನು ನಾವು ಕಡಿತ ಮಾಡಿದ್ರೆ ಅಲ್ಲಿರುವಂಥ ಫ್ಲೇಮ್ ಆಟೋಮೆಟಿಕಲಿ ಆಫ್ ಆಗ್ತದೆ, ಫೈರ್ ಎಕ್ಸ್ಟಿಂಗ್ವಿಷ್ ಆಗ್ತದೆ. ನಾವು ಬೇರೆ ಬೇರೆ ರೀತಿಯ ಟೆಕ್ನಾಲಜಿಗಳು, ಬೇರೆ ಬೇರೆ ಸಿಲಿಂಡರ್ಗಳು, ಅದು ಇದು ವೆಹಿಕಲ್ಗಳು, ಫೈರ್ ಇಂಜಿನ್ ವೆಹಿಕಲ್ ಎಲ್ಲ ತೋರಿಸ್ತೀವಿ. ಅದರಲ್ಲೆಲ್ಲ ನಾವು ಮಾಡುವಂಥ ಕೆಲಸ ಇಷ್ಟೇ. ಈ 3 ವಸ್ತುಗಳೇನಿದೆ, ಟ್ರಯಾಂಗಲ್ ಏನಿದೆ, ಆ ಟ್ರಯಾಂಗಲ್ ಫಾರ್ಮೇಷನನ್ನು ಬ್ರೇಕ್ ಮಾಡಿಬಿಟ್ರೆ ಆಟೋಮೆಟಿಕಲಿ ಫೈರ್ ಆಫ್ ಆಗ್ತದೆ. ಸೊ ಫಸ್ಟು ನೀವು ನೀರು ಹಾಕ್ತೀರಾ. ನೀರು ಹಾಕಿದಾಗ ಏನಾಗ್ತದೆ, ಆ ವಸ್ತು ಉರಿಯುವಂಥ ವಸ್ತುವಿನಲ್ಲಿ ಒಂದು ಉಷ್ಣತೆ ಇರ್ತದೆ. ಆ ಉಷ್ಣತೆನ ನೀರು ಅಬ್ಸರ್ವ್ ಮಾಡ್ತದೆ. ಸೊ ಅಲ್ಲಿರುವಂಥ ಹೀಟ್ ಕಡಿಮೆ ಆಗಿ ಬೆಂಕಿ ಆಟೋಮೆಟಿಕಲಿ ಒಂದು ಸಣ್ಣ ಬೆಂಕಿ ಆದರೆ ಬೇಗ ಆಗ್ತದೆ, ಬೆಂಕಿ ಸ್ವಲ್ಪ ಜಾಸ್ತಿ ಇದ್ದರೆ ನಿಧಾನಕ್ಕಾಗಿ ಜಾಸ್ತಿ ಆಗ್ತದೆ, ಟೈಮ್ ತಗೋತದೆ. ಸೊ ಅಲ್ಲಿರುವಂಥ ಟೆಂಪರೇಚರ್ನೇ ಅಬ್ಸರ್ವ್ ಮಾಡಿ ಫೈರ್ ಪುಟ್ ಆಫ್ ಮಾಡೋದು. ನಾವು ಅದನ್ನು ನೀರು ಹಾಕಿ ಮಾಡ್ಬೋದು ಅಥವಾ ಬೇರೆ ಯಾವುದಾದ್ರೂ ಕೂಲಿಂಗ್ ಮೀಡಿಯಾ ಇದ್ದರೆ ಅದರ ಮೂಲಕ ಮಾಡ್ಬೋದು. ಅದೊಂದು ಪಾರ್ಟ್ ಬರ್ತದೆ. ನೆಕ್ಸ್ಟ್ ಮೇಡಮ್ ಹೇಳಿದ್ರು, ನಾವು ಬ್ಲ್ಯಾಂಕೆಟ್ ಸಿಕ್ತು, ದಪ್ಪಗಿರುವಂಥ ಒಂದು ಬ್ಲ್ಯಾಂಕೆಟ್ ಮ್ಯಾಟ್ ಸಿಕ್ತು, ಮ್ಯಾಟಲ್ಲಿ ನಾವು ಅದಕ್ಕೆ ಬಡಿದ್ವಿ, ಬೆಂಕಿ ನಂದಿ ಹೋಯಿತು ಅಂತ. ಸೊ ಇದು ಒಂದು ಪ್ರಕ್ರಿಯೆ, ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಕೆಲವರು ಗುಡ್ಡದಲ್ಲಿ ಬೆಂಕಿ ಆದರೆ ಸೊಪ್ಪು ಹಿಡ್ಕೊಂಡು ಬಡಿತಾರೆ, ಇಲ್ಲ ಯಾವುದಾದ್ರೂ ಗೋಣಿ ಚೀಲ ಒದ್ದೆ ಮಾಡಿ ಹಾಕ್ತಾರೆ, ಇಲ್ಲ ಯಾವುದಾದ್ರೂ ಬಟ್ಟೆನ ಕಂಬಳಿನ ಒದ್ದೆ ಮಾಡಿ ಹಾಕ್ತಾರೆ. ಮೇಡಮ್ ಮ್ಯಾಟ್ ಹಾಕಿವರು. ಈ ಥರ ವಸ್ತುಗಳನ್ನು ನಾವು ಯಾವುದಾದ್ರೂ ಉರಿಯುವಂಥ ವಸ್ತುಗೆ ಮುಚ್ಚಿದಾಗ ಅಲ್ಲಿ ಏನಾಗ್ತದೆ, ಅದು ಬೆಂಕಿ ನನಿಸ್ತದೆ. ಹೇಗೆ? ಸೇಮ್ ಎಕ್ಸಾಂಪಲ್, ನಾವು ಕ್ಯಾಂಡಲ್ ಮುಚ್ಚಿದ್ವಲ್ಲ ಅದೇ ಥರ. ಸೊ ಬೆಂಕಿಯಾದಂಥ ವಸ್ತುವಿಗೆ ನನಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹಾಕಿ ಬೆಂಕಿ ನನಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ನಾನು ಅದಕ್ಕೆ ಬೇರೆ ಯಾವುದಾದ್ರೂ ವಸ್ತುವಿಂದ ಅದನ್ನು ಮುಚ್ಚಿದಾಗ ಅದಕ್ಕೆ ವಾತಾವರಣದ ಗಾಳಿಯ ಸಂಪರ್ಕ ಇಲ್ಲ ಅಂದರೆ, ಬರೀ ಫ್ಯೂಯಲ್ ಮಾತ್ರ ಇದ್ದರೆ ಅದು ಉರಿಯಲ್ಲ, ಅದಕ್ಕೆ ಗಾಳಿಯ ಸಂಪರ್ಕ ನಿರಂತರವಾಗಿ ಇರಲೇಬೇಕು, ಇಲ್ಲಾಂದರೆ ಫ್ಲೇಮ್ ಆಫ್ ಆಗಿಬಿಡ್ತದೆ. ಮರಳು ಹಾಕುವಂಥದ್ದು, ಮ್ಯಾಟ್ ಹಾಕುವಂಥದ್ದು, ಗೋಣಿಚೀಲ ಹಾಕುವಂಥದ್ದು, ಸೊಪ್ಪಲ್ಲಿ ಬಡಿಯುವಂಥದ್ದು, ಅಥವಾ ಯಾವುದಾದ್ರೂ ಫೈರ್ ಎಕ್ಸ್ಟಿಂಗ್ವಿಷರ್ ಮೀಡಿಯಾಗಳನ್ನು ಡಿಸ್ಚಾರ್ಜ್ ಮಾಡಿ ಅದರ ಮೇಲೆ ಮುಚ್ಚುವಂತೆ ಮಾಡುವಂಥದ್ದು, ಇದೆಲ್ಲ ಇನ್ನೊಂದು ಪ್ರೊಸೆಸ್. ಅಲ್ಲಿ ವಾತಾವರಣದ ಗಾಳಿ ಸಂಪರ್ಕ ಮತ್ತು ಇಂಧನ ಸಂಪರ್ಕ ಮಧ್ಯೆ ನಾವು ಈ ವಸ್ತುಗಳನ್ನು ತರ್ತೀವಿ. ಅದು ಏನಾಗ್ತದೆ, ಬ್ಲ್ಯಾಂಕೆಟ್ ಆಗಿ ಫೈರ್ ಎಕ್ಸ್ಟಿಂಗ್ವಿಷ್ ಆಗ್ತದೆ. ಇನ್ನೊಂದು ಇಂಧನಗಳ ಸಂಪರ್ಕವನ್ನೇ ಕಟ್ ಮಾಡುವಂಥದ್ದು. ಒಳ್ಳೆಯ ಉದಾಹರಣೆ ಅಂತ ಹೇಳಿದ್ರೆ, ನೀವು ಅಡುಗೆ ಮನೆಯಲ್ಲಿ ಗ್ಯಾಸ್ ಅಲ್ವಾ, ಬರ್ನರಲ್ಲಿ ನೀವು ಅಡುಗೆ ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡಿ ಅಡುಗೆ ಮಾಡ್ತಾ ಇರ್ತೀರಾ. ನಿಮ್ಮ ಅಡುಗೆ ಕೆಲಸ ಮುಗಿದ ಮೇಲೆ ಏನು ಮಾಡ್ತೀರಾ, ಬರ್ನರ್ ವಾಲ್ವನ್ನು ಆಫ್ ಮಾಡ್ತೀರಾ, ರೆಗ್ಯುಲೇಟರ್ ವಾಲ್ವ್ ಆಫ್ ಮಾಡ್ತೀರಾ. ವಾಲ್ವ್ ಆಫ್ ಮಾಡಿದಾಗ ಗ್ಯಾಸ್ ಸಪ್ಲೈ ಕಟ್ ಆಫ್ ಆಯಿತು. ಸೊ ಇದು ಕೂಡ ಒಂದು ಬೆಂಕಿ ನನಿಸೋ ಪ್ರಕ್ರಿಯೆಯಲ್ಲಿ ಬರ್ತದೆ. ನಾವು ಅದನ್ನು ಫಾರೆಸ್ಟ್ ಫೈರ್ಗಳಲ್ಲಿ ನಾವು ಸ್ಟಾರ್ವೇಷನ್ ಅಥವಾ ಅದನ್ನು ಇಂಧನಗಳನ್ನು ಕಟ್ ಮಾಡೋದನ್ನು ನಾವು ಅಲ್ಲಿ ಹೇಳ್ತೀವಿ. ಇಲ್ಲಿ ನಮಗೆ 3 ರೀತಿಯಲ್ಲಿ ಬೆಂಕಿ ನನಿಸ್ಬೋದು. ಉಷ್ಣತೆ ಕಡಿಮೆ ಮಾಡ್ಬೋದು, ಗಾಳಿಯನ್ನು ತಪ್ಪಿಸ್ಬೋದು, ಅಥವಾ ಇಂಧನಗಳನ್ನು ತಪ್ಪಿಸುವಂಥದ್ದು. ಈ 3 ವಿಷಯಗಳಿಗೆ ನಾವು 3 ಹೆಸರು ಕೊಡ್ತೀವಿ. ಒಂದನೇ ಅಂತ ನಾನು ನೀರು ಹಾಕೋದು ಹೇಳಿದ್ವಲ್ಲ, ಇದನ್ನು ನಾವು ತಂಪುಗೊಳಿಸುವಿಕೆ ಅಥವಾ ಕೂಲಿಂಗ್ ಅಂತ ಹೇಳ್ತೀವಿ, ತಣಿಸುವಿಕೆ ಅಂತ. ಬೆಂಕಿ ನನಿಸುವಂಥ ಮೊದಲ ಪ್ರಕ್ರಿಯೆ ಅದು ಕೂಲಿಂಗ್ ಮೆಥಡ್, ತಣಿಸುವಂಥದ್ದು. ಆ ಉರಿಯುವಂಥ ವಸ್ತುವಿನ ಉಷ್ಣತೆಯನ್ನು ಕಡಿಮೆ ಮಾಡಿ, ಆ ವಸ್ತುವಿಗೆ ಏನು ಉಷ್ಣತೆ ಬೇಕು ಅದು ಸಿಗದ ಹಾಗೆ ಮಾಡಿ, ಅಥವಾ ಅದನ್ನು ಕಡಿಮೆ ಮಾಡಿ ಬೆಂಕಿನ ನನಿಸುವಂಥ ಪ್ರಕ್ರಿಯೆ. ಅದು ಮುಖ್ಯವಾಗಿ ನಾವು ನೀರು ಹಾಕಿ ಮಾಡುವಂಥ ಪ್ರಕ್ರಿಯೆ. ಇದು ನಾವು ಕೂಲಿಂಗ್ ಅಥವಾ ತಂಪುಗೊಳಿಸುವಿಕೆ ಅಂತ ಹೇಳ್ತೀವಿ. ಇನ್ನೊಂದು ಆ ವಸ್ತುವನ್ನು ಮುಚ್ಚಿ ಬೆಂಕಿ ನನಿಸುವಂಥದ್ದು, ಅದನ್ನು ನಾವು ಬ್ಲ್ಯಾಂಕೆಟಿಂಗ್ ಅಂತ ಹೇಳ್ತೀವಿ. ಬ್ಲ್ಯಾಂಕೆಟಿಂಗ್ ಮೆಥಡ್ಗಳು, ಮುಚ್ಚುವಂಥ ಪ್ರಕ್ರಿಯೆ, ಮುಚ್ಚುವಿಕೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಯಾವುದೇ ವಸ್ತುವನ್ನು ಯಾವುದಾದ್ರೂ ಒಂದು ಫೈರ್ ರೆಸಿಸ್ಟೆನ್ಸ್ ಇರೋದು ಅಥವಾ ಬೆಂಕಿ ಬೇಗ ಕ್ಯಾಚ್ ಆಗದಿರೋ ವಸ್ತುವಲ್ಲಿ ಮುಚ್ಚಿಬಿಟ್ಟಾಗ ಅದಕ್ಕೆ ಗಾಳಿಯ ಸಂಪರ್ಕ ಕಟ್ಟಾದಾಗ ಅಲ್ಲಿ ಫ್ಲೇಮ್ ಆಫ್ ಆಗ್ತದೆ. ಇದು 2ನೇ ಪ್ರಕ್ರಿಯೆ. 3ನೇ ಪ್ರಕ್ರಿಯೆ ಇಂಧನಗಳನ್ನು ಕಟ್ ಮಾಡೋದು ಅಥವಾ ಬೇರ್ಪಡೋದು. ಈಗ ಗ್ಯಾಸಲ್ಲಿ ನಾವು ಕಟ್ ಮಾಡ್ತೀವಿ. ಕೆಲವೊಂದು ಸಲ ಏನು ಮಾಡ್ತೀವಿ, ದೊಡ್ಡ ಮಟ್ಟದ ಬೆಂಕಿಗಳಾದಾಗ ಅದರ ಅಕ್ಕಪಕ್ಕ ಇರುವಂಥ ಸಾಕಷ್ಟು ವಸ್ತುಗಳು ಬೆಂಕಿಗೆ ಆಹುತಿಯಾಗೋ ಸಾಧ್ಯತೆಗಳಿರ್ತದೆ. ಆಗೇನು ಮಾಡ್ತಾರೆ, ಸಣ್ಣ ಮಟ್ಟದಲ್ಲಾದರೆ ನಾವು ಕೈಯಲ್ಲೇ ಅಥವಾ ಬೇರೆ ಯಾವುದಾದ್ರೂ ಮೀಡಿಯಾ ಮೂಲಕ ಆ ಉರಿಯುವಂಥ ವಸ್ತು ಮತ್ತು ಅದರ ಸುತ್ತಮುತ್ತ ಇರುವ ವಸ್ತುಗಳ ಮಧ್ಯೆ ಒಂದಷ್ಟು ಗ್ಯಾಪ್ ಕ್ರಿಯೇಟ್ ಮಾಡಬೇಕು. ಅದನ್ನು ಡ್ರ್ಯಾಗ್ ಮಾಡಿ ಸೇಫರ್ ಡಿಸ್ಟೆನ್ಸಿಗೆ ಎಳೆದಾಕಿದಾಗ ಆ ವಸ್ತುಗಳು ಸೇಫ್ ಆಗ್ತದೆ. ಈಗ ಯಾವುದೋ ಒಂದು ಬೈಹುಲ್ ರಾಶಿ ಹಾಕಿದ್ದಾರೆ, ಆ ಬೈಹುಲ್ ಮೂಟೆಗೆ ಬೆಂಕಿ ಆಯಿತು ಅಂದಾಗ ಅದರ ಅಕ್ಕಪಕ್ಕ ಇರುವ ವಸ್ತುಗಳನ್ನೆಲ್ಲ ದೂರಕ್ಕೆ ಸರಿಸಿ ಬಿಟ್ಟಾಗ ಅದೊಂದು ಸೇಫರ್ ಡಿಸ್ಟೆನ್ಸಲ್ಲಿದ್ದಾಗ ಮತ್ತೆ ಅದಕ್ಕೆ ಬೆಂಕಿ ಹರಡುವಂಥ ಸಾಧ್ಯತೆ ಇರೋದಿಲ್ಲ. ಇದನ್ನು ಎಲ್ಲಿ ಮಾಡ್ತೀವಿ ಅಂದರೆ, ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಬೆಂಕಿ ನನಿಸೋಕ್ಕಾಗಲ್ಲ, ಕನಿಷ್ಠ ಆ ವಸ್ತು ಏನು ಬೆಂಕಿ ಹಿಡ್ಕೊಂಡಿದೆ ಅದು ಉರಿದೋಗ್ಲಿ, ಅದರ ಸುತ್ತಮುತ್ತ ಇರುವಂಥ ವಸ್ತುಗಳನ್ನು ಉಳಿಸುವಂಥದ್ದು ನಮಗೆ ಯಾವಾಗ ಮುಖ್ಯ ಆಗ್ತದೋ ಆ ಟೈಮಲ್ಲಿ ಈ ಮೆಥಡನ್ನು ಯೂಸ್ ಮಾಡ್ತೀವಿ, ಇಂಧನಗಳನ್ನು ಬೇರ್ಪಡಿಸುವಂಥದ್ದು.
ಸೊ ವಸ್ತುಗಳನ್ನು ಸೇಫರ್ ಡಿಸ್ಟೆನ್ಸ್ಗೆ ಅಲ್ಲಿ ನಮಗೆ ಎರಡು ಮೆಥಡ್ ಇದೆ. ಒಂದು, ಬೆಂಕಿ ಆಗಿರೋ ವಸ್ತುವನ್ನು ಅಲ್ಲಿಂದ ಪುಟ್ ಆಫ್ ಮಾಡಿ ಬೇರೆ ಕಡೆ ಹಾಕ್ಬೋದು. ಈಗ ಏನೋ ತುಂಬ ವಸ್ತುಗಳಿದೆ, ಯಾವುದೋ ಒಂದಕ್ಕೆ ಬೆಂಕಿ ಹತ್ಕೊಂಡಿದೆ, ಯಾವುದಾದ್ರೂ ಡ್ರ್ಯಾಗಿಂಗ್ ಮೆಥಡ್ ಮೂಲಕ ಯಾವುದಾದ್ರೂ ಹುಕ್ಗಳು ಡ್ರ್ಯಾಗರ್ ಇದ್ದರೆ ಅದನ್ನು ಎಳೆದು ಬೇರೆ ಕಡೆ ಹಾಕಿಬಿಟ್ಟಾಗ ಉಳಿದ ವಸ್ತುಗಳಲ್ಲಿ ಸೇಫ್ ಆಗ್ತದೆ. ಇಲ್ಲ ನನಗೆ ನೀರು ಸಿಗಲಿಲ್ಲ, ನಾನು ನೀರು ತರಬೇಕು, ಅಲ್ಲಿ ಇಲ್ಲಿ ಓಡೋಗೋದು, ಫೈರ್ ಸರ್ವಿಸ್ ಫೋನ್ ನಂಬರ್ಸ್ ಲೇಟ್ ಮಾಡಿದಷ್ಟು ಅದೆಲ್ಲ ಸುಟ್ಟೋಗೋ ಚಾನ್ಸಸ್ ಇರ್ತದೆ. ಇನ್ಬಿಟ್ಟು ನಾನು ಆ ಬೆಂಕಿ ಆಗಿರೋ ವಸ್ತುವನ್ನು ಎಳೆದು ಬೇರೆ ಕಡೆ ಸೇಫರ್ ವೇಕೆಂಟ್ ಪ್ಲೇಸ್ಗೆ ಅದನ್ನು ಎಳೆದಾಕ್ಬಿಟ್ರೆ ಆ ವಸ್ತು ಅಲ್ಲೇ ಉಳಿದೋಗ್ತದೆ, ಉಳಿದಿರೋ ವಸ್ತುಗಳು ಸೇಫ್ ಆಗ್ತದೆ. ಇಲ್ಲ ಆ ವಸ್ತುವನ್ನು ಅಲ್ಲೇ ಬಿಟ್ಟು ಅದರ ಸುತ್ತಮುತ್ತ ಇರೋ ವಸ್ತುಗಳ ಮಧ್ಯೆ ಒಂದಷ್ಟು ಸೇಫರ್ ಡಿಸ್ಟೆನ್ಸ್ ಈ ಫಾರೆಸ್ಟಲ್ಲೆಲ್ಲ ಮಾಡ್ತಾರೆ. ಫಾರೆಸ್ಟ್ ಫೈರ್ ಆದರೆ ಅದರ ಮುಂದಗಡೆ ಬೆಂಕಿ ಯಾವ ಕಡೆ ವಿಂಡ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆಯಾ ಅದರ ಮುಂದೆ ಒಂದು ಸ್ವಲ್ಪ ದೂರ ಹೋಗಿ ಒಂದು 8-10 ಮೀಟರ್ ದೂರಕ್ಕೆ ಫೈರ್ ಲೈನ್ಗಳನ್ನು ಕ್ರಿಯೇಟ್ ಮಾಡಿಬಿಡೋದು, ಸುಟ್ಟಾಕೋದು ಅಥವಾ JCBಯಲ್ಲಿ ಕ್ಲಿಯರ್ ಮಾಡಿಬಿಟ್ಟಾಗ ಬೆಂಕಿ ಅಲ್ಲಿವರೆ ಹೋದ್ಮೇಲೆ ಸ್ಟಾಪ್ ಆಗ್ತದೆ, ಮುಂದಕ್ಕೆ ಹೋಗೋದಿಲ್ಲ. ಸೊ ಇದು ಪ್ರಾಕ್ಟಿಕಲ್ ಮೆಥಡ್. ಅಲ್ಲಿ ಬೇರೆ ಥರ. ಇಲ್ಲಿ ಸಣ್ಣ ಮಟ್ಟದಲ್ಲಿ ನಾವು ಅದರ ಸರೌಂಡಿಂಗ್ ಪ್ರಾಪರ್ಟಿನ ಸೇಫ್ ಮಾಡೋ ಮೆಥಡ್. ಇದು ಮೂರನೇ ವಿಷಯ ಇದೆಯಲ್ಲ, ಅದು ಬೇರ್ಪಡಿಸುವಿಕೆ, ಇಂಧನಗಳ ಬೇರ್ಪಡಿಸುವಿಕೆ ಅಂತ. ಕೂಲಿಂಗ್, ಬ್ಲ್ಯಾಂಕೆಟಿಂಗ್, ಸ್ಟಾರ್ವೇಷನ್ ಅಥವಾ ತಂಪುಗೊಳಿಸುವಿಕೆ, ಮುಚ್ಚುವಿಕೆ ಮತ್ತು ಬೇರ್ಪಡಿಸುವಿಕೆ ಅಂತ ಈ ಮೂರು ವಿಷಯಗಳಲ್ಲಿ ನಾವು ಬೆಂಕಿನ ಟ್ಯಾಕಲ್ ಮಾಡ್ತೀವಿ. ಇಲ್ಲಿ ಮುಖ್ಯವಾಗಿ ಒಂದು ಉಷ್ಣತೆಯನ್ನು ಟಾರ್ಗೆಟ್ ಮಾಡ್ತೀವಿ, ಇಲ್ಲ ವಾತಾವರಣದ ಗಾಳಿ ಮತ್ತು ಇಂಧನದ ಮಧ್ಯೆ ಸಂಪರ್ಕವನ್ನು ಬ್ರೇಕ್ ಮಾಡಬೇಕಾಗ್ತದೆ. ಮೂರನೇ ವಿಚಾರ ಇಂಧನಗಳನ್ನು ಕಟ್ ಮಾಡೋದು ಅಥವಾ ಬೇರ್ಪಡಿಸುವಂಥದ್ದು. ಈ ಥರ ಮೆಥಡ್ಗಳನ್ನು ನಾವು ತಗೋಬೇಕಾಗ್ತದೆ. ಬ್ಯಾಕ್ ಅಲ್ಲೇ ಕೂತ್ಕೊಂಡಿರೋದು. ಮುಖ್ಯವಾಗಿ ಬೆಂಕಿ ಆದಾಗ ನಮಗೆ ಕಾಣಿಸುವಂಥ ವಸ್ತುಗಳಿದು. ಫ್ಲೇಮ್, ವಾಪಸ್ ಮುಂದೆ ಫ್ಲೇಮ್, ಹೀಟ್, ಸ್ಮೋಕ್, ಲೈಟ್, ಆಮೇಲೆ ರೇಡಿಯೇಷನ್, ಜ್ವಾಲೆ. ಬೆಂಕಿ ಆದಾಗ ಜ್ವಾಲೆ ಇದೆ ಅಂತ. ಫ್ಲೇಮ್ ಅಂತ ಹೇಳಿದ್ರೆ ಜ್ವಾಲೆ. ಎರಡನೇ ವಿಚಾರ ಹೀಟ್, ಉಷ್ಣತೆ. ಬೆಂಕಿ ಆದಾಗ ಉಷ್ಣತೆ ಇರ್ತದೆ. ಈಗ ನನ್ನ ಹತ್ರ ಒಂದು ಪೇಪರ್ ಪೀಸ್ ಇದೆ, ಆ ಪೇಪರ್ ಪೀಸ್ ಉರಿಬೇಕಾದ್ರೆ ಒಂದು ಉಷ್ಣತೆ ಬೇಕು, ಅದು ಸಿಕ್ಬಿಡ್ತು, ಆ ಪೇಪರಿಗೆ ಬೆಂಕಿ ಆಯಿತು, ಆ ಪೇಪರ್ ಉರಿತದಲ್ಲ ಅದರಿಂದ ಮತ್ತೆ ಉಷ್ಣತೆ ರಿಲೀಸ್ ಆಗ್ತದೆ. ಅದರ ಸುತ್ತಮುತ್ತ ಒಂದಷ್ಟು ಬೇರೆ ಪೇಪರ್ಗಳು, ಪುಸ್ತಕಗಳು ಇರ್ತಾರೆ, ಇದರ ಉಷ್ಣತೆಯಿಂದ ಅದು ಬೆಂಕಿ ಹಚ್ಕೋತಾ ಹೋಗ್ತದೆ. ಸೊ ಇಲ್ಲಿ ಬೆಂಕಿ ಆದಾಗ ನಮಗೆ ಕಾಣಿಸುವಂಥ ವಿಚಾರಗಳಿದು: ಜ್ವಾಲೆ, ಉಷ್ಣತೆ, ಹೊಗೆ. ವಸ್ತುಗಳು ಸುಡಬೇಕಾದ್ರೆ ಹೊಗೆ ಬರ್ತದೆ, ಆಮೇಲೆ ಬೆಳಕಿರ್ತದೆ, ರೇಡಿಯೇಷನ್ ಇರ್ತದೆ. ಸೊ ಈ ವಿಚಾರಗಳನ್ನು ನನಗೆ ಆಮೇಲೆ ಬೇಕಾಗ್ತದೆ. ಬೆಂಕಿ ಹರಡುವಿಕೆ ಪ್ರಕ್ರಿಯೆಯಲ್ಲಿ ನಾವು ಇದನ್ನು ತಗೋತೀವಿ. ಸೊ ಇದಿಷ್ಟು ವಿಚಾರ ಈಗ ಜಸ್ಟ್ ನಮಗೆ ಗೊತ್ತಿರುವಂಥ ವಿಚಾರ. ಜ್ವಾಲೆ ಇರ್ಬೋದು, ಲೈಟ್ ಇರ್ಬೋದು, ಬೆಳಕಿರ್ತದೆ, ಹೀಟ್ ಇರ್ತದೆ. ರೇಡಿಯೇಷನ್ ಅಂದರೆ ವಿಕಿರಣ ಅಂತ. ಬೆಂಕಿ ಉರಿದಾಗ ಒಂದಷ್ಟು ಜಾಗಕ್ಕೆ ಆ ರೇಡಿಯೇಷನ್ ಎಫೆಕ್ಟ್ ಅಥವಾ ಹೀಟ್ ವೇವ್ಸ್ ಇರ್ತದೆ. ಅದು ನಮಗೀಗ ನಾವು ಎಲ್ಲಾದರೂ ಕ್ಯಾಂಪ್ ಮಾಡಿದಾಗ ಕ್ಯಾಂಪ್ ಫೈರ್ ಮಾಡ್ತೀರಲ್ವಾ, ಬೆಂಕಿ ಹಾಕ್ಬಿಟ್ಟು ಅದರ ಸುತ್ತಮುತ್ತ ಚಳಿ ಕಾಯಿಸ್ತೀವಿ. ಏನಾಗ್ತದೆ, ಬೆಂಕಿ ನಮಗೆ ಟಚ್ ಆಗೋದಿಲ್ಲ, ಬಟ್ ಬೆಂಕಿ ಹತ್ರ ಇದ್ದಾಗ ನಮಗೆ ಆ ಬಿಸಿ ಇರ್ತದೆ. ಯಾಕಿರ್ತದೆ, ಆ ಹೀಟ್ ವೇವ್ಸ್ ಅಲ್ಲಿವರೆಗೆ ಟ್ರಾವೆಲ್ ಆಗ್ತದೆ. ಆ ರೇಡಿಯೇಷನ್ ವ್ಯಾಪ್ತಿ ಒಂದು ಸೀಮಿತ ಪ್ರದೇಶಕ್ಕೆ ಇರ್ತದೆ. ಜಾಸ್ತಿ ಬೆಂಕಿಗಳಾದಾಗ ಈ ರೇಡಿಯೇಷನ್ನಿಂದ ಕೂಡ ಬೆಂಕಿ ಹರಡ್ತದೆ. ಎಲ್ಲ ಒಂದು ಕಡೆ ಬೆಂಕಿ ಆದಾಗ ಆ ಬೆಂಕಿಯ ಟಚ್ ಮಾಡಬೇಕಾಗಿಲ್ಲ, ಅದರ ಅಕ್ಕಪಕ್ಕ ಏನಾದರೂ ಹೈಲಿ ಫ್ಲೇಮೇಬಲ್ಲು ಪೆಟ್ರೋಲು ಅಥವಾ ಬೇರೆ ಯಾವುದಾದ್ರು ಕೆಮಿಕಲ್ ಕಂಟೆಂಟು ಯಾವುದನ್ನಾದ್ರೂ ಇಟ್ಟರೆ ಆ ಹೀಟ್ ವೇವ್ಸ್ ರೇಡಿಯೇಷನ್ ಟೆಂಪರೇಚರ್ಗೆ ಅದು ಫೈರ್ ಕ್ಯಾಚ್ ಆಗೋ ಚಾನ್ಸಸ್ ಕೂಡ ಇರ್ತದೆ. ಮುಂದೆ ನೆಕ್ಸ್ಟ್ ಇನ್ನೊಂದು ಮುಖ್ಯವಾದ ವಿಚಾರ, ನಾವು ಬೆಂಕಿಗಳನ್ನು ವರ್ಗೀಕರಣ ಮಾಡ್ತೀವಿ. ಯಾವ ಥರ ವರ್ಗೀಕರಣ ಮಾಡ್ತೀವಿ? ಎಲ್ಲ ಬೆಂಕಿಗಳನ್ನು ಒಂದೇ ರೀತಿ ತಗೊಳ್ಳೋದಿಲ್ಲ. ಅಲ್ಲೇ ಇರಲಿ. ವಸ್ತುಗಳ ಇಂಧನಗಳು ಯಾವ್ಯಾವ ಸ್ವರೂಪದಲ್ಲಿರ್ತದೋ ಆ ಇಂಧನಗಳ ಸ್ವರೂಪದ ಮೇಲೆ ಒಂದಷ್ಟು ಬೆಂಕಿಗಳನ್ನು ನಾವು ಡಿವೈಡ್ ಮಾಡ್ತೀವಿ. ನಾವು ಫೈರ್ ಎಕ್ಸ್ಟಿಂಗ್ವಿಷರ್ ಸಿಲಿಂಡರ್ ನೋಡ್ಬೋದು. ಈ ಸಿಲಿಂಡರ್ಗಳ ಮೇಲೆ ಒಂದಷ್ಟು ಅಕ್ಷರಗಳಿರ್ತದೆ, ಎದ್ದು ಕಾಣುವಂಗೆ ಹಾಕಿರ್ತಾರೆ. A, B ಅಥವಾ ಬರೀ A ಇರ್ಬೋದು. ಈ ಥರ ಅಕ್ಷರಗಳನ್ನು ಹಾಕಿರ್ತಾರೆ. ಈ ಅಕ್ಷರಗಳು ಮುಖ್ಯವಾಗಿ ಯಾವ ರೀತಿಯ ಬೆಂಕಿಗಳಿಗೆ ಯಾವ ಎಕ್ಸ್ಟಿಂಗ್ವಿಷರ್ ಸೂಟೇಬಲ್ ಅನ್ನೋದನ್ನು ತೋರಿಸ್ತದೆ. ಸೊ ಅಲ್ಲಿ ನಮಗೆ A ಅಂದ್ರೇನು, B ಅಂದ್ರೇನು, C ಅಂದ್ರೇನು ಅಂತ ತುಂಬ ಗೊತ್ತಿರೋದಿಲ್ಲ ತುಂಬ ಸಲ. ಸೊ ಅದನ್ನು ನಾವು ಕ್ಲಾಸಿಫಿಕೇಷನಾಗಿ ಮಾಡಿರ್ತೀವಿ. ಇನ್ ಕೇಸ್ ಉರಿಯುವಂಥ ವಸ್ತು ಅದು ಘನ ರೂಪದಲ್ಲಿದ್ದರೆ ನಾವು ಅದನ್ನು A ಕ್ಯಾಟಗರಿ ಫೈರ್ ಅಂತ ಹೇಳ್ತೀವಿ. ವಸ್ತು ಘನ ರೂಪದಲ್ಲಿದ್ದಾಗ, ಉರಿಯುವಂಥ ಇಂಧನ ಘನ ರೂಪದಲ್ಲಿದ್ದರೆ, ಪೇಪರು, ಹತ್ತಿ, ಬಟ್ಟೆ, ಫರ್ನಿಚರ್ಗಳು, ಮರದ ಸಾಮಾನು ಇರ್ಬೋದು, ಯಾವುದೇ ಸಾಮಾನು. ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಇರುವಂಥ ಹೆಚ್ಚಿನ ವಸ್ತುಗಳು ಘನ ರೂಪದಲ್ಲೇ ಉರಿಯುವಂಥದ್ದು. ಸೊ ಈ ಘನ ರೂಪದಲ್ಲಿರುವಂಥ ವಸ್ತುಗಳನ್ನು ನಾವು A ಕ್ಯಾಟಗರಿ ಫೈರ್ ಅಥವಾ A ಕ್ಲಾಸ್ ಫೈರ್ ಅಂತ ಹೇಳ್ತೀವಿ. ಇದಕ್ಕೆ ನಮಗೆ ನೀರು ಬೇಕಾಗ್ತದೆ. ಬೆಂಕಿನ ಹಚ್ಚೋದಕ್ಕೆ ನಮಗೆ ಸೂಟೇಬಲ್ ಮೀಡಿಯಾ ನೀರು, A ಕ್ಲಾಸ್ ಫೈರ್. ಇನ್ನೊಂದು ದ್ರವ ರೂಪದ ಇಂಧನಗಳು, ಫ್ಲೇಮೇಬಲ್ ಲಿಕ್ವಿಡ್ಸ್. ಉರಿಯುವಂಥ ವಸ್ತು ದ್ರವ ರೂಪದಲ್ಲಿ ಯಾವಾಗಿರ್ತದೆ? ಯಾವುದು ಹೇಳಿ ದ್ರವ ರೂಪದಲ್ಲಿರುವಂಥದ್ದು?
ಆಯಿಲ್ಗಳಿರ್ತದೆ, ಹಾಂ, ಪೇಂಟ್ ಇರ್ತದೆ, ಆಯಿಲ್ ಇರ್ತದೆ, ಟಿನ್ನರ್ಗಳಿರ್ಬೋದು, ಅಥವಾ ಪೆಟ್ರೋಲ್, ಡೀಸೆಲ್, ಕೆರೋಸಿನ್ ಅಂತ ಪೆಟ್ರೋಕೆಮಿಕಲ್ ಪ್ರಾಡಕ್ಟ್ಸ್ ಇರ್ಬೋದು. ಈ ಥರ ದ್ರವ ರೂಪದಲ್ಲಿರುವಂಥ ಇಂಧನಗಳು ಅದು ಬಿ ಕ್ಯಾಟಗರಿಯಲ್ಲಿ ತಗೋತೀವಿ. ಸೊ ನಾವು ಮತ್ತೆ ಮಧ್ಯ ಮೇಲೆ ಹೊರಗಡೆ ಮಾಡುವಾಗ ನೋಡೋಣ ಬಿ ಕ್ಲಾಸ್ ಫೈರ್ ಯಾವ ಥರ ಇರ್ತದೆ ಅಂತ. ಯಾಕಂದರೆ ಮುಖ್ಯವಾಗಿ ಇಲ್ಲಿ ಬಿ ಕ್ಯಾಟಗರಿ ಫೈರ್ಗಳು ಜಾಸ್ತಿ ನಮಗೆ ಹೊರಗಡೆ ಸಿಗುವಂಥದ್ದು ತೈಲ ಪದಾರ್ಥಗಳಲ್ಲಿ. ನಾವು ಇದನ್ನು ಆಯಿಲ್ ಫೈರ್ ಅಂತ ಕೂಡ ಕರಿತೀವಿ. ಬಿ ಕ್ಯಾಟಗರಿ ಫೈರ್ನ ಆಯಿಲ್ ಫೈರ್ ಅಂತಲೂ ಹೇಳ್ತೇವೆ. ಪೆಟ್ರೋಲ್ ಇರ್ಬೋದು, ಸೀಮೆಣ್ಣೆ ಇರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯ ಎಣ್ಣೆ ಪದಾರ್ಥಗಳಿರ್ಬೋದು, ಇದು ದ್ರವ ರೂಪದಲ್ಲಿ ಇರ್ತದೆ. ಈ ಬಿ ಕ್ಯಾಟಗರಿ ಫೈರ್ಗಳೇನೆಂದರೆ ಎಣ್ಣೆ ಅಂಶ ಇರುವಂಥ ವಸ್ತುಗಳು ಯಾವತ್ತೂ ನೀರಿಗಿಂತ ಹಗುರ ಇರ್ತದೆ ಅಲ್ವಾ. ಸಾಮಾನ್ಯವಾಗಿ ಎಣ್ಣೆ ಪದಾರ್ಥ ನೀರಿಗೆ ಬಿದ್ದರೆ ಏನಾಗ್ತದೆ? ತೇಲ್ತಾ ಇರ್ತದೆ, ಅದು ಮುಳುಗಲ್ಲ. ಸೊ ಬೆಂಕಿ ಆದಾಗ ಕೂಡ ನಾವು ಅದು ಬೆಂಕಿ ಆಯಿತು ಅಂತ, ಈಗ ಅದೊಂದು ಪೆಟ್ರೋಲ್ ಬ್ಯಾರಲ್ಲು ಟಿನ್ನು ಫೈರ್ ಆಗಿದೆ, ನಾನು ಫೈರ್ ಆಗಿದೆ ಅಂತ ನೀರು ಹಾಕಕ್ಕೆ ಹೋದರೆ ಹಾಕಿದಂಥ ನೀರು ಕೆಳಗಡೆ ಹೋಗ್ತದೆ ಬಿಟ್ಟರೆ ಅದರ ಮೇಲ್ಗಡೆ ಅದನ್ನು ಕೂಲಿಂಗ್ ಮಾಡೋಕ್ಕೆ ಮುಚ್ಚೋದಿಲ್ಲ. ಸೊ ಹಾಗಾಗಿ ಬಿ ಕ್ಯಾಟಗರಿ ಫೈರ್ಗಳು ತುಂಬ ಸಲ ಎಣ್ಣೆ ಅಂಶಗಳಾಗಿದ್ದಾಗ ಅಲ್ಲಿ ನೀರು ಯೂಸ್ ಆಗೋದಿಲ್ಲ. ನಾವು ನೀರು ಹಾಕಿದಷ್ಟು ಬೆಂಕಿ ಜಾಸ್ತಿ ಆಗ್ತಾ ಇರ್ತದೆ, ಆಮೇಲೆ ನೋಡುವ ಪ್ರಾಕ್ಟಿಕಲಲ್ಲಿ. ಸೊ ಅದಕ್ಕಾಗಿ ಇದನ್ನು ದ್ರವ ರೂಪದ ಇಂಧನಗಳು, ಅದಕ್ಕೆ ಮುಖ್ಯವಾಗಿ ತೈಲ ಪದಾರ್ಥಗಳಿದ್ದಾಗ ನಾವು ನೀರು ಹಾಕಬೇಡಿ, ಅದಕ್ಕೆ ಬೇರೆ ಆಲ್ಟರ್ನೇಟಿವ್ ಮೀಡಿಯಾಗಳನ್ನು ಹೇಳ್ತೀವಿ. ನಮ್ಮಲ್ಲಿ ಫೋಮ್ ಅಂತ ಬರ್ತದೆ, ನೊರೆಗಳು ಬರ್ತದೆ, ರಾಸಾಯನಿಕಗಳನ್ನು ಬಳಸ್ಕೊಂಡು ನೊರೆಗಳನ್ನು ಕ್ರಿಯೇಟ್ ಮಾಡ್ತೀವಿ. ಆ ಥರ ನೊರೆ ದ್ರಾವಣಗಳು ಬೇಕಾಗ್ತದೆ. ಇನ್ನೊಂದು ಗ್ಯಾಸ್. ಸೊ ಇದರ ಪರಿಚಯ ತುಂಬ ಜನರಿಗಿದೆ ಅಲ್ವಾ. ಎಲ್ ಪಿ ಜಿ ಎಲ್ಲರ ಮನೆಯಲ್ಲಿದೆಯಲ್ಲ. ಗ್ಯಾಸ್ ಲೀಕ್ ಆಗೋದನ್ನು ಗಮನಿಸಿದ್ದೀರಿ ಎಲ್ಲಾದರೂ? ಗ್ಯಾಸ್ ಲೀಕ್ ಆಗೋದು, ಫೈರ್ ಆಗೋದನ್ನು ಯಾರಾದರೂ ಫೇಸ್ ಮಾಡಿದ್ದೀರಾ? ಆಗಿದೆಯಾ? ಲೀಕ್ ಆಗಿದೆಯಾ, ಫೈರ್ ಆಗಿದೆಯಾ? ಫೈರ್ ಆಗಿತ್ತು. ಆಫ್ ಮಾಡಿದ ಕೂಡಲೇ ನಂದಿ ಹೋಯ್ತು. ವೆರಿ ಗುಡ್. ಆಮೇಲೆ ಲೀಕೇಜ್ ಆಗಿತ್ತಾ? ಆಫ್ ಮಾಡಿದ್ರ ಆಮೇಲೆ? ವಾಷರ್ ಹೋಗಿತ್ತು. ಓಕೆ. ಸೊ ಸಿ ಕ್ಯಾಟಗರಿ ಫೈರ್ಗಳು ಅನಿಲ ರೂಪದಲ್ಲಿರುವಂಥ ಇಂಧನಗಳನ್ನು ನಾವು ಸಿ ಕ್ಯಾಟಗರಿ ಫೈರ್ ಅಂತ ಹೇಳ್ತೀವಿ. ಎ ಅಂತ ಹೇಳಿದರೆ ಘನ, ಬಿ ಅಂತ ಹೇಳಿದರೆ ದ್ರವ ತೈಲ ಬೆಂಕಿಗಳು, ಸಿ ಅಂತ ಹೇಳಿದರೆ ಅನಿಲ ರೂಪದ ಬೆಂಕಿಗಳು. ಸೊ ಈ ಅನಿಲ ರೂಪದ ಬೆಂಕಿಗಳಲ್ಲಿ ನಮಗೆ ಜಾಸ್ತಿ ಸಿಗುವಂಥದ್ದು ಎಲ್ ಪಿ ಜಿ. ಅದು ಬಿಟ್ಟರೆ ವೆಲ್ಡಿಂಗ್ ಶಾಪಿಗೆ ಹೋದರೆ ಅಸಿಟಲಿನ್ ಗ್ಯಾಸ್ ಅಂತ ಬರ್ತದೆ. ಇನ್ನೇನಾದರೂ ಕೆಮಿಕಲ್ ಇಂಡಸ್ಟ್ರಿಗಳಲ್ಲಿ ಬೇರೆ ಏನಾದರೂ ಹಜಾರ್ಡಸ್ ಗ್ಯಾಸ್ ಇದ್ದರೆ ಅದು ಅಲ್ಲಿರ್ತದೆ. ನಮಗೆ ಲೋಕಲ್ ಅವೈಲೇಬಿಲಿಟಿ ಜಾಸ್ತಿ ಸಿಗುವಂಥದ್ದು ಒಂದು ಬಯೋಗ್ಯಾಸ್ ಇಲ್ಲ ಎಲ್ ಪಿ ಜಿ. ಅದರಲ್ಲೂ ಜಾಸ್ತಿ ಸಿಗೋದು ಎಲ್ ಪಿ ಜಿಗೆ ಅಷ್ಟೇ. ಇನ್ನೊಂದು ಡಿ ಕ್ಯಾಟಗರಿ ಫೈರ್, ಲೋಹಗಳ ಬೆಂಕಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ಲೋಹಗಳನ್ನು ಡಿ ಕ್ಯಾಟಗರಿ ಫೈರ್ ಅಂತ ತಗೋತೀವಿ. ನಾನಾಗ ಫಸ್ಟಿಗೆ ಒಂದು ಹೇಳಿದೆ, ಘನ ರೂಪದಲ್ಲಿದ್ದರೆ ಅದನ್ನು ಎ ಕ್ಲಾಸ್ ಫೈರು ಅಂತ, ನೀರು ಹಾಕ್ತೀವಿ ಅಂತ. ಬಟ್ ಕೆಲವೊಂದು ಇಂಧನಗಳಲ್ಲಿ ಲೋಹಗಳಲ್ಲಿ ನೀರು ಹಾಕಿದಾಗ ಬೆಂಕಿ ಜಾಸ್ತಿ ಆಗ್ತದೆ. ನೀರು ಹಾಕಿದ್ರೆ ಬೆಂಕಿ ಜಾಸ್ತಿ ಮಾಡುವಂಥ ಕೆಲವೊಂದು ಲೋಹಗಳಿದೆ. ನಾವು ಅದನ್ನು ವಾಟರ್ ರಿಯಾಕ್ಟೆಂಟ್ ಮೆಟಲ್ಸ್ ಅಂತ ಹೇಳಿ ನಮ್ಮಲ್ಲಿ ನಮ್ಮ ಮನೆಗಳಲ್ಲಿ ಇರೋದಿಲ್ಲ, ಈ ಕೆಲವೊಂದು ಇಂಡಸ್ಟ್ರಿಗಳಲ್ಲಿ, ಲ್ಯಾಬ್ಗಳಲ್ಲೆಲ್ಲ ಇರ್ತದೆ. ಸೊ ಆ ಲೋಹಗಳಿಗೆ ಬೇಕಾಗಿ ನಾವು ಅದನ್ನು ಇನ್ನೊಂದು ವರ್ಗೀಕರಣ ಚೇಂಜ್ ಮಾಡಿದ್ವಿ, ಡಿ ಅಂತ ತಗೊಂಡಿದ್ದೀವಿ. ಇದರ ಒಟ್ಟು 4 ಅಕ್ಷರಗಳು ನೆನಪಿರಬೇಕಾದ್ದು: ಘನ, ದ್ರವ, ಅನಿಲ ಮತ್ತು ಲೋಹಗಳು. ಇಲ್ಲಿ ಘನರೂಪದ ಬೆಂಕಿಗಳಿಗೆ ನೀರು ಹಾಕ್ಬೋದು ಅಂತ ಹೇಳಿದ್ದೀನಿ ನಾನು. ದ್ರವ ರೂಪದ ಇಂಧನಗಳು ಮುಖ್ಯವಾಗಿ ಎಣ್ಣೆ ಪದಾರ್ಥಗಳಿದ್ದಾಗ ಅಲ್ಲಿ ನೀರು ಹಾಕ್ಲಿಕ್ಕೆ ಬರೋದಿಲ್ಲ. ನೊರೆನಂದಕಗಳು, ಫೋಮ್ ಅಂತ ಬರ್ತದೆ, ಎಕ್ಸ್ಟಿಂಗ್ವಿಷರಲ್ಲಿದೆ, ಆಮೇಲೆ ತೋರಿಸ್ತೀವಿ. ಆ ನೊರೆನಂದಕಗಳನ್ನು ನಾವು ಬಳಸಬೇಕಾಗ್ತದೆ. ಸಿ ಕ್ಯಾಟಗರಿ ಫೈರ್, ಗ್ಯಾಸ್ ಫೈರ್ ಆದಾಗ ಮಾತ್ರ ನಮಗೆ 2 ಆಪ್ಷನ್ ಇದೆ. ಒಂದು ಬೆಂಕಿ ಆದಾಗ ಬೆಂಕಿ ನಂದಿಸುವಂಥದ್ದು, ಇನ್ನೊಂದು ಬೆಂಕಿ ಆಗದಿರೋ ರೀತಿಯಲ್ಲಿ ನೋಡ್ಕೊಂಡು. ಈ 2ರಲ್ಲಿ ಬೆಂಕಿ ಆಗದಿರೋ ನೋಡ್ಕೋತೀವಲ್ಲ, ಇದು ಇಂಪಾರ್ಟೆಂಟ್. ಯಾವತ್ತು ಎಲ್ ಪಿ ಜಿ ಫೈರ್ ಆದಾಗ ನಾವು ಏನು ಮಾಡ್ತೀವಿ, ಒಂದು ಆಪ್ಷನ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಟಿಂಗ್ವಿಷರ್ ಯೂಸ್ ಮಾಡಿ CO2 ಗ್ಯಾಸ್ ಅಂತ ನಮ್ಮಲ್ಲಿ ಗ್ಯಾಸ್ ಟೈಪ್ ಎಕ್ಸ್ಟಿಂಗ್ವಿಷರ್ ಇದೆ, ಆಮೇಲೆ ಪರಿಚಯ ಮಾಡಿಕೊಡ್ತೀನಿ ಅದರದ್ದು. ಆ ಎಕ್ಸ್ಟಿಂಗ್ವಿಷರನ್ನು ಬಳಸ್ಕೊಂಡು ನಾವು ಗ್ಯಾಸ್ ಫೈರ್ ಆದಾಗ ಬೆಂಕಿ ನಂದಿಸ್ಬೋದು. ಬಟ್ ನಮಗೆ ಜಡ್ಜ್ ಮಾಡೋಕ್ಕಾಗಲ್ಲ, ಗ್ಯಾಸ್ ಫೈರ್ ಆದಾಗ ಅದು ಸಣ್ಣ ಫೈರ್ ದೊಡ್ಡ ಫೈರ್ ಅಂತ ಆದಮೇಲೆ ಗೊತ್ತಾಗ್ತದೆ. ಯಾಕಂದರೆ ಲೀಕೇಜ್ ಜಾಸ್ತಿ ಹೊತ್ತಾಗಿ ಸಡನ್ನಾಗಿ ಫ್ಲ್ಯಾಶ್ ಆದರೆ ದೊಡ್ಡ ಮಟ್ಟದ ಬೆಂಕಿ ಆಗಿರ್ತದೆ. ಹಾಗಾಗಿ ಗ್ಯಾಸ್ ಫೈರ್ ಆಗದಿರೋ ರೀತಿಯಲ್ಲಿ ಜಾಸ್ತಿ ನೋಡ್ಕೋಬೇಕು. ಫೈರ್ ಆದರೆ ನಮ್ಮಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂತ ಎಕ್ಸ್ಟಿಂಗ್ವಿಷರ್, ಏನು ಈ ಸಿಲಿಂಡರ್ಸ್ ಇಟ್ಟಿದ್ದೀವಿ ಅದರಲ್ಲಿ ಒಂದು CO2 ಎಕ್ಸ್ಟಿಂಗ್ವಿಷರ್ ಇದೆ. ಆ ಎಕ್ಸ್ಟಿಂಗ್ವಿಷರನ್ನು ನಾವು ಯೂಸ್ ಮಾಡಬೇಕಾಗ್ತದೆ. ಅದನ್ನು ಯೂಸ್ ಮಾಡಿದ್ರೆ ಅಲ್ಲಿರುವಂಥ ಫೈರ್ ಆಫ್ ಆಗ್ತದೆ. ಕೆಲಸ ಮುಗಿಲಿಲ್ಲ, ಬೆಂಕಿ ನಂಸಿದ ಮೇಲೆ ಮತ್ತೆ ಲೀಕೇಜನ್ನು ಸ್ಟಾಪ್ ಮಾಡಬೇಕು. ಇಲ್ಲಾಂದರೆ ಮತ್ತೆ ರೀಇಗ್ನಿಷನ್ ಆಗಿ ಫೈರ್ ಆಗೋ ಚಾನ್ಸಸ್ ಇರ್ತದೆ. ಬೆಂಕಿ ನಂಸಿಯಾಗಿರ್ತದೆ, ಬಟ್ ಗ್ಯಾಸ್ ಲೀಕೇಜ್ ಕಂಟಿನ್ಯೂ ಇದ್ದರೆ ಮತ್ತೆ ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ಇದೆ. ಹಾಗಾಗಿ ಗ್ಯಾಸನ್ನು ಕಟ್ ಮಾಡಿದ ನಂತರ ಬೆಂಕಿ ನಂಸಿದ ಮೇಲೆ ಗ್ಯಾಸನ್ನು ಕಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇನ್ನು ಲೋಹಗಳ ಬೆಂಕಿ, ಸಾಮಾನ್ಯವಾಗಿ ನಾವು ಕಾಮನ್ ಮೀಡಿಯಾ ನೀರು ಯೂಸ್ ಮಾಡಿದ್ರು ಕೂಡ ಈ ವಾಟರ್ ರಿಯಾಕ್ಟೆಂಟ್ ಲೋಹಗಳಿದ್ದಾಗ ನಮಗೆ ನೀರಲ್ಲಿ ಫೈರ್ ಆಗೋದಿಲ್ಲ, ಬೆಂಕಿ ಜಾಸ್ತಿ ಆಗ್ತದೆ, ಅಪಾಯ ಇರ್ತದೆ. ಅಂಥ ಜಾಗಗಳಲ್ಲಿ ನಾವು ಇದರಲ್ಲಿ ಪೌಡ್ರ್ ಟೈಪ್ ಎಕ್ಸ್ಟಿಂಗ್ವಿಷರ್ ಇದೆ. ನಮ್ಮ ಫೈರ್ ಎಕ್ಸ್ಟಿಂಗ್ವಿಷರಲ್ಲೇ ಪೌಡ್ರ್ ಟೈಪ್ ಎಕ್ಸ್ಟಿಂಗ್ವಿಷರ್ ಬರ್ತದೆ. ನಾವು ಡ್ರೈ ಕೆಮಿಕಲ್ ಪೌಡ್ರ್ ಅಥವಾ ABC ಎಕ್ಸ್ಟಿಂಗ್ವಿಷರ್ ಅಂತ ಏನು ಹೇಳ್ತೀವಿ ಅದನ್ನು ನಾವಲ್ಲಿ ಬಳಸ್ತೀವಿ. ಓಕೆ, ಈ 4 ಅಕ್ಷರಗಳ ಪರಿಚಯ ಇರಲಿ.
ಎ ಅಂದರೆ ಘನ, ಬಿ ಅಂದರೆ ದ್ರವ, ಸಿ ಅಂದರೆ ಅನಿಲ, ಡಿ ಅಂದರೆ ಲೋಹಗಳು ಅಂತ. ಓಕೆ, ಇನ್ನು ಅಗ್ನಿ ನಂದಕಗಳು, ಫೈರ್ ಎಕ್ಸ್ಟಿಂಗ್ವಿಷರ್ಸ್. ಈ ಫೈರ್ ಎಕ್ಸ್ಟಿಂಗ್ವಿಷರ್ಗಳನ್ನು ನಾವು ಐಡೆಂಟಿಫೈ ಮಾಡೋದು ಕೂಡ ಸ್ವಲ್ಪ ಇಂಪಾರ್ಟೆಂಟು. ಸಾಮಾನ್ಯವಾಗಿ ಇದರಲ್ಲಿ 4 ಥರ ಮೀಡಿಯಾಗಳಿದೆ. ಒಂದು ನೀರು ಬರ್ತದೆ, ವಾಟರ್ ಟೈಪ್ ಎಕ್ಸ್ಟಿಂಗ್ವಿಷರ್ ಅಂತ, ಅದರಲ್ಲಿ ನೀರು ತುಂಬಿಸಿರ್ತೀವಿ. 9 ಲೀಟರ್ ನೀರನ್ನು ಪೋರ್ಟೇಬಲ್ ಎಕ್ಸ್ಟಿಂಗ್ವಿಷರ್ ಆದರೆ 9 ಲೀಟರ್ ನೀರು ತುಂಬಿಸಿರೋಂಥ ಒಂದು ಸಿಲಿಂಡರ್ ಇರ್ತದೆ. ಇನ್ನೊಂದು ನೊರೆನಂದಕಗಳು ಅಂತ ಬರ್ತದೆ. ನೀರಿನ ಬದಲು ನೀರಿನ ಜೊತೆಗೆ ಅದಕ್ಕೆ ನೊರೆ ಮಿಶ್ರಣವನ್ನು ಆ್ಯಡ್ ಮಾಡಿರ್ತಾರೆ. ಅದು ಡಿಸ್ಚಾರ್ಜ್ ಆಗಬೇಕಾದ್ರೆ ನೊರೆಯಾಗಿ ಡಿಸ್ಚಾರ್ಜ್ ಆಗ್ತದೆ, ಹೊರಗಡೆ ಬರಬೇಕಾದ್ರೆ ನೊರೆಯಾಗಿ ಡಿಸ್ಚಾರ್ಜ್ ಆಗಿ. ಇದು ಸ್ಪೆಷಲಿ ನಮಗೆ ಬಿ ಕ್ಯಾಟಗರಿ ಫೈರ್, ಆಯಿಲ್ ಫೈರ್ಗಳಿಗೆ ನಾವು ಆ ಥರ ನೊರೆ ಮಾಧ್ಯಮವನ್ನು ಬಳಸ್ತೀವಿ. ಇನ್ನೊಂದು ಮೀಡಿಯಾ ಅನಿಲ ರೂಪದಲ್ಲಿ ಗ್ಯಾಸ್ ಫಾರ್ಮಲ್ಲಿ ಇರ್ತದೆ. CO2 ಅಂತ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ನಾವು ಎಕ್ಸ್ಟಿಂಗ್ವಿಷರಲ್ಲಿ ಯೂಸ್ ಮಾಡ್ತೀವಿ. ಅದು ಅನಿಲ ರೂಪದಲ್ಲಿ ಇರ್ತದೆ. ಅದು ನಾವು ರಿಲೀಸ್ ಮಾಡಿದ್ರೆ ಗ್ಯಾಸ್ ರಿಲೀಸ್ ಆಗ್ತದೆ. ಆ ಗ್ಯಾಸನ್ನು ನಾವು ಫೈರ್ ಆದ ಜಾಗಕ್ಕೆ ಟಾರ್ಗೆಟ್ ಮಾಡಬೇಕು. ಇನ್ನೊಂದು ಪೌಡ್ರ್ ರೂಪದಲ್ಲಿ, ನಾನು ಆಗಲೇ ಹೇಳಿದಲ್ಲ ಮೆಟಲ್ ಫೈರಿಗೆ ನಾವು ಪೌಡ್ರ್ ಯೂಸ್ ಮಾಡ್ತೀವಿ, ಆ ಥರ ಪೌಡ್ರ್ ಫಾರ್ಮಲ್ಲಿರುವಂಥದ್ದು. ಇದನ್ನು ನಾವು ಡ್ರೈ ಕೆಮಿಕಲ್ ಪೌಡರ್ಸ್ ಅಂತ, DCP ಅಂತ ಹೇಳ್ತಾ ಇದ್ವಿ. ಇವಾಗ ಸ್ಟೋರ್ಡ್ ಪ್ರೆಷರಲ್ಲಿ ABC ಅಂತ ಒಂದು ಬರ್ತಾಯಿದೆ. ಇದೆರಡರಲ್ಲಿ ಕೂಡ ನಮಗೆ ಪೌಡ್ರ್ ಬೇಸ್ಡ್ ಎಕ್ಸ್ಟಿಂಗ್ವಿಷರ್ಗಳಿರ್ತದೆ. ಸೊ 4 ಥರ ಮಾಧ್ಯಮ ಇದೆ: ನೀರು, ನೊರೆ, ಗ್ಯಾಸು ಮತ್ತು ಪೌಡರ್. ಈ 4 ಥರ ಮೀಡಿಯಾಗಳನ್ನು ನಾವು ಎಕ್ಸ್ಟಿಂಗ್ವಿಷರ್ಗೆ ಕೊಟ್ಟಿರ್ತೀವಿ. ಈ ಎಕ್ಸ್ಟಿಂಗ್ವಿಷರ್ಗಳನ್ನು ಆಪ್ರೇಟ್ ಮಾಡೋ ರೀತಿ ಕೂಡ ಬೇರೆ ಬೇರೆ ರೀತಿ ಇರ್ತದೆ. ನೀರಾದರೆ ಒಂಥರ ಆಪ್ರೇಷನ್ನು, ಆಮೇಲೆ ನೀರು, ನೊರೆ, ಪೌಡ್ರ್ ಆದರೆ ಒಂಥರ ಆಪ್ರೇಷನ್ ಇತ್ತು. ನೀರು, ನೊರೆ ಮತ್ತು ಪೌಡ್ರ್ ಆದರೆ ಒಂಥರ ಆಪ್ರೇಷನ್ನು, ಗ್ಯಾಸ್ ಆದರೆ ಒಂಥರ ಆಪ್ರೇಷನ್ ಇತ್ತು. ಸಾಮಾನ್ಯವಾಗಿ ಫೈರ್ ಎಕ್ಸ್ಟಿಂಗ್ವಿಷರ್ಗೆ ಇಲ್ಲಿಲ್ಲ, ನಮ್ಮ ಡಿಸ್ಪ್ಲೇಲಿ ಹೋಗಿದೆ. ಮೇಲ್ಗಡೆ ಒಂದು ಸಣ್ಣ ಸ್ಟೀಲ್ ಕ್ಯಾಪ್ ಇದೆ. ಆ ಸ್ಟೀಲ್ ಕ್ಯಾಪ್ ಮೇಲೆ ಒಂದು ಸಣ್ಣ ಪ್ರೆಸ್ಸಿಂಗ್ ನಾಬ್ ಇದೆ. ಆ ನಾಬನ್ನು ನಾವು ಫೋರ್ಸೇಬಲಿ ಪಂಚ್ ಮಾಡಬೇಕಾಗಿದೆ. ಆ ನಾಬನ್ನು ಪಂಚ್ ಮಾಡಿದಾಗ ಒಳಗಡೆ ಇರುವಂಥ ಮಾಧ್ಯಮ ಏನಿದೆ, ಅದು ನೀರಿರ್ಬೋದು, ನೊರೆ ಇರ್ಬೋದು, ಅಥವಾ ಪೌಡ್ರ್ ಇರ್ಬೋದು, ಅದು ನಾಸಲ್ ಅಥವಾ ಡಿಸ್ಚಾರ್ಜ್ ಟ್ಯೂಬ್ ಏನು ಬರ್ತದೆ, ಅದು ಕೆಲವುದಕ್ಕೆ ನಾಸಲ್ ಬರ್ತದೆ, ಕೆಲವುದಕ್ಕೆ ಈ ಥರ ಡಿಸ್ಚಾರ್ಜ್ ಟ್ಯೂಬ್ ಪೈಪ್ಗಳು ಬರ್ತದೆ. ಈ ಪೈಪಿಂದ ಅದು ಡಿಸ್ಚಾರ್ಜ್ ಆಗ್ತದೆ. ಸೊ ಡಿಸ್ಚಾರ್ಜ್ ಆಗಬೇಕಾದ್ರೆ ನೀರಾದರೆ ನೀರು ಹೊರಗೆ ಬರ್ತದೆ, ನೊರೆ ಆದರೆ ನೊರೆ ರೂಪದಲ್ಲಿ ಬರ್ತದೆ, ಗ್ಯಾಸ್ ಇದ್ದರೆ ಗ್ಯಾಸ್ ಬರ್ಬೋದು, ಇಲ್ಲ ಪೌಡ್ರ್ ಬರ್ಬೋದು. ಓಕೆ, ಇಲ್ಲಿ ಇನ್ನೊಂದು ಥರ ಆಪ್ರೇಷನ್ ಇದೆ, ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಥರ ರೊಟೇಟಿಂಗ್ ವಾಲ್ವ್ ಇರ್ತದೆ. ಸೊ ಅದನ್ನು ನಾವು ರೊಟೇಟ್ ಮಾಡಬೇಕಾಗ್ತದೆ, ಎಕ್ಸ್ಟಿಂಗ್ವಿಷರ್ ರೊಟೇಟ್. ಒಂದೇದು ಪಂಚಿಂಗ್ ನಾಬ್ ಇದ್ದರೆ ಪಂಚ್ ಮಾಡಬೇಕು, ವಾಲ್ವ್ ಇದ್ದರೆ ರೊಟೇಟ್ ಮಾಡಬೇಕು. ಇನ್ನೊಂದು ಪ್ರೆಸ್ಸಿಂಗ್ ಗ್ರಿಪ್, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನು ನಾವು ಪ್ರೆಸ್ ಮಾಡಿದ್ರೆ ಡಿಸ್ಚಾರ್ಜ್ ಆಗ್ತದೆ. ಈ ಥರ ಗ್ರಿಪ್ ಇರ್ತದೆ, ಅದಕ್ಕೆ ಲಾಕ್ ಹಾಕಿಟ್ಟಿದ್ದೀವಿ, ಅದಕ್ಕೆ ಪ್ರೆಸ್ ಆಗಲ್ಲ. ಲಾಕ್ ರಿಮೂವ್ ಮಾಡಬೇಕು, ಪ್ರೆಸ್ ಮಾಡಿದ್ರೆ ಅದರಲ್ಲಿರುವಂಥ ಮೀಡಿಯಾ ಔಟ್ಪುಟ್ ಆಗ್ತದೆ. ಆಮೇಲೆ ಪ್ರಾಕ್ಟಿಕಲಿ ತೋರಿಸುವ. ಇಲ್ಲಿ ಎಕ್ಸ್ಟಿಂಗ್ವಿಷರ್ಗಳ ಮೆಕ್ಯಾನಿಸಮ್ ಏನಿರ್ತದೆ ಅಂದರೆ, ಮೊದಲು ಚಾಣಕ್ಯನ ಹೆಸರು ಕೇಳಿದ್ದೀರಾ? ಕೌಟಿಲ್ಯ. ಅವನ ಕಾಲದಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಇತ್ತಂತೆ. ನಮ್ಮಲ್ಲೆಲ್ಲ ನಾವು ಈಗ ಫೈರ್ ಎಕ್ಸ್ಟಿಂಗ್ವಿಷರ್ ಕಂಡು ಹಿಡಿದಿರೋದು ಬ್ರಿಟಿಷರು ಲಂಡನ್ ಫೈರ್ ಆದಮೇಲೆ ಫೈರ್ ಸೇಫ್ಟಿ ಕ್ರೂಗಳಾಯಿತು, ಇಕ್ವಿಪ್ಮೆಂಟ್ಗಳು ಬಂತು ಅಂತ ಹೇಳ್ತಾರೆ. ಯಾವಾಗ? ಚಾಣಕ್ಯನ ಕಾಲದಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಯಾವ ಥರ? ಮಣ್ಣಿನ ಮಡಕೆ. ಹಾಗೆಲ್ಲ ಗುಡಿಸಲುಗಳು ಜಾಸ್ತಿ ಅಲ್ವಾ? ಊರಂದರೆ ಗುಡಿಸಲುಗಳಿದ್ದರೆ ಅದೊಂದು ಊರು. ಮುಳಿಹುಲ್ಲಿನ ಮಾಡಿದ ಮೇಲೆ ಒಂದು ಮಡಕೆಯಲ್ಲಿ ನೀರಿಟ್ಟಿರೋದು, ಮಣ್ಣಿನ ಮಡಕೆ, ಅದರಲ್ಲಿ ನೀರು, ಸೈಡಲ್ಲಿ ಒಂದು ಕೋಲು. ಏನಕ್ಕಿರ್ಬೋದು ಹೇಳಿ? ಕೋಲ್ ತಗೊಂಡು ಮಡಕೆ ಹೊಡೆದ್ರೆ ಮೊನ್ನೆ ಮೊಸರು ಗುಡಿಕೆ ಆಯ್ತಲ್ಲ, ಅದೇ ಥರ. ಸೊ ಅದೊಂದು ಫೈರ್ ಎಕ್ಸ್ಟಿಂಗ್ವಿಷರ್ ಆಗಿನ ಕಾಲ. ಸೊ ಇಲ್ಲಿ ಏನಾಗಿದೆ, ಆ ಮಣ್ಣಿನ ಮಡಕೆ ಹೋಗಿ ಮೆಟಲ್ ಸಿಲಿಂಡರ್ ಬಂದಿದೆ. ಕೋಲಲ್ಲಿ ಹೊಡೆಯೋದಿಲ್ಲ, ಅದರ ಒಳಗಡೆ ಒಂದು ಸಣ್ಣ ಕ್ವಾಟ್ರೇಜ್ ಇರ್ತದೆ. ನೀವು ಅದನ್ನು ಪಂಚ್ ಮಾಡಿದಾಗ ಒಳಗಡೆ ಕ್ವಾಟ್ರೇಜ್ ಬ್ರೇಕ್ ಆಗ್ತದೆ, ಆ ಸೀಲ್ ಬ್ರೇಕ್ ಆಗ್ತದೆ. ಆ ಕ್ವಾಟ್ರೇಜ್ ಸೀಲ್ ಬ್ರೇಕ್ ಆಯಿತು ಅಂದರೆ ಅದರ ಒಳಗಡೆ ಒಂದು ಪ್ರೆಷರೈಸ್ಡ್ ಗ್ಯಾಸ್ ಇದೆ, ಗ್ಯಾಸ್ ಡಿಸ್ಚಾರ್ಜ್ ಆಗ್ತದೆ. ಆ ಡಿಸ್ಚಾರ್ಜ್ ಆದ ಗ್ಯಾಸ್ ಒಳಗಿರೋ ನೀರನ್ನು ಹೊರಗಡೆ ತಳ್ತದೆ. ಅವ್ನು ಕೋಲಲ್ಲಿ ಹೊಡಿತಿದ್ದ, ನಾವು ಸ್ವಲ್ಪ ಅಡ್ವಾನ್ಸ್ ಆಗಿ ಬೇರೆ ರೀತಿಯಲ್ಲಿ ಹೊಡಿತೀವಿ ಅಷ್ಟೇ. ಸೊ ಇದು ಫೈರ್ ಎಕ್ಸ್ಟಿಂಗ್ವಿಷರ್ ಕಾನ್ಸೆಪ್ಟ್ ಇದು. ಈಗ ಅಡ್ವಾನ್ಸ್ ಎಕ್ಸ್ಟಿಂಗ್ವಿಷರ್ಗಳೇನಿದೆ ಅದಕ್ಕೆ ಕ್ವಾಟ್ರೇಜ್ ಬರೋಲ್ಲ. ಅದೇನು ಮಾಡಿದ್ದಾರೆ, ತುಂಬಿಸ್ಬೇಕಾದ್ರೆ ಕಂಪ್ರೆಸ್ಡ್ ಮಾಡಿ ಫಿಲ್ ಮಾಡಿ ತುಂಬಿಸ್ತಾರೆ, ಪ್ರೆಷರೈಸ್ಡ್ ಮಾಡಿ ತುಂಬಿಸ್ತಾರೆ. ಈಗ LPG ಸಿಲಿಂಡ್ರಲ್ಲಿ ಏನು ಪ್ರೆಷರಲ್ಲಿ ತುಂಬ್ತಾರೋ ಅದೇ ಥರ ಮೀಡಿಯಕ್ಕೆ ನೈಟ್ರೋಜನ್ ಗ್ಯಾಸ್ ಸಪೋರ್ಟ್ ತಗೊಂಡು ಪ್ರೆಷರೈಸ್ ಮಾಡಿ ತುಂಬಿಸಿರ್ತಾರೆ. ಏನು ನಮಗೆ ಸುಲಭ, ಕ್ವಾಟ್ರೇಜ್ ನಾನು ಪಂಚ್ ಮಾಡಿದ್ರೆ ಕ್ವಾಟ್ರೇಜ್ ರಿಲೀಸ್ ಆಗಿ ಖಾಲಿ ಆದರೆ ಮತ್ತೆ ಅದಕ್ಕೆ ರಿಫಿಲ್ ಮಾಡಬೇಕು, ಕ್ವಾಟ್ರೇಜ್ ಚೇಂಜ್ ಮಾಡಬೇಕು. ಇದಕ್ಕೆ ಕ್ವಾಟ್ರೇಜ್ ಚೇಂಜ್ ಮಾಡಲಿಕ್ಕೆ ಆಮೇಲೆ ಒಂದು ಸಲ ಹೊಡೆದ್ರೆ ಒಂದೇ ಸಲಕ್ಕೆ ಎಲ್ಲ ಡಿಸ್ಚಾರ್ಜ್ ಆಗಿಬಿಡ್ತದೆ. ಈಗೇನು ಮಾಡಿದ್ದಾರೆ, ಅದಕ್ಕೆ ಪ್ರೆಷರೈಸ್ಡು
ನಮಗೆ ಬೇಕಾದಷ್ಟು ಮಾತ್ರ ಡಿಸ್ಚಾರ್ಜ್ ಆಗ್ತದೆ. ಒಳಗಡೆ ಪ್ರೆಷರೈಸ್ಡ್ ಗ್ಯಾಸ್ ಇರ್ತದೆ, ನಾನು ಪ್ರೆಸ್ ಮಾಡಿದ್ರೆ ಡಿಸ್ಚಾರ್ಜ್ ಆಗ್ತದೆ, ಮತ್ತೆ ಬಿಟ್ಟರೆ ಅದರೊಳಗಡೆ ಸೇಫಾಗಿ ಒಂದು 3-4 ಸಲ ಆಪ್ರೇಟ್ ಮಾಡ್ಬೋದು ಸಣ್ಣ ಸಣ್ಣ ಫೈರ್ ಅದು. ಸೊ ಆ ಥರ 2 ಆಪ್ರೇಷನ್ ಇದೆ, ಒಂದು ಕಾಟೇಜ್ ಟೈಪು, ಇನ್ನೊಂದು ಸ್ಟೋರ್ಡ್ ಪ್ರೆಷರ್ ಟೈಪ್ ಅಂತ. ಪ್ರೆಷರ್ ಟೈಪ್ ಆದರೆ ನಾವು ಅದನ್ನು ಪ್ರೆಸ್ ಮಾಡಿದ ಕೂಡಲೇ ಅಥವಾ ರೊಟೇಟ್ ಮಾಡಿದ ಕೂಡಲೇ ಆ ಪ್ರೆಷರ್ಗೆ ಗ್ಯಾಸ್ ರಿಲೀಸ್ ಆಗ್ತದೆ. ಕಾಟೇಜ್ ಟೈಪ್ ಆದರೆ ನಾವು ಅದನ್ನು ಪಂಚ್ ಮಾಡಬೇಕಾಗ್ತದೆ. ಫೋರ್ಸೇಬಲಿ ಪಂಚ್ ಮಾಡಿ ಹೊಡೆದಾಗ ಕಾಟೇಜ್ ಬ್ರೇಕ್ ಆದಾಗ ಒಳಗಿರೋ ಮೀಡಿಯಾ ಹೊರಗಡೆ ಬರುತ್ತೆ. ಓಕೆ, ಈ ಎಕ್ಸ್ಟಿಂಗ್ವಿಷರ್ಗಳು ನಾರ್ಮಲಿ ಫಸ್ಟ್ ಏಡರ್. ಡಾಕ್ಟ್ರ್ ಬರೋ ಮುಂಚೆ ನಾವು ಫಸ್ಟ್ ಏಡ್ ಮಾಡ್ತಾರಲ್ಲ, ಗಾಯ ಆದರೆ ಏನು ಮಾಡಬೇಕು, ಬ್ರೀದಿಂಗ್ ಪ್ರಾಬ್ಲಮ್ ಇದ್ದರೆ ಏನು ಮಾಡಬೇಕು, ಬ್ಲೀಡಿಂಗ್ ಇದ್ದರೆ ಏನು ಮಾಡಬೇಕು, ಫಸ್ಟ್ ಏಡ್ ಕ್ಲಾಸಲ್ಲೆಲ್ಲ ಹೇಳ್ತಾರೆ. ಹಾಗೆ ಇದು ಫಸ್ಟ್ ಏಡ್ ಫೈರ್ ಫೈಟಿಂಗ್ ಎಕ್ಸ್ಟಿಂಗ್ವಿಷರ್ಸ್. ಈ ಎಕ್ಸ್ಟಿಂಗ್ವಿಷರ್ಗಳು ಫಸ್ಟ್ ಏಡ್ ಅಂತ. ಬೆಂಕಿ ಏನಾರು ಆದಾಗ ತಕ್ಷಣ ಅದನ್ನು ನಂದಿಸೋಕ್ಕೆ ನಾವು ಇದನ್ನು ಬಳಸ್ತೀವಿ. ಸೊ ಇಲ್ಲಿ ನಾವು ಪಿಕ್ಚರಲ್ಲಿ ನೋಡ್ತಾ ಇದ್ದೀವಿ, ಅದು ನಮ್ಮದು ಹಳೆ ಟೈಪ್ ಕಾಟ್ರೇಜ್ ಟೈಪ್ ಎಕ್ಸ್ಟಿಂಗ್ವಿಷರ್. ಅದರೊಳಗಡೆ ಕಾಟ್ರೇಜ್ ಇತ್ತು, ಸ್ಟೀಲ್ ಕ್ಯಾಪ್ ಬರ್ತದೆ. ಆ ಕ್ಯಾಪಿಗೆ ಒಂದು ಕ್ಲಿಪ್ ಇದೆ, ಸಣ್ಣ ಕ್ಲಿಪ್ ಬರ್ತದೆ. ಸೊ ಇಲ್ಲಿ ನೋಡಿದ್ವಿ ನಾವೀಗ, ನಾನು ಇದನ್ನು ಪ್ರೆಸ್ ಮಾಡಲಿಕ್ಕೆ ಆಗಲ್ಲ. ಯಾವತ್ತೂ ಎಕ್ಸ್ಟಿಂಗ್ವಿಷರ್ಗೆ ಕ್ಯಾಪ್ ಇರಲಿ, ವಾಲ್ವ್ ಇರಲಿ, ಪ್ರೆಸ್ಸಿಂಗ್ ಇರಲಿ, ನೀವು ಮುಟ್ಟಿದ ಕೂಡಲೇ ಆಪ್ರೇಟ್ ಆಗೋಂಗಿರೋದಿಲ್ಲ. ಅದಕ್ಕೆ ಒಂದು ಸೇಫ್ಟಿ ಲಾಕ್ ಅಂತ ಮಾಡಿ, ಏನೋ ಒಂದು ಪಿನ್ ಹಾಕಿ ಅಥವಾ ಏನಾದರೂ ಒಂದು, ಇಲ್ಲಿ ನೋಡಿ ಇಲ್ಲಿ ಈ ಥರ ಯೆಲ್ಲೋ ಕಲರ್ ಇದು ಕಾಣ್ತಾ ಇದೆಯಲ್ಲ, ಇದು ರಿಮೂವೇಬಲ್, ಇದನ್ನು ತೆಗಿಬೇಕಾಗ್ತದೆ. ಈ ಸೀಲನ್ನು ಹೊಡೆದು, ಈ ಟ್ಯಾಗನ್ನು ಹೊಡೆದು, ಪಿನ್ ತೆಗೆದು ಇದನ್ನು ತೆಗಿಬೇಕು. 3 ಸೇಫ್ಟಿ ಪ್ರೊಸೆಸ್ ಕೊಟ್ಟಿದ್ದಾನೆ. ಆ ಟ್ಯಾಗ್ ತೆಗಿತೀವಿ, ಪಿನ್ ಎಳಿತೀವಿ, ಆಮೇಲೆ ಆ ಹಿಂದ್ಗಡೆ ಇರೋ ಯೆಲ್ಲೋ ಪಾರ್ಟನ್ನು ಕೂಡ ತೆಗಿಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಯಾರಾದರೂ ಮಕ್ಕಳು ಹೋಗಿ ಈಗ ಪ್ರೆಸ್ ಮಾಡಿದ್ರೆ, ನಾರ್ಮಲಿ ಎಕ್ಸ್ಟಿಂಗ್ವಿಷರನ್ನು ಯಾವತ್ತೂ ಅಟ್ಟದಲ್ಲಿ ಇಡೋದಿಲ್ಲ, ಮೇಲೆ ಇಡೋದಿಲ್ಲ, ಡ್ರಾಯರಲ್ಲಿ ಇಡೋಂಗಿಲ್ಲ. ಅದು ಕೈಗೆ ಸಿಗುವಂಗೆ ಓಪನ್ ಡಿಸ್ಪ್ಲೇ ಇರಬೇಕು. ಆ ಡಿಸ್ಪ್ಲೇ ಈಗ ನೀವು ಪೆಟ್ರೋಲ್ ಪಂಪಿಗೆ ಹೋದರೆ, ಥಿಯೇಟ್ರಿಗೆ ಹೋದರೆ, ಮಾಲಿಗೆ ಹೋದರೆ ಎಲ್ಲ ಕಡೆ ಸಿಲಿಂಡರ್ಗಳಿರ್ತದೆ ಅಲ್ವಾ, ಅದು ನಮಗೆ ಕೈ ಸಿಗುವಂಗೆ ಇರ್ತದೆ. ಬಟ್ ಯಾರಾದರೂ ಮಕ್ಕಳು ಹೋಗಿ ಅದನ್ನು ಪ್ರೆಸ್ ಮಾಡಿದ್ರೆ ಆಪ್ರೇಟ್ ಆಗಬಾರ್ದು ಅಂತ ಅದಕ್ಕೊಂದು ಏನಾದರೂ ಸೇಫ್ಟಿ ಲಾಕಿಂಗ್ ಸಿಸ್ಟಮ್ ಇರ್ತದೆ. ಆ ಲಾಕನ್ನು ರಿಮೂವ್ ಮಾಡಿದ್ಮೇಲೆ ಅದನ್ನು ಆಪ್ರೇಟ್ ಮಾಡಬೇಕು. ನಾಬ್ ಇದ್ದರೆ ಪ್ರೆಸ್ ಮಾಡಬೇಕು, ವಾಲ್ವ್ ಇದ್ದರೆ ರೊಟೇಟ್ ಮಾಡಬೇಕು, ಪ್ರೆಸ್ಸಿಂಗ್ ಗ್ರಿಪ್ ಇದ್ದರೆ ಪ್ರೆಸ್ ಮಾಡಬೇಕು. ಸೊ ಇದು ಸಾಮಾನ್ಯವಾಗಿ ಒಂದು ವಾಟರ್ ಟೈಪ್ ಎಕ್ಸ್ಟಿಂಗ್ವಿಷರು. ಒಂದು ಕೆಂಪು ಸಿಲಿಂಡರ್ ಅಷ್ಟೇ, ಆಮೇಲೆ ಒಂದು ಸಣ್ಣ ನಾಸಲ್ ಬರ್ತದೆ. ಈಗ ಅಲ್ಲಿ ನೋಡಬೇಡಿ, ಒಂದು ನಾಸಲ್ಲು, ಆಮೇಲೆ ಪಂಚಿಂಗ್ ನಾಬ್ ಇರ್ತದೆ, ಅದಕ್ಕೊಂದು ಲಾಕ್ ಇರ್ತದೆ. ಆ ಲಾಕನ್ನು ತೆಗೆದು ಪಂಚ್ ಮಾಡಿದ್ರೆ ನಾಸಲಿಂದ ವಾಟರ್ ಡಿಸ್ಚಾರ್ಜ್ ಆಗ್ತದೆ. ಇದು ಕಾಮನ್ 9 ಲೀಟರ್ ಕೆಪಾಸಿಟಿ ವಾಟರ್ ಎಕ್ಸ್ಟಿಂಗ್ವಿಷರು. ಇನ್ನೊಂದು ನೊರೆನಂದಕ ಅಂತ ಹೇಳ್ತೀವಿ, ಫೋಮ್ ಎಕ್ಸ್ಟಿಂಗ್ವಿಷರ್. ಇದರಲ್ಲಿ ನೊರೆ ಬರ್ತದೆ, ಬಟ್ ಇಲ್ಲಿ ಒಂದು ಡಿಫ್ರೆನ್ಸ್ ಏನಂದರೆ, ನಾಸಲ್ ಬದಲು ಒಂದು ಟ್ಯೂಬ್ ಕೊಟ್ಟಿದ್ದಾನೆ. ಆ ಟ್ಯೂಬಲ್ಲಿ ಫೋಮ್ ಕ್ರಿಯೇಟ್ ಆಗಿ ಹೊರಗಡೆ ಬರ್ತದೆ. ಇಲ್ಲ ಅಂದರೆ ಫೋಮ್ ಮಾಡಬೇಕಾದ್ರೆ ನೀರು ಬೇಕೇ ಬೇಕು. 9 ಲೀಟ್ರ್ ಕೆಪಾಸಿಟಿ ಅಂದರೆ ಒಂದು 8-8.5 ಲೀಟ್ರ್ ನೀರು ಹಾಕಿ ಮತ್ತು ಒಂದು 560 ml ಅದಕ್ಕೆ ಸೊಲ್ಯೂಷನ್ ಮಿಕ್ಸ್ ಮಾಡಿ ಹಾಕಿರ್ತಾರೆ. ಅದು ಡಿಸ್ಚಾರ್ಜ್ ಆಗಬೇಕಾದ್ರೆ ನೊರೆಯಾಗಿ ಹೊರಗಡೆ ಬರುತ್ತೆ. ಇನ್ನೊಂದು ಪೌಡ್ರ್ ಟೈಪ್ ಎಕ್ಸ್ಟಿಂಗ್ವಿಷರ್. ಇದು ಅಷ್ಟೇ, ಇದು ಓಲ್ಡ್ ಟೈಪು. ಆ ನಾಬನ್ನು ನಾವು ಪಂಚ್ ಮಾಡಿದ ಕೂಡಲೇ ಪೌಡ್ರ್ ಡಿಸ್ಚಾರ್ಜ್ ಆಗ್ತದೆ. ಸೊ ಇವಾಗೆಲ್ಲ ಹೊಸ ಟೈಪ್ ಎಕ್ಸ್ಟಿಂಗ್ವಿಷರ್ಗಳು ಈ ಥರ, ಅದಕ್ಕೆ ಪ್ರೆಸ್ಸಿಂಗ್ ಗ್ರಿಪ್ ಬರ್ತದೆ. ನಾಬ್ ಬರೋದು ಪಂಚ್ ಮಾಡಲಿಕ್ಕಿಲ್ಲ, ಪ್ರೆಸ್ ಮಾಡಲಿಕ್ಕೆ. ಕೆಲವೊಂದು ಕಡೆ ಹಳೆ ಎಕ್ಸ್ಟಿಂಗ್ವಿಷರ್ ಇದ್ದರೆ ಅದನ್ನು ಪಂಚ್ ಮಾಡಬೇಕಾಗ್ತದೆ. ಪಂಚ್ ಮಾಡೋ ಮುಂಚೆ ಅದರ ಸೇಫ್ಟಿ ಕ್ಲಿಪ್ ತೆಗೆದು ಪಂಚ್ ಮಾಡಬೇಕಾಗ್ತದೆ. ಎಕ್ಸ್ಟಿಂಗ್ವಿಷರ್ ಮೇಲೆ ಅದರ ಬಾಡಿಲಿ ಬರೆದಿರ್ತಾರೆ, ವಾಟರ್ ಟೈಪ್ ಎಕ್ಸ್ಟಿಂಗ್ವಿಷರ್, ಫೋಮ್ ಟೈಪ್ ಎಕ್ಸ್ಟಿಂಗ್ವಿಷರ್, ಅಥವಾ ಪೌಡರ್ ಟೈಪ್ ಎಕ್ಸ್ಟಿಂಗ್ವಿಷರ್, ಅಥವಾ CO2 ಗ್ಯಾಸ್ ಎಕ್ಸ್ಟಿಂಗ್ವಿಷರ್ ಅಂತ ಬರೆದಿರ್ತಾರೆ. ಸೊ ಯಾವುದು ಎಲ್ಲಿಗೆ ಸೂಟೇಬಲ್ ಅಂತ ನಾವು ಹೇಳ್ತೀವಲ್ಲ, ಅದೇ ಥರ ನಾವು ಅದನ್ನು ಯಾಕಂದರೆ ಈಗ ನಾನೊಂದು ಕಂಪ್ಯೂಟ್ರಲ್ಲಿ ಫೈರ್ ಆಯಿತು, ಒಂದು ಸ್ವಿಚ್ ಬೋರ್ಡಲ್ಲಿ ಫೈರ್ ಆಯಿತು, ಅಡಿಗೆ ಮನೆಯಲ್ಲಿ ಯಾವುದಾದ್ರೂ ಮೀಟ್ರ್ ಬೋರ್ಡಲ್ಲಿ ಫೈರ್ ಆಯಿತು, ಯಾವುದನ್ನು ಯೂಸ್ ಮಾಡಬೇಕು ಅಂತ ನಮ್ಗೆ ಗೊತ್ತಿರೋದಿಲ್ಲ. ನಾವು ಗೊತ್ತಿರೋದೇ ವಾಟರ್ ಟೈಪ್ ಎಕ್ಸ್ಟಿಂಗ್ವಿಷರ್ ಯೂಸ್ ಮಾಡಿದ್ರೆ ಎಲೆಕ್ಟ್ರಿಸಿಟಿಗೆ ನೀರು ಅಷ್ಟು ಒಳ್ಳೆ ಮಾಧ್ಯಮ ಅಲ್ಲ. ಯಾಕೆ ಹೇಳಿ, ಅದು ಒದ್ದೆ ಆದರೆ ಮತ್ತು ನೀರಲ್ಲಿ ಕರೆಂಟ್ ಹೊಡೆಯೋ ಚಾನ್ಸಸ್ ಇರ್ತದೆ. ಆಗ ನಮಗೆ CO2ನ ಬೇರೆ ಮಾಧ್ಯಮಗಳು ಬೇಕಾಗ್ತದೆ. ಸೊ ಇನ್ನೊಂದು CO2 ಎಕ್ಸ್ಟಿಂಗ್ವಿಷರ್, ಕಾರ್ಬನ್ ಡೈಆಕ್ಸೈಡ್ ಅಂತ. ಇದೊಂದು ಸ್ವಲ್ಪ ಸಿಲಿಂಡರ್ ಕನ್ಸ್ಟ್ರಕ್ಷನ್ ಇಲ್ಲಿ ಕಾಣ್ತಾ ಇದೆ, ಪಿಕ್ಚರಲ್ಲೂ ಇದೆ. ಇದಕ್ಕೆ ಈ ಥರ ಒಂದು ಡಿಸ್ಚಾರ್ಜ್ ಟ್ಯೂಬ್ ಥರ ಬರ್ತದೆ. ನಾರ್ಮಲಿ ಇದಕ್ಕೆ ರೊಟೇಟಿಂಗ್ ವಾಲ್ವ್ ಬರ್ತದೆ, ಮೇಲ್ಗಡೆ ತಿರುಗಿಸ್ಬೇಕಾಗ್ತದೆ ಅದನ್ನು. ಸೊ ಇದು ಗ್ಯಾಸ್ ಟೈಪ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಮುಖ್ಯವಾಗಿ ನಮಗೆ ಎಲೆಕ್ಟ್ರಿಕಲ್ ಫೈರ್ಗಳಿಗೆ ಯೂಸ್ ಆಗ್ತದೆ. ನೀರು ಮತ್ತು ನೊರೆ ಎರಡರಲ್ಲೂ ನೀರಿನ ಅಂಶ ಇದೆ. ನೀರು ನಾರ್ಮಲಿ ಅದು ಒದ್ದೆ ಆಗ್ತದೆ, ನೊರೆಯಲ್ಲಿ ಕೂಡ ಅದು ನೀರಿನ ಅಂಶ ಇರೋದ್ರಿಂದ ಒದ್ದೆ ಆಗ್ತದೆ. ಎಲ್ಲಿ ನಮಗೆ ಒದ್ದೆ ಆಗಬಾರ್ದು, ಕರೆಂಟ್ ಇದೆ, ಎಲೆಕ್ಟ್ರಿಸಿಟಿ ಇದೆ, ಗ್ಯಾಸ್ ಇದೆ, ಇಂಥ ಜಾಗದಲ್ಲಿ ನಮಗೆ ಈ ಗ್ಯಾಸ್ ಎಕ್ಸ್ಟಿಂಗ್ವಿಷರ್ಗಳು ನಾವು ಯೂಸ್ ಮಾಡ್ತೀವಿ. ಈ ಎಕ್ಸ್ಟಿಂಗ್ವಿಷರು ಒಳಗಡೆ ಪ್ರೆಷರೈಸ್ಡ್ ಆಗಿ ಗ್ಯಾಸ್ ಫಿಲ್ ಆಗಿರ್ತದೆ. ನಾನು ವಾಲ್ವ್ ಆನ್ ಮಾಡಿದ ಕೂಡಲೇ ಆ ಗ್ಯಾಸ್ ಡಿಸ್ಚಾರ್ಜ್ ಆಗ್ತದೆ. ಆಮೇಲೆ ಯಾವುದೇ ರೀತಿ ಒದ್ದೆ ಆಗೋದಿಲ್ಲ. ಈಗ ನಾನು ಫೈರ್ ಫೈಟ್ ಮಾಡಿದರೆ, ಈಗ ಲ್ಯಾಪ್ಟಾಪಲ್ಲಿ ಏನೋ ಫೈರ್ ಆಯಿತು, ಡಿಸ್ಚಾರ್ಜ್ ಮಾಡ್ತೀನಿ, ಒಂದು 2 ನಿಮಿಷ ಆಗೋಲ್ಲಿ ಅಲ್ಲೆಲ್ಲ ಕ್ಲಿಯರ್ ಇರ್ತದೆ, ಫೈರ್ ಪುಟ್ ಆಫ್ ಆಗಿರ್ತದೆ, ಡ್ಯಾಮೇಜು ಆಗಿ ಒದ್ದೇನೂ ಆಗಿರೋದಿಲ್ಲ. ಸೊ ಎಂಥ ಈಗ ರೆಕಾರ್ಡ್ಗಳಿದೆ, ಕರೆನ್ಸಿ ಇದೆ, ಅಥವಾ ಏನಾದರೂ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಇದೆ, ಒದ್ದೆ ಆಗಬಾರ್ದು ಅಂಥ ಜಾಗದಲ್ಲಿ ನಾವು
ಕಾರ್ಬನ್ ಡೈಆಕ್ಸೈಡ್ ಎಸ್ಟಿಂಗ್ವಿಷರನ್ನು ಯೂಸ್ ಮಾಡ್ಬೋದು. ಸೊ ಇನ್ನೊಂದು ಪೌಡರ್ ಟೈಪ್ ಎಸ್ಟಿಂಗ್ವಿಷರ್ ಇದೆಯಲ್ಲ, ಅದು ಕೂಡ ಅಷ್ಟೇ, ಅದು ಒದ್ದೆ ಆಗಲ್ಲ, ಅದರಲ್ಲೂ ನೀರಿನ ಅಂಶ ಇಲ್ಲ, ಫುಲ್ ಡ್ರೈ ಪೌಡ್ರ್ ಇರ್ತದೆ, ವೈಟ್ ಡಸ್ಟ್ ಥರ ಪೌಡ್ರ್ ರಿಲೀಸ್ ಆಗ್ತದೆ. ಬಟ್ ಅದನ್ನು ಯೂಸ್ ಮಾಡಿದಲ್ಲಿ ಸ್ವಲ್ಪ ಧೂಳು ಯೂಸ್ ಮಾಡಿದ್ಮೇಲೆ ಆ ಡಸ್ಟ್ ಇದೆಯಲ್ಲ ವೈಟ್ ಧೂಳು ಅದನ್ನೆಲ್ಲ ಆಮೇಲೆ ಕ್ಲೀನ್ ಮಾಡಬೇಕಾಗ್ತದೆ. ಸೊ ಇದು CO2 ಆದರೆ ಅದು ಫುಲ್ ಕ್ಲೀನು, ಅಲ್ಲಿ ಏನೋ ಯಾವುದೇ ರೀತಿಯ ಕೊಳೆ ಆಗಲಿ ಬೇರೆ ಏನೋ ಡ್ಯಾಮೇಜ್ ಆಗಲಿ ಆಗೋದಿಲ್ಲ. ಪೌಡ್ರಲ್ಲಿ ಡ್ಯಾಮೇಜ್ ಆಗೋದಿಲ್ಲ, ಬಟ್ ಸ್ವಲ್ಪ ಧೂಳಿನ ಡಸ್ಟ್ ಇರ್ತದೆ, ಅದನ್ನು ಕ್ಲೀನ್ ಮಾಡಬೇಕಾಗ್ತದೆ. ಸೊ ಎಸ್ಟಿಂಗ್ವಿಷರ್ ಬಳಕೆ ಬಗ್ಗೆ ನಾವು ಥಿಯರಿಯಾಗಿ ಸುಮ್ಮನೆ ಕ್ಲಾಸಲ್ಲಿ ಹೇಳೋದಕ್ಕಿಂತ ಪ್ರಾಕ್ಟಿಕಲಿ ಅದನ್ನು ಮಾಡಿದ್ರೆ ಅದು ಪಕ್ಕ ನಿಮಗೆ ಫೆಮಿಲಿಯರ್ ಆಗ್ತದೆ. ಮಧ್ಯದ ಮೇಲೆ ಪ್ರಾಕ್ಟಿಕಲ್ ಮಾಡ್ತಾ ಇನ್ನೊಂದು ಸಲ ರಿವೈಂಡ್ ಮಾಡೋಣ. ನಾರ್ಮಲಿ A ಕ್ಲಾಸ್ ಘನರೂಪದ ಇಂಧನ ಇದ್ದರೆ ನಾವು ನೀರು ಹಾಕ್ಬೋದು. ನೀರು ಯಾವುದ್ರಲ್ಲಿ ಹಾಕ್ಬೋದು? ಒಂದು ಬಕೆಟಲ್ಲಿ ಹಾಕ್ಬೋದು, ಜಗ್ಗಲ್ಲಿ ಹಾಕ್ಬೋದು, ಕೊಡಪಾನದಲ್ಲಿ ಹಾಕ್ಬೋದು. ಅದು ಸಿಗಲಿಲ್ಲ ಅಂದರೆ ಫೈರ್ ಎಸ್ಟಿಂಗ್ವಿಷರ್ ಇದ್ದರೆ ಫೈರ್ ಎಸ್ಟಿಂಗ್ವಿಷರಲ್ಲಿ ಹಾಕ್ಬೋದು. ಇದೆಲ್ಲ ಸಾಕಾಗಲಿಲ್ಲ ಅಂದರೆ ನಮಗೆ ಪೈಪ್ಗಳಲ್ಲಿ ಮೋಟ್ರ್ ಪಂಪ್ ಇದ್ದರೆ ಪೈಪಲ್ಲಿ ಹೊಡಿಬೋದು. ಇಲ್ಲ ಈಗ ನಮಗೆ ಸಿಟಿಯಲ್ಲಾದರೆ ಎಲ್ಲ ಕಡೆ ನಮಗೆ ಬಿಲ್ಡಿಂಗ್ಗಳಲ್ಲಿ ಹೈರೈಸ್ ಬಿಲ್ಡಿಂಗ್ಗಳಲ್ಲಿ ಬೇರೆ ಬೇರೆ ಬಿಲ್ಡಿಂಗ್ಗಳಲ್ಲಿ ಫೈರ್ ಹೈಡ್ರೆಂಟ್ ಸಿಸ್ಟಮ್ ಅಂತ ಇದೆ. ಫೈರ್ ಫೈಟಿಂಗೋಸ್ಕರ ನೀರಿನ ಪೈಪ್ ಲೈನ್ಗಳು, ಹೋಸಿಲೋಸ್, ರೀಲ್ ಡ್ರಮ್ಗಳು, ಸ್ಟೇರ್ ಕೇಸ್ ಪಕ್ಕ ಈ ಕೆಂಪು ಪೈಪು ಅದಕ್ಕೆ ಬೇಕಾದಂಥ ಅಟ್ಯಾಚ್ಮೆಂಟ್ ಎಲ್ಲ ಇಟ್ಟಿರ್ತಾರೆ. ಅದನ್ನು ನಾವು ಅದರ ಮೂಲಕನೂ ನೀರು ಹಾಕ್ಬೋದು, ಎಸ್ಟಿಂಗ್ವಿಷರಲ್ಲಿ ಹಾಕ್ಬೋದು. ಬೇರೆ ಬೇರೆ ರೀತಿ ಮಾಧ್ಯಮಗಳಿದೆ. ಅನಿವಾರ್ಯತೆ ಇದ್ದಾಗ ನಮ್ಮ ಫೈರ್ ವೆಹಿಕಲಿಂದ ಕೂಡ ನಾವು ಬಂದು ನೀರನ್ನು ಹಾಕಲಿಕ್ಕೆ ಅವಕಾಶ ಇದೆ. B ಕ್ಲಾಸ್ ಫೈರ್ ಆಯಿಲ್ ಫೈರ್ಗಳಿಗೆ ನಮಗೆ ಫೋಮ್ ಬೇಕು. ಈ ನೊರೆ ಅನ್ನುವಂಥದ್ದು ಫೈರ್ ಎಸ್ಟಿಂಗ್ವಿಷರಲ್ಲಿ ಸಿಗ್ತದೆ. ಇಲ್ಲಾಂದರೆ ನಮ್ಮ ಫೈರ್ ವೆಹಿಕಲ್ಗಳು ಬಂದರೆ ಆ ವೆಹಿಕಲಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ನಾವು ನೊರೆಗಳನ್ನು ಕ್ರಿಯೇಟ್ ಮಾಡ್ತೀವಿ. ನೊರೆಗಳು ಎಲ್ಲಿ ಬೇಕಾಗ್ತದೆ? ತೈಲ ಪದಾರ್ಥಗಳು, ಪೆಟ್ರೋಲ್ ಪಂಪು ಅಥವಾ ಏನಾದರೂ ನಮ್ಮ ಇಂಡಸ್ಟ್ರಿಯಲ್ ಏರಿಯಾಗಳು ಆಯಿಲ್ ಸ್ಟೋರೇಜು ಈ ಥರ ಇದ್ದರೆ ಅಥವಾ ಪೆಟ್ರೋಕೆಮಿಕಲ್ ಪ್ರಾಡಕ್ಟ್ಸ್ ಇದ್ದರೆ ಅಲ್ಲಿ ನಮಗೆ ನೊರೆಗಳ ಅವಶ್ಯಕತೆ ಇರ್ತದೆ. ನಾವು ವೆಹಿಕಲಿಂದ ನೊರೆ ಹೊಡಿಬೋದು, ಅಥವಾ ಸಣ್ಣ ಮಟ್ಟದಾದರೆ ಫೈರ್ ಎಸ್ಟಿಂಗ್ವಿಷರಲ್ಲಿ ಕೂಡ ಸಿಗ್ತದೆ. ಓಕೆ, ಇನ್ನು C ಕ್ಯಾಟಗರಿ. ಆಗ ಗ್ಯಾಸ್ ಫೈರ್ ಬಗ್ಗೆ ಹೇಳಿದೆ. ಗ್ಯಾಸ್ ಫೈರ್ ಆದರೆ CO2 ಎಸ್ಟಿಂಗ್ವಿಷರ್ ನಾನು ಹೇಳಿದಲ್ಲ, ಗ್ಯಾಸ್ ಅಂತ ರೊಟೇಟ್ ಮಾಡುವಂಥದ್ದು, ಅದನ್ನು ಡಿಸ್ಚಾರ್ಜ್ ಮಾಡಿ ನಾವು ಫೈರ್ ಫೈಟ್ ಮಾಡಬೇಕಾಗ್ತದೆ. ಬಟ್ ನಾನಾಗ ಸಿಂಪಲಾಗಿ ಹೇಳಿದೆ ಫೈರ್ ಫೈಟ್ ಮಾಡಬೇಕಾದ್ರೆ CO2 ಯೂಸ್ ಮಾಡ್ಬೋದು ಅಂತ. ಆ್ಯಕ್ಚುಲಿ ಗ್ಯಾಸು 2 ಮೆಥಡ್ ಇದೆ ಅಂತ ಹೇಳಿದೆ. ಒಂದು ಫೈರ್ ಆದಾಗ ಬೆಂಕಿನ ಅನ್ಸೋದು, ಇನ್ನೊಂದು ಫೈರ್ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಳೋದು. ಆದಷ್ಟು LPGಯಲ್ಲಿ ನಾವು ಬೆಂಕಿ ಮತ್ತು ಲೀಕೇಜ್ ಆ್ಯಂಡ್ ಫೈರ್ ಎರಡು ಆಗದಿರೋ ರೀತಿಯಲ್ಲಿ ಜಾಸ್ತಿ ಜಾಗ್ರತೆ ಮಾಡಬೇಕು. ಏನಾದರೂ ಆದಾಗ ಏನು ಮಾಡಬೇಕು ಅದನ್ನು ಲಾಸ್ಟಿಗೆ ತಿಳ್ಕೊಳ್ಳುವ. ಬಟ್ ಲೀಕೇಜು ಫೈರ್ ಆಗದಿರೋ ರೀತಿಯಲ್ಲಿ ಜಾಗ್ರತೆ ಮಾಡಬೇಕು. ಎಲ್ಲರ ಮನೇಲಿ ಗ್ಯಾಸ್ ಇದೆಯಾ? ಏನೇನಿದೆ ಗ್ಯಾಸ್ಗೆ? ಒಂದು ಗ್ಯಾಸ್ ಸಪ್ಲೈಲಿ ಏನೇನು ಕನೆಕ್ಷನ್ಸ್ ಇದೆ ನಿಮ್ಮ ಮನೇಲಿ? ಮನೇಲಿ ಗ್ಯಾಸ್ ಇದೆ ಅಂದರೆ ಏನೇನಿದೆ ಗ್ಯಾಸ್ ಜೊತೆ? ಗ್ಯಾಸ್ ಸಿಲಿಂಡರ್ ಬರ್ತದೆ, ಏನು ರೆಗ್ಯುಲೇಟ್ರ್ ಇದೆ, ಆಮೇಲೆ ಪೈಪ್, ಓಕೆ, ಒಂದು ಟ್ಯೂಬ್ ಬರ್ತದೆ, ಪೈಪ್ ಟ್ಯೂಬ್ ಬರ್ತದೆ, ಆಮೇಲೆ ಸ್ಟವ್ ಅಲ್ವಾ? ಸಿಲಿಂಡ್ರು, ರೆಗ್ಯುಲೇಟ್ರು, ಟ್ಯೂಬು, ಸ್ಟವ್, ಒಂದು ಲೈಟ್ರು. ಇದಿಷ್ಟು ನಿಮ್ಮ ಒಂದು ಗ್ಯಾಸ್ ಸಿಸ್ಟಮ್ ಅಲ್ವಾ? ಇಲ್ಲಿ ಗ್ಯಾಸ್ ಯಾವುದ್ರಲ್ಲಿ ಇರ್ತದೆ? ಸಿಲಿಂಡ್ರಲ್ಲಿ ಗ್ಯಾಸ್ ಇರ್ತದೆ. ಓಕೆ, ಸಿಲಿಂಡ್ರಲ್ಲಿದ್ದ ಗ್ಯಾಸು ಸ್ಟವ್ ಬರಬೇಕಾದ್ರೆ ದಾರಿ ಯಾವುದು? ಟ್ಯೂಬ್ ಮೂಲಕ ಹೋಗಬೇಕು. ಅದಕ್ಕೆ 2 ವಾಲ್ವ್ ಇಟ್ಟಿದ್ದೀವಿ ನಾವು, ಒಂದು ರೆಗ್ಯುಲೇಟರ್ ವಾಲ್ವ್, ಇನ್ನೊಂದು ಬರ್ನರ್ ವಾಲ್ವ್, ಸ್ಟವ್ ವಾಲ್ವ್. ಓಕೆ, 2 ವಾಲ್ವ್ ಇದೆ. ನೀವು ರೆಗ್ಯುಲೇಟರ್ ವಾಲ್ವ್ ಆನ್ ಮಾಡಿದರೆ ಸಿಲಿಂಡ್ರಿಂದ ಟ್ಯೂಬಿಂದ ಸ್ಟವ್ ಬರ್ನರ್ವರೆಗೆ ಬಂದಿರ್ತದೆ. ಅಲ್ಲಿ ಅದಕ್ಕೆ ಒಂದು ವಾಲ್ವ್ ಕೊಟ್ಟಿರ್ತದೆ, ಅಲ್ಲಿವರೆಗೆ ಬಂದು ನಿಂತಿರ್ತದೆ. ನೀವು ಯಾವಾಗ ಬಿಡ್ತೀರಾ ಅಂತ ಕಾಯ್ತಾ ಇರ್ತದೆ. ನೆಕ್ಸ್ಟ್ ಸ್ಟವ್ ವಾಲ್ವ್ ಆನ್ ಮಾಡಿದ್ರೆ ಬರ್ನರಲ್ಲಿ ರಿಲೀಸ್ ಆಗ್ತದೆ. ನೀವು ಲೈಟ್ರ್ ಇಗ್ನಿಷನ್ ಮಾಡ್ತೀರಾ, ಉರಿತದೆ ಅಲ್ವಾ? ಸೊ ನಾರ್ಮಲಿ LPG ಅನ್ನುವಂಥದ್ದು ಅದು ಫ್ಲೇಮೇಬಲ್ ಗ್ಯಾಸ್, ಉರಿಯುವಂಥ ಅನಿಲ. ನಾವು ಅನಿಲಗಳನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯ ಗ್ಯಾಸ್ಗಳು ಬರ್ತದೆ. ಟಾಕ್ಸಿಕ್ ಗ್ಯಾಸ್ ಬರ್ತದೆ, ಪಾಯ್ಸನಸ್ ಗ್ಯಾಸ್ ಬರ್ತದೆ, ನಾನ್ ಫ್ಲೇಮೇಬಲ್ ಅಂತೆಲ್ಲ ಬರ್ತದೆ, ಎಕ್ಸ್ಪ್ಲೋಸಿವ್ ಅಂತ ಬರ್ತದೆ. ಕೆಲವೊಂದು ಉರಿಯುವಂಥ ಗ್ಯಾಸ್ ಆದರೆ ಕೆಲವೊಂದು ಉರಿಯದಿರೋ ಗ್ಯಾಸ್ ಇದೆ ಅಲ್ವಾ? ಈಗ ನಾವು ಕಾರ್ಬನ್ ಡೈಆಕ್ಸೈಡ್ ಎಸ್ಟಿಂಗ್ವಿಷರಲ್ಲಿ ನಾವು ಗ್ಯಾಸ್ ಯೂಸ್ ಮಾಡಿದ್ದೀವಿ, ಅದು ನಾನ್ ಫ್ಲೇಮೇಬಲ್, ಉರಿಯದಿರೋ ಗ್ಯಾಸ್, ಅದಕ್ಕೆ ಅದನ್ನು ಬೆಂಕಿ ನಂಸಕ್ಕೆ ಯೂಸ್ ಮಾಡ್ತೀವಿ. ಬಟ್ ನಮ್ಮ LPGಯಲ್ಲಿರುವಂಥದ್ದು ಉರಿಯುವಂಥ ಗ್ಯಾಸ್. ಎಲ್ಲಿ ನಮಗೆ ಉರಿಸಬೇಕು ಅಲ್ಲಿ ನಾವು ಆ ಗ್ಯಾಸ್ ಯೂಸ್ ಮಾಡ್ತೀವಿ, ಎಲ್ಲಿ ನಂಸಬೇಕಲ್ಲಿ ಈ ಗ್ಯಾಸನ್ನು ಯೂಸ್ ಮಾಡ್ತೀವಿ. ಸೊ LPG ಅನ್ನೋದು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ. ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ LPG ಅಂತ ಹೆಸರು. ಏನಾಗ್ತದೆ? ನಾರ್ಮಲಿ ಅದು ಗ್ಯಾಸ್, ನೀವು ವಾಲ್ವ್ ಆನ್ ಮಾಡಿದ್ರು ಗ್ಯಾಸ್ ಅಲ್ವಾ? ಬಟ್ ನಿಮ್ಮ ಮನೆಗೆ ಬರಬೇಕಾದ್ರೆ ಗ್ಯಾಸ್ ಆಗಿ ಬರೋದಿಲ್ಲ. ಅದು ಹೇಗೆ ಬರ್ತದೆ ಗೊತ್ತಿದೆಯಾ? ಸಿಲಿಂಡರ್ ಒಳಗಡೆ ಅದು ಗ್ಯಾಸ್ ಆಗಿರೋದಿಲ್ಲ, ದ್ರವ ಆಗಿರ್ತದೆ, ಲಿಕ್ವಿಡ್ ಆಗಿರ್ತದೆ. ಅದನ್ನು ಕಂಪ್ರೆಷರ್ ಥ್ರೂ ಪ್ರೆಷರೈಸ್ ಮಾಡಿ ಅನಿಲ ರೂಪದಲ್ಲಿರೋದ್ರನ್ನು ದ್ರವ ರೂಪಕ್ಕೆ ಕನ್ವರ್ಟ್ ಮಾಡಿ ಲಿಕ್ವಿಡ್ ಫಾರ್ಮಲ್ಲಿ ಕೊಟ್ಟಿರ್ತದೆ. ಸೊ ನಿಮ್ಮ ಸಿಲಿಂಡರ್ ಒಳಗಿರುವಂಥ ಗ್ಯಾಸ್ ಏನಿದೆ ಅದು ಗ್ಯಾಸ್ ಫಾರ್ಮಲ್ಲಿ ಇರೋದಿಲ್ಲ, ದ್ರವ ರೂಪದಲ್ಲಿರ್ತದೆ. ಆ ದ್ರವ ರೂಪದಲ್ಲಿರುವಂಥ ಅನಿಲ ಹೊರಗಡೆ ವಾತಾವರಣಕ್ಕೆ ಡಿಸ್ಚಾರ್ಜ್ ಆದರೆ ಅದು ಗ್ಯಾಸ್ ಆಗಿ ಮತ್ತು ವೇಪರೈಸ್ ಆಗಿ ರಿಲೀಸ್ ಆಗ್ತದೆ.
ಇಲ್ಲಿನ ಉಷ್ಣತೆಗೆ, ಇಲ್ಲಿನ ಪ್ರೆಷರ್ ಟೆಂಪರೇಚರ್ ಕಂಡೀಷನ್ಗೆ ಅದು ಲಿಕ್ವಿಡ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ, ಅದು ಗ್ಯಾಸೇ ಆಗಿರುವಂಥದ್ದು. ಬಟ್ ಕಂಪ್ರೆಷರಿಂದಾಗಿ ಅದು ಸಿಲಿಂಡರ್ ಒಳಗಡೆ ಪ್ರೆಷರೈಸೇಷನ್ ಆಗಿ ಅದು ಲಿಕ್ವಿಫೈ ಆಗಿ ಇರ್ತದೆ. ಅದಕ್ಕೆ ಅದನ್ನು ನಾವು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ, LPG ಅಂತ. ಸೊ ಈ ಗ್ಯಾಸ್ ಡಿಸ್ಚಾರ್ಜ್ ಆದರೆ ಹೊರಗಡೆ ಬಂದಾಗ ಅದು ಇಲ್ಲಿನ ಉಷ್ಣತೆಗೆ ಅನಿಲ ರೂಪದಲ್ಲಿ ಸ್ಪ್ರೆಡ್ ಆಗ್ತದೆ, ಹೊರಗಡೆ ಹೋಗ್ತದೆ. ಸೊ ಇದನ್ನು ಕಂಪ್ರೆಸ್ ಮಾಡಿರೋ ಉದ್ದೇಶ ನಿಮ್ಮ ಮನೆಗೆ ಸಿಲಿಂಡ್ರಲ್ಲಿ ಗ್ಯಾಸ್ ಜಾಸ್ತಿ ಕೊಡಬೇಕು. ಓಕೆ, ಕಂಪ್ರೆಸ್ ಮಾಡದೆ ಹಾಗೆ ಕೊಟ್ಟರೆ 270 ಸಿಲಿಂಡರ್ ಬೇಕು ಅಷ್ಟು ಗ್ಯಾಸ್ ತುಂಬಿಸೋಕ್ಕೆ. 270 ಸಿಲಿಂಡ್ರಲ್ಲಿ ತುಂಬಿಸೋ ಗ್ಯಾಸನ್ನು ಒಂದೇ ಸಿಲಿಂಡ್ರಲ್ಲಿ ಲಿಕ್ವಿಫೈ ಮಾಡಿ ಕಳಿಸಿದ್ದಾರೆ ನಿಮ್ಮ ಮನೆಗೆ. ಸಡನ್ನಾಗಿ ಲಿಕ್ವಿಡ್ ಗ್ಯಾಸ್ ಆದರೆ ಏನಾಗ್ತದೆ? ಸಿಲಿಂಡರ್ ಒಳಗಡೆ ಲಿಕ್ವಿಡ್ ದ್ರವ ರೂಪದಲ್ಲಿದೆ, ಅದು ಹೊರಗಡೆ ಬಂದು ಗ್ಯಾಸ್ ಆದರೆ ಸೇಫು. ಸಿಲಿಂಡರ್ ಒಳಗಡೆನೇ ಗ್ಯಾಸ್ ಆಗಕ್ಕೆ ಹೋದರೆ ಅದಕ್ಕೆ ಜಾಗ ಸಾಕಾಗೋದಿಲ್ಲ. 270 ಸಿಲಿಂಡ್ರಲ್ಲಿರುವಂಥ ಗ್ಯಾಸು ಅದು ಒಳಗಡೆ ಎಕ್ಸ್ಪೆನ್ಷನ್ ಆಯಿತು ಅಂದರೆ ದೊಡ್ಡ ಮಟ್ಟದ ಸ್ಫೋಟ ಆಗ್ತದೆ. ನಾವು ನೋಡ್ತೀವಲ್ಲ LPG ಅನಿಲ ಸಿಲಿಂಡರ್ ಸ್ಫೋಟ ಅಂತ, ಅಥವಾ ಬುಲೆಟ್ ಟ್ಯಾಂಕರ್ಗಳ ಸ್ಫೋಟ ಅಂತ. ಸೊ ಅದು ಸಿಲಿಂಡರ್ ಒಳಗಡೆ ಏನು ದ್ರವ ರೂಪದಲ್ಲಿದೆ ಅದು ದ್ರವ ರೂಪದಲ್ಲೇ ಇರಬೇಕು, ಅನಿಲ ರೂಪಕ್ಕೆ ಹೋಗೋದಾಗಿ ನಾವು ಜಾಗ್ರತೆ ಮಾಡಬೇಕು. ಸೊ ಅದು ಹೋಗದೇ ಇರೋ ಜಾಗ್ರತೆ ಮಾಡೋಕ್ಕಾದ್ರೆ ನಾವು ರೆಗ್ಯುಲರ್ ಮೇಂಟೆನೆನ್ಸಲ್ಲಿ ಸ್ವಲ್ಪ ನಾವು ಜಾಗ್ರತೆಯಲ್ಲಿದ್ದರೆ ಏನೂ ಆಗಲ್ಲ. ಸೊ ನಾರ್ಮಲಿ ಇದರಲ್ಲಿ ಒಂದು 60-40 ಪ್ರೊಪೇನ್ ಬ್ಯೂಟೇನ್ ಕಂಟೆಂಟು, ಅದು ರಾಸಾಯನಿಕ, ಅದರಲ್ಲಿ ನಾವು ಅದನ್ನು LPG ಅಂತ ಕರಿತೀವಿ. ಅನಿಲ ರೂಪದಲ್ಲಿರೋ ಗ್ಯಾಸನ್ನು ಲಿಕ್ವಿಫೈ ಮಾಡಿ ಸಿಲಿಂಡರ್ ಒಳಗಡೆ ಕೊಟ್ಟು ಕಳಿಸಿರ್ತಾರೆ. ಹೈಲಿ ಫ್ಲೇಮೇಬಲ್, ಉರಿಯುವಂಥ ಅನಿಲ. ಆಮೇಲೆ ಲೀಕ್ ಆದರೆ ಕಣ್ಣಿಗೆ ಕಾಣೋದಿಲ್ಲ, ಕಲರ್ಲೆಸ್ ಗ್ಯಾಸ್. ಕರೆಕ್ಟ್ ಅಲ್ಲ? ಗ್ಯಾಸ್ ಕಾಣ್ತದ ಲೀಕ್ ಆದರೆ, ಡಿಸ್ಚಾರ್ಜ್ ಮಾಡಿದ್ರೆ ಕಾಣೋದಿಲ್ಲ, ಕಲರ್ಲೆಸ್ ಗ್ಯಾಸ್. ಇದು ಒಂದು ಡೇಂಜರಸ್ಸು. ನೆಕ್ಸ್ಟು, ವಾತಾವರಣದ ಗಾಳಿಗಿಂತ ಭಾರವಾಗಿರುವಂಥ ಅನಿಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗ್ಯಾಸ್ ಲೀಕ್ ಆದಾಗ ಗ್ಯಾಸ್ ಎಲ್ಲಿ ಹೋಯಿತು ಅಂತ ನಮಗೆ ಗೊತ್ತಿರಬೇಕು. ನಾರ್ಮಲಿ ಈಗ ಇಲ್ಲಿ ಗ್ಯಾಸ್ ಲೀಕ್ ಆಯಿತು, ಎಲ್ಲಿ ಹೋಗಿರ್ಬೋದು ಅನ್ನೋ ಜಡ್ಜ್ಮೆಂಟ್ ಬೇಕು ಅಂದರೆ ಅದು ಎಲ್ಲಿ ಹೋಗಿರ್ಬೋದು ಅನ್ನೋದನ್ನು ನಾವು ಅಸೆಸ್ ಮಾಡಬೇಕಾಗ್ತದೆ. ಸೊ ಇದು ವಾತಾವರಣದಲ್ಲಿ ಭಾರವಾಗಿರುವಂಥ ಅನಿಲಗಳು ಯಾವತ್ತೂ ನಮ್ಮ ಸುತ್ತಮುತ್ತನೇ ಹಬ್ಬಿರ್ತದೆ. ವಾತಾವರಣದಲ್ಲಿ ಹಗುರವಾಗಿರುವಂಥ ಗಾಳಿಗಳು ಮೇಲೆ ಹೋಗ್ತವೆ. ನಾವು ಬಲೂನಿಗೆಲ್ಲ ತುಂಬಿಸ್ತೀವಲ್ಲ, ಇನರ್ಟ್ ಗ್ಯಾಸ್ಗಳು ಅಥವಾ ಲೈಟರ್ ದ್ಯಾನ್ ಏರ್, ಅದು ಮೇಲ್ಗಡೆ ಹೋಗ್ತದೆ. ಹೆವಿಯರ್ ದ್ಯಾನ್ ಏರ್ ಅಥವಾ ಭಾರವಾದಂಥ ಅನಿಲ ನಮ್ಮ ಸುತ್ತಮುತ್ತ ಸೆಟ್ಲ್ ಆಗ್ತದೆ. ಈ LPG ಅನ್ನುವಂಥದ್ದು ಗಾಳಿಗಿಂತ ಭಾರವಾಗಿರೋ ಅನಿಲ. ಅದು ಲೀಕ್ ಆದರೆ ಒಂದು ನಮ್ಮ ಸರೌಂಡಿಂಗ್ ಸ್ಪೇಸಲ್ಲಿ ಇರ್ತದೆ, ಇಲ್ಲ ಡೌನ್ ಸ್ಟ್ರೀಮ್ಗಳಲ್ಲಿ ಸೆಟ್ಲ್ ಆಗ್ತದೆ. ಮೇಜರ್ ಲೀಕೇಜ್ಗಳಾದಾಗ, ನಿಮ್ಮ ರಸ್ತೆ ಪಕ್ಕ ಎಲ್ಲಾದರೂ ಬುಲೆಟ್ ಟ್ಯಾಂಕರ್ಗಳು ಲೀಕ್ ಆದಾಗ ಯಾವುದೇ ಕಾರಣಕ್ಕೆ ಕಿಡಿ ಹಚ್ಚಬೇಡಿ, ಬೆಂಕಿ ಹಚ್ಚಬೇಡಿ ಅಂದರೆ ಅದನ್ನು ಫಾಲೋ ಮಾಡಿ. ಯಾಕೆಂದರೆ ಅದು ನಮ್ಮ ಸುತ್ತಮುತ್ತ ಎಲ್ಲ ಹರಡಿ ಹಬ್ಬಿಕೊಂಡಿರೋ ಚಾನ್ಸಸ್ಗಳಿರ್ತದೆ. ಆಮೇಲೆ ಆಗಲೇ ಹೇಳಿದ್ದೀನಿ, ಒಂದು ಸಲ ಅಟ್ಮಾಸ್ಫಿಯರ್ ರಿಲೀಸ್ ಆಯಿತು, ಅದು ದ್ರವ ರೂಪದಲ್ಲಿ ಇರೋದಿಲ್ಲ, ಅದು ವೇಪರೈಸ್ ಆಗಿ ಆವಿ ರೂಪದಲ್ಲಿ ಅಥವಾ ಅನಿಲ ರೂಪದಲ್ಲೇ ಇರುವಂಥದ್ದು. ಸೊ ಅದು ಡಿಸ್ಚಾರ್ಜ್ ಆಗಬೇಕಾದ್ರೆ ಇನ್ನೊಂದು ಎಫೆಕ್ಟ್ ಇದೆ, ಕೂಲಿಂಗ್ ಎಫೆಕ್ಟ್ ಅಂತ ಹೇಳಿದ್ರೆ. ಅದು ಕೂಲ್ ಮಾಡ್ತದೆ. ಸಡನ್ನಾಗಿ ಡಿಸ್ಚಾರ್ಜ್ ಆದರೆ ಅದು ತುಂಬ ಕೋಲ್ಡ್ ಇರ್ತದೆ. ಯಾಕಂದರೆ ನಾನು ಅದನ್ನು ಲಿಕ್ವಿಫೈ ಮಾಡಬೇಕಾದ್ರೆ ತುಂಬ ಪ್ರೆಷರೈಸ್ ಮಾಡಿ ಲಿಕ್ವಿಫೈ ಮಾಡಿರ್ತೀವಿ. ವಾತಾವರಣದ ಉಷ್ಣತೆ ನಮಗೆ 25 ಡಿಗ್ರಿ, 27 ಡಿಗ್ರಿ, 30-35 ಹೋಗ್ತದೆ. ಸಮ್ಮರಲ್ಲಿ 30 ಮೇಲೇ ಇರ್ತದೆ. ಬಟ್ LPG ಅನ್ನೋದು 20-30 ಡಿಗ್ರಿಲಿ ಅದು ಅನಿಲ ರೂಪದಲ್ಲಿ ಇರೋದಿಲ್ಲ, ದ್ರವ ರೂಪದಲ್ಲಿ ಇರೋದು, ಅನಿಲ ರೂಪದಲ್ಲೇ ಇರುವಂಥದ್ದು. ಅದು ಆ ದ್ರವ ರೂಪಕ್ಕೆ ಹೋಗಬೇಕಾದ್ರೆ -30, -40 ಕೆಳಗೆ ಹೋಗಬೇಕಾಗ್ತದೆ. ಸೊ ನಾವು ಕಂಪ್ರೆಷರಿಂದ ಸಿಲಿಂಡರ್ ಒಳಗಡೆ ದ್ರವ ರೂಪ ಮಾಡಿದ್ದೀವಿ ಅಂದರೆ ಸಿಲಿಂಡರ್ ಒಳಗಡೆ ತುಂಬ ಕೋಲ್ಡ್ ಆಗಿರ್ತದೆ, ಅದು ಚಿಲ್ಡ್, ತುಂಬ ಕೂಲಿಂಗ್ ಇರ್ತದೆ. ಬಟ್ ಹೊರಗಡೆ ಬರಬೇಕಾದ್ರೆ ಇಲ್ಲಿನ ವಾತಾವರಣಕ್ಕೆ ಆವಿ ಆದರೂ ಕೂಡ ಡಿಸ್ಚಾರ್ಜ್ ಆಗಬೇಕಾದ್ರೆ ಆ ಟೆಂಪರೇಚರನ್ನು ರಿಲೀಸ್ ಮಾಡ್ತದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಗೊತ್ತಿಲ್ಲದೆ LPG ಲೀಕ್ ಆದ ಕೂಡಲೇ ಅಲ್ಲಿಗೆ ಬರಿಗೈಯಲ್ಲಿ ತಡೆಯೋಕ್ಕೆ ಹೋಗ್ತಾರೆ. ಲೀಕ್ ಆಗುವಂಥ ಗ್ಯಾಸನ್ನು ಬರಿಗೈಯಲ್ಲಿ ತಡೆದು ನಿಲ್ಸಕ್ಕೆ ಹೋಗ್ತಾರೆ. ನಾನು ನೋಡಿದ್ದೀನಿ ಇದನ್ನು. ಓಮ್ನಿ ಕಾರಲ್ಲಿ ಹಿಂದ್ಗಡೆ ಟ್ಯಾಂಕಲ್ಲಿ ಲೀಕ್ ಆದಾಗ ಒಬ್ಬರು ಅದನ್ನು ಬರಿಗೈಯಲ್ಲಿ ಒಂದು ಅರ್ಧ ಗಂಟೆ ಕೈ ಹಿಡ್ಕೊಂಡು ನಿಂತಿದ್ದಾರೆ. ಕೊಲ್ಲೂರು ಪಾರ್ಕಿಂಗಲ್ಲಾಗಿರೋ ಇನ್ಸಿಡೆಂಟ್ ಇದು, ಟೆಂಪಲ್ ಪಾರ್ಕಿಂಗಲ್ಲಿ. ಸೊ ಗ್ಯಾಸ್ ಲೀಕ್ ಆಯಿತು, ಏನು ಮಾಡಲಿಲ್ಲ ಅವರು, ಏನು ಸಿಗಲಿಲ್ಲ ಅಂತ ಬರೀ ಕೈಯಲ್ಲೇ ನಿಂತ್ಕೊಂಡು ಅದನ್ನು ತಡೆದಿದ್ದಾರೆ. ಆಮೇಲೆ ಸಂಜೆ ಮೇಲೆ ಅವರ ಕೈ ವರ್ಕೇ ಆಗ್ತಾಯಿಲ್ಲ. ಯಾಕೆ? ಅದು ಫ್ರೀಸರಲ್ಲಿ ಇಟ್ಟಾಗೆ ಕೋಲ್ಡಿಗೆ ಕೈ ಡ್ಯಾಮೇಜ್ ಆಗಿಬಿಟ್ಟಿದೆ. ಸೊ ಫ್ರಾಸ್ಟ್ ಬರ್ನಿಂಗ್ ಅಥವಾ ಫ್ರೀಸ್ ಆಗೋದು ಅಂತ ಹೇಳ್ತೀವಲ್ಲ, ಕೋಲ್ಡ್ ಬರ್ನ್ ಅಂತ, ಆ ಥರ ಆಗ್ತದೆ. ಸೊ ಯಾವತ್ತು LPG ಅಥವಾ ಯಾವುದೇ ಕಂಪ್ರೆಸ್ಡ್ ಅನಿಲಗಳು ಸಡನ್ನಾಗಿ ಲೀಕ್ ಆದರೆ ಅದನ್ನು ಬರಿಗೈಯಲ್ಲಿ ತಡೆದು ನಿಲ್ಲಿಸ್ಬಾರ್ದು. ಅದಕ್ಕೆ ಏನಾದರೂ ಗೋಣಿ ಚೀಲ, ಬಟ್ಟೆ ಅದು ಇದ್ದರೆ ಅದನ್ನು ಹಾಕಿ ಅದನ್ನು ತಡೆಯೋಕ್ಕೆ ನೋಡ್ಬೋದು. ಬರಿಗೈಯಲ್ಲಿ ತಡೆಯೋಕ್ಕೆ ಹೋಗ್ಬೋದು. ಆ ಕೂಲಿಂಗ್ ಎಫೆಕ್ಟ್ ನಮಗೆ ಹಾನಿ ಮಾಡ್ತದೆ. ನಮ್ಮ ಸ್ಕಿನ್ ಇರ್ಬೋದು ಅಥವಾ ನಮ್ಮ ಬಾಡಿ ಇರ್ಬೋದು, ಟಿಶ್ಯೂಗಳಿಗೆ ಡ್ಯಾಮೇಜ್ ಆದರೆ ಆಮೇಲೆ ಕಲ್ಲಾಗ್ಬಿಡ್ತದೆ ಅಷ್ಟೇ, ಕೋಲ್ಡಿಗೆ ಇದಾಗಿ. ಫ್ರಾಸ್ಟ್ ಬರ್ನಿಂಗ್ ಅಂತ ಹೇಳ್ತೀವಿ. ಅದು ಬರಿಗೈಯಲ್ಲಿ ಜಾಸ್ತಿ ಹೊತ್ತು ಅದನ್ನು ತಡೆದು ನಿಲ್ಲಿಸೋಂಗಿಲ್ಲ. ಆಮೇಲೆ LPG ಕಲರ್ ಇಲ್ಲ ಅಂತ ಹೇಳಿದಾಗ, ಹಾಗೆ LPGಗೆ ಸ್ಮೆಲ್ಲು ಕೂಡ ಇಲ್ಲ. ಕರೆಕ್ಟಾ? ಸ್ಮೆಲ್ ಬರ್ತದೆ, ಬಟ್ LPGಗೆ ಸ್ಮೆಲ್ ಇಲ್ಲ.
ನೀವು ಲೀಕ್ ಆದರೆ ನಿಮಗೆ ಗೊತ್ತಾಗಬೇಕು ಅಂತ ಅದಕ್ಕೆ ಸ್ಮೆಲ್ಲನ್ನು ಆ್ಯಡ್ ಮಾಡಿರ್ತಾರೆ. ಅದೇನು ನಾವೀಗ ಎಲ್ ಪಿ ಜಿ ಲೀಕ್ ಆದಾಗ ನಮಗೆ ಸ್ಮೆಲ್ ಬರ್ತದಲ್ಲ, ಅದು ಇಥೈಲ್ ಮರ್ಕ್ಯಾಪ್ಟನ್ ಅನ್ನೋ ಒಂದು ಸೊಲ್ಯೂಷನ್ನು, ಅದು ಅದಕ್ಕೆ ಸೇಫ್ಟಿಯಾಗಿ ಅದನ್ನು ಆ್ಯಡ್ ಮಾಡಿರ್ತೀವಿ. ಆ ಸ್ಮೆಲ್ಲನ್ನು ನಾವು ಐಡೆಂಟಿಫೈ ಮಾಡ್ಬೋದು, ಇದು ಎಲ್ ಪಿ ಜಿ ಲೀಕ್ ಆಗಿದೆ ಅಂತ. ಇಲ್ಲಾಂದರೆ ಎಲ್ ಪಿ ಜಿಗೆ ಸ್ಮೆಲ್ ಇಲ್ಲ, ಅದು ಪ್ಯೂರ್ಲಿ ಗ್ಯಾಸ್. ಈಗ ನಮ್ಮ ಮನೆಗೆ ಫಾಗು ಅಥವಾ ಆ್ಯಕ್ಸು ಸ್ಪ್ರೇ ಎಲ್ಲ ತರ್ತಾರಲ್ಲ, ಅದರಲ್ಲೂ ಕೂಡ ಎಲ್ ಪಿ ಜಿ ಕಂಟೆಂಟೇ ಇರೋದು. ಆ ಗ್ಯಾಸಲ್ಲಿ ಕೂಡ ಎಲ್ ಪಿ ಜಿನೇ ಇರ್ತದೆ, ಬಟ್ ಅಲ್ಲಿ ಒಳ್ಳೊಳ್ಳೆ ಫ್ಲೇವರ್ ಹಾಕಿರ್ತಾರೆ. ಇಲ್ಲಿ ನಮಗೆ ಇಥೈಲ್ ಮರ್ಕ್ಯಾಪ್ಟನ್ ಹಾಕಿದ್ದಾರೆ, ಈ ಸ್ಮೆಲ್ ಬರ್ತದೆ. ಈ ಸ್ಮೆಲ್ ಹಾಕಿರುವಂಥದ್ದು ಐಡೆಂಟಿಫಿಕೇಷನ್, ಲೀಕ್ ಆದರೆ ಗೊತ್ತಾಗಲಿ ಅಂತ ಇದನ್ನು ಐಡೆಂಟಿಫೈ ಮಾಡೋಕ್ಕೋಸ್ಕರ ಹಾಕಿರ್ತಾರೆ. ಆಮೇಲೆ ನಾರ್ಮಲಿ ದ್ರವ ರೂಪದಲ್ಲಿ ನಮಗೆಲ್ಲೂ ಸಿಗೋದಿಲ್ಲ ಗ್ಯಾಸು, ಸಿಲಿಂಡ್ರ್ ಒಳಗಡೆ ಮಾತ್ರ ಇರ್ತದೆ. ಸೊ ಡೆಪ್ತಲ್ಲಿ ಹೋಗೋರಿಗೆ ಸ್ವಲ್ಪ ಇದರ ವಿಚಾರ ಬೇಕು. ಅಂದರೆ ಈವನ್ ದ್ರವ ರೂಪದಲ್ಲಿ ಕೂಡ ಅದು ನಾವೇನು ಗಾಳಿ ಭಾರ ಇದೆ ನಮ್ಮ ಸುತ್ತಮುತ್ತ ಹರಡ್ತದೆ ಅಂತ ಹೇಳಿದ್ರೆ ಲಿಕ್ವಿಡ್ ಫಾರ್ಮಲ್ಲಿ ಅದು ಲೈಟರ್ ಇರ್ತದೆ. ಈಗ ನಾವು ಒಂದು ಗ್ಲಾಸ್ ನೀರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದರೆ ಏನಾಗ್ತದೆ, ಕೆಳಗಡೆ ಹೋಗೋದಿಲ್ಲ, ತೇಲ್ತಾ ಇರ್ತದೆ. ಆಗಲೇ ಹೇಳಿದೆ ನಾನು. ಸೇಮ್ ಇದೇ ಥರ ಎಲ್ ಪಿ ಜಿ ಕೂಡ ಲೈಟರ್ ದೆನ್ ವಾಟರ್, ಅದು ಮೇಲ್ಗಡೆ ಬರ್ತದೆ. ದ್ರವ ರೂಪದಲ್ಲಿದ್ದರೆ ಅದು ನೀರಿನ ಮೇಲೆ ಬರ್ತದೆ, ಅನಿಲ ರೂಪದಲ್ಲಿದ್ದಾಗ ಕೆಳಗಡೆ ಲೈನಲ್ಲಿ ಸೆಟ್ಲ್ ಆಗ್ತದೆ. ಅನಿಲ ರೂಪದಲ್ಲಿ ಗಾಳಿಗಿಂತ ಭಾರವಾದ ಅನಿಲ, ದ್ರವ ರೂಪದಲ್ಲಿ ನೀರಿಗಿಂತ ಹಗುರವಾದಂಥ ದ್ರವ. ಸೊ ಹಾಗಾಗಿ ಸಿಲಿಂಡರ್ಗಳನ್ನು ನೀರೊಳಗಡೆ ಮುಳುಗಿಸಿಟ್ರೆ ಗ್ಯಾಸು ನೀರಲ್ಲಿ ಮುಗೀತು, ಕರಗ್ತು ಅಂತ ಹೇಳೋಂಗಿಲ್ಲ. ಫಸ್ಟ್ ಆಫ್ ಆಲ್ ನೀರಲ್ಲಿ ಇನ್ಸೋಲಿಬಲ್, ಕರಗೋದಿಲ್ಲ. ಎರಡನೇ ಅಂಶ ನೀರಿಂದ ಮತ್ತೆ ಎದ್ದೋದು ಮೇಲೆ ಬಂದೇ ಬರ್ತದೆ. ಬಟ್ ನಾವು ಪ್ರಾಕ್ಟಿಕಲಿ ಗ್ಯಾಸ್ಗಳಲ್ಲಿ ಲೀಕೇಜ್ ಇದ್ದಾಗ ಅಥವಾ ಏನಾದರೂ ಫೈರ್ ಆಕ್ಸಿಡೆಂಟ್ಗಳಾದಾಗ ಸಿಲಿಂಡರ್ಗಳನ್ನು ನೀರಲ್ಲಿ ಮುಳುಗಿಸಿರ್ತೀವಿ. ಅದು ಇಡೋ ಉದ್ದೇಶ ಬೇರೆ, ಸಿಲಿಂಡರ್ ಹೀಟ್ ಆಗಬಾರ್ದು, ಬ್ಲಾಸ್ಟ್ ಆಗಬಾರ್ದು ಅಂತ ಅದನ್ನು ಕೂಲಿಂಗ್ಗೋಸ್ಕರ ಸಿಲಿಂಡರ್. ಬಟ್ ಏನಾಗ್ತದೆ, ನೀರಲ್ಲಿ ಮುಳುಗಿಸಿಟ್ರೆ ಗ್ಯಾಸ್ ನೀರಲ್ಲಿ ಕರಗ್ತದೆ, ಅಥವಾ ಗ್ಯಾಸಿಗೆ ನೀರಿನ ಸ್ಪ್ರೇ ಹೊಡಿತಾ ಇರ್ತಾರೆ. ಸ್ಪ್ರೇ ಹೊಡೆದ್ರೆ ಗ್ಯಾಸು ನೀರಲ್ಲಿ ಕರಗಿ ಹೋಗ್ತದೆ ಅಂತಲ್ಲ, ಸ್ಪ್ರೇ ಹೊಡೆಯೋದು ಸಿಲಿಂಡರ್ ಕೂಲ್ ಆಗೋಕ್ಕೆ, ನೀರಲ್ಲಿ ಮುಳುಗಿಸಿಡೋದು ಸಿಲಿಂಡರ್ ಕೂಲಾಗಿ ಎಕ್ಸ್ಪ್ಲೋಷನ್ ಆಗಬಾರ್ದು ಅಂತ. ಆಮೇಲೆ ಡಿಸ್ಚಾರ್ಜ್ ಆದಂಥ ಗ್ಯಾಸ್ ಕೂಡ ಅದು ನೀರಲ್ಲಿ ಸ್ವಲ್ಪ ಡಿಸ್ಪರ್ಸ್ ಆಗಿ ಹೋಗಲಿ, ಕ್ಲೌಡ್ ಆಗಿ ಹೋಗೋದು ಬೇಡ ಅಂತ ಆ ಥರ ಮಾಡ್ತಾರೆ. ಸ್ಪ್ರೇ ಹೊಡೆಯೋದು, ನೀರಲ್ಲಿ ಇಡೋದು ಮಾಡ್ತಾರೆ. ಸೊ ಇಲ್ಲಿ ಫ್ಲೆಮೆಬಿಲಿಟಿ ರೇಂಜ್ ಅಂತ ಬರ್ತದೆ. ಒಂದು ಗ್ಯಾಸು ಉರಿಬೇಕಾದ್ರೆ ಏನು ಅದರ ಕಾನ್ಸಂಟ್ರೇಷನ್ ಅಂತ, ಈ ಹಾಲ್ ಒಳಗಡೆ ಏನು ಗಾಳಿ ಇದೆ, ಈ ಗಾಳಿಯ 2% ಗಾಳಿ ಮಿಕ್ಸ್ಚರ್ ಎಲ್ ಪಿ ಜಿ ಆಗಿಬಿಟ್ರೆ ಸಾಕು, ಅದು ಫ್ಲೆಮೇಬಲ್ ಮಿಕ್ಸ್ಚರ್. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ನಾನು ನನ್ನ ಸುತ್ತಮುತ್ತ ಗಾಳಿ ಇದೆ, ನಾನು ಉಸಿರಾಡ್ತಾ ಇದ್ದೀನಿ. ನಾನು ಉಸಿರಾಡೋಂಥ ಅಥವಾ ನಮ್ಮ ಸುತ್ತಮುತ್ತ ಇರುವಂಥ ಗಾಳಿಯಲ್ಲಿ 2% ಮಿಕ್ಸ್ಚರ್ ಎಲ್ ಪಿ ಜಿ ಮಿಕ್ಸ್ಚರ್ ಆದರೂ ಕೂಡ ನಾನೊಂದು ಸಿಗರೇಟ್ ಹಚ್ಚಿದ್ರೆ ಅಥವಾ ಒಂದು ಲೈಟ್ರ್ ಹಚ್ಚಿದರೆ, ಒಂದು ಬೆಂಕಿ ಕಡ್ಡಿ ಹಚ್ಚಿದರೆ ಅದು ಫ್ಲ್ಯಾಶ್ ಆಗ್ತದೆ. ಸೊ ಮಿನಿಮಮ್ 2%, 2 to 10% ಅದರ ಫ್ಲೆಮೇಬಿಲಿಟಿ ರೇಂಜು. ಮಿನಿಮಮ್ 2% ಇದ್ದರೆ ಫೈರ್ ಆಗೋಕ್ಕೆ ಅನುಕೂಲ ಆಗುತ್ತೆ. ಸೊ ಯಾವತ್ತು ಈಗ ನಿಮಗೆ ರಸ್ತೆಯಲ್ಲೆಲ್ಲ ಬುಲೆಟ್ ಟ್ಯಾಂಕರ್ ಬಿದ್ದರೆ ಗ್ಯಾಸ್ ಡಿಟೆಕ್ಟ್ರಲ್ಲಿ 1.8, 1.7 ಬರೋವರೆಗೆ ಕ್ಲಿಯರ್ ಕೊಡೋದಿಲ್ಲ. ಯಾಕೆ? ಅಲ್ಲಿ ಯಾರಾದರೂ ಹೋಗಬೇಕಾದ್ರೆ ಬೀಡಿ ಸಿಗರೇಟ್ ಹಚ್ಬೋದು, ಗಾಡಿ ಇಗ್ನಿಷನ್ನಿಂದ ಇರ್ಬೋದು, ಅಥವಾ ಬೇರೆ ಯಾವುದೇ ಸೋರ್ಸಿಂದ ಫೈರ್ ಆದರೆ ಅದು ಫ್ಲ್ಯಾಶ್ ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ಆ 2% ಇದು ನಮಗೆ ದೊಡ್ಡ ಮಟ್ಟದ ಇನ್ಸಿಡೆಂಟ್ಗಳಲ್ಲಿ ಗ್ಯಾಸ್ ಡಿಟೆಕ್ಟ್ರಲ್ಲಿ ನೋಡ್ತೀವಿ. ಮನೆಯಲ್ಲೆಲ್ಲ ಸಣ್ಣ ಪುಟ್ಟ ಇನ್ಸಿಡೆಂಟ್ ಅದು ನಮಗೆ ಇದೇ ಡಿಟೆಕ್ಟರ್. ಯಾವುದು ಮೂಗು. ಗ್ಯಾಸ್ ಸ್ಮೆಲ್ ಇದ್ದಷ್ಟು ಹೊತ್ತು ನಾವು ಅಲ್ಲಿ ಯಾವುದೇ ರೀತಿಯ ಇಗ್ನಿಷನ್ಗಳನ್ನು ಮಾಡಬಾರ್ದು. ಕಿಟಕಿ ಬಾಗಿಲೆಲ್ಲ ಓಪನ್ ಮಾಡಿ ಅದು ಸ್ಮೆಲ್ಲೆಲ್ಲ ಹೋದ್ಮೇಲೆ ಬೇಕಾದರೆ ನಾವು ಅದನ್ನು ನಮ್ಮ ಜಾಗ ಸೇಫ್ ಮಾಡ್ತೀವಿ. ಇನ್ನು ಗ್ಯಾಸಿಂದ ಹಜಾರ್ಡ್ಗಳು, ಜೀವಕ್ಕೆ ತೊಂದರೆ ಇದೆಯಾ, ಫೈರ್ ಆಗ್ತದ, ಎಕ್ಸ್ಪ್ಲೋಷನ್ ಆಗ್ತದೆ ಅಂತ 3 ವಿಚಾರ. ಹೆಲ್ತ್ ಹಜಾರ್ಡು, ಫೈರ್ ಹಜಾರ್ಡು, ಎಕ್ಸ್ಪ್ಲೋಷನ್ ಹಜಾರ್ಡ್ ಅಂತ ಈ 3 ಹಜಾರ್ಡ್ ಕ್ಯಾಲ್ಕುಲೇಟ್ ಆಗ್ತದೆ. ಎಲ್ ಪಿ ಜಿಯಿಂದ ನಮ್ಮ ಜೀವಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಯಾವಾಗ ಉಸಿರಾಡಿದ್ರೆ, ಲೀಕ್ ಆದಂಥ ಗ್ಯಾಸನ್ನು ನಾನು ಉಸಿರಾಡಿದ್ರೆ, ಯಾಕಂದರೆ ಕೆಲವೊಂದು ಗ್ಯಾಸನ್ನು ಈ ಅಮೋನಿಯಾ ಲೀಕ್ ಆದರೆ ನಾನು ಉಸಿರಾಡಿದ್ರೆ ನನಗೆ ಸಫೋಕೇಷನ್ ಆಗ್ತದೆ. ಕ್ಲೋರಿನ್ ಎಕ್ಸ್ಪೋಸ್ ಆದರೆ ನನಗೆ ಸಫೋಕೇಷನ್ ಆಗ್ತದೆ. ಅಮೋನಿಯಾದಲ್ಲಿ ನನ್ನ ಸ್ಕಿನ್ನಿಗೆ, ಕಣ್ಣಿಗೆಲ್ಲ ಇರಿಟೇಷನ್ ಆಗ್ತದೆ. ಬಟ್ ಎಲ್ ಪಿ ಜಿಯಲ್ಲಿ ಆ ಥರ ಯಾವುದೇ ರೀತಿಯ ಹೆಲ್ತ್ ಹಜಾರ್ಡ್ಗಳು ಇಲ್ಲ. ಅದು ಹೆಲ್ತಿ ಹಜಾರ್ಡಸ್ ಅಲ್ಲ. ಬಟ್ 2 ಇನ್ಸಿಡೆಂಟ್ ನಾನು ಆಗಲೇ ಹೇಳಿದ್ದೀನಿ. ಕೂಲಿಂಗ್ ಎಫೆಕ್ಟಿಂದಾಗಿ ನಮ್ಮ ಸ್ಕಿನ್ನಿಗೆ, ಕೈಗೆ ಡ್ಯಾಮೇಜ್ ಆಗ್ಬೋದು. ನಾವು ಅದನ್ನು ಬರಿಗೈಯಲ್ಲಿ ತಡೆದ್ರೆ ಅದೊಂದು ಸ್ವಲ್ಪ ನಮ್ಮ ಬಾಡಿ ಪಾರ್ಟ್ಗಳಿಗೆ ಎಕ್ಸ್ಪೋಸ್ ಆದರೆ ಸ್ವಲ್ಪ ಕೂಲಿಂಗ್ ಎಫೆಕ್ಟ್ ಡ್ಯಾಮೇಜ್ ಆಗ್ಬೋದು. ಅದು ಬಿಟ್ಟರೆ ಏನಾದರೂ ಕನ್ಫೈನ್ಡ್ ಏರಿಯಾ ಅಂತ ಹೇಳ್ತೀವಿ ನಾವು. ಈಗ ಸಣ್ಣ ಕಿಚನ್ ಇರ್ತದೆ ಮನೆಯಲ್ಲಿ ಅಥವಾ ಫ್ಲ್ಯಾಟಲ್ಲಿ, ಮೇಲ್ಗಡೆ ಇರೋರಿಗೆಲ್ಲ ಸಣ್ಣ ಸಣ್ಣ ಕೋಣೆಯಲ್ಲಿ ನಾವು ಗ್ಯಾಸನ್ನು ಇಟ್ಟಿದ್ರೆ ಅಲ್ಲಿ ಗ್ಯಾಸ್ ರಿಲೀಸ್ ಆಗಿ ಸೆಟ್ಲ್ ಆದರೆ ನಾವು ಅಲ್ಲಿ ಮನೆ ಒಳಗಡೆ ಇದ್ದಾಗ ನಮಗೆ ಉಸಿರಾಟಕ್ಕೆ ಆಮ್ಲಜನಕ ಸಿಗದೆ ನಾವು ಸಫೋಕೇಷನ್ ಆಗೋ ಚಾನ್ಸಸ್ ಇರ್ತದೆ. ಎಲ್ ಪಿ ಜಿನ ಇನ್ಹೇಲ್ ಮಾಡಿದ್ರೆ ನಾನು ಏನೂ ಡೆತ್ ಆಗಲ್ಲ. ಬಟ್ ಏನಾಗ್ತದೆ, ನಾನಿರೋ ಮನೆ ಎಲ್ಲ ಕ್ಲೋಸ್ ಇರೋದ್ರಿಂದ ನನಗೆ ವಾತಾವರಣದ ಗಾಳಿ ಸಿಗೋದಿಲ್ಲ. ಲೀಕ್ ಆಗಿರೋಂಥ ಎಲ್ ಪಿ ಜಿನೇ ಉಸಿರಾಡಿದ್ರೆ ಅದು ನಮ್ಮ ಉಸಿರಾಟಕ್ಕೆ ಆಕ್ಸಿಜನನ್ನು ಡಿಪ್ಲೀಷನ್ ಮಾಡ್ತದೆ. ಸೊ ಹಾಗಾಗಿ ಕನ್ಫೈನ್ಡ್ ಏರಿಯಾ ಅಥವಾ ಕ್ಲೋಸ್ಡ್ ರೂಮ್ಗಳಲ್ಲಿದ್ದಾಗ ಎಲ್ ಪಿ ಜಿ ಗ್ಯಾಸ್ ಹೆವಿ ಲೀಕೇಜ್ ಆದರೆ ನನಗೆ ಸಫೋಕೇಷನ್ ಅಥವಾ ತೊಂದರೆಗಳಾಗ್ತದೆ. ಅದು ಬಿಟ್ಟರೆ ಡೈರೆಕ್ಟು ಸೇಫರ್ ಪ್ಲೇಸಲ್ಲಿ ಇನ್ಹೇಲ್ ಮಾಡಿದ್ರೆ ಏನೂ ತೊಂದರೆ ಆಗೋದಿಲ್ಲ. ಅದು ಬಿಟ್ಟರೆ ಹೆಲ್ತ್ ಹಜಾರ್ಡ್ ಏನು ದೊಡ್ಡ ಮಟ್ಟದಲ್ಲಿಲ್ಲ.
ಇನ್ನು ಫೈರ್ ಆಗಲೇ ಹೇಳಿದ್ದೀನಿ, ಲೀಕ್ ಆದಂಥ ಗ್ಯಾಸು 2% ಲೀಕ್ ಆಗಿದ್ರು ಕೂಡ ಅದಕ್ಕೊಂದು ಫ್ಲೇಮ್ ಆದರೆ ಅದು ಫೈರ್ ಆಗ್ತದೆ. ಒಂದು ಸಣ್ಣ ಕಿಡಿ ಸಿಕ್ಕಿದರೆ ಫೈರ್ ಆಗ್ತದೆ. ಎಕ್ಸ್ಪ್ಲೋಷನ್ ಇದು ಇಂಪಾರ್ಟೆಂಟ್. ಸಿಲಿಂಡ್ರು ಯಾವಾಗ ಎಕ್ಸ್ಪ್ಲೋಷನ್ ಆಗ್ತದೆ? 2 ಥರ ಎಕ್ಸ್ಪ್ಲೋಷನ್ ಆಗ್ತದೆ ಎಲ್ ಪಿ ಜಿ. ಒಂದು, ಲೀಕ್ ಆದಂಥ ಗ್ಯಾಸು ನಮ್ಮ ಸುತ್ತಮುತ್ತ ಹಬ್ಬಿರ್ತದೆ. ಈಗ ನಾನು ಇಲ್ಲೊಂದು ಸಿಲಿಂಡ್ರನ್ನ ಆನ್ ಮಾಡಿಟ್ರೆ ನನ್ನ ಸುತ್ತಮುತ್ತ ಗ್ಯಾಸ್ ಕ್ಲೌಡ್ ಸೆಟ್ಲ್ ಆಗಿರ್ತದೆ. ನಾನೊಂದು ಸಣ್ಣ ಲೈಟ್ರಲ್ಲಿ ಒಂದು ಫ್ಲ್ಯಾಶ್ ಹೊಡೆದ್ರೆ ಅಥವಾ ಯಾವುದಾದ್ರೂ ಒಂದು ಸಣ್ಣ ಬೆಂಕಿ ಕಿಡಿ ಒಂದು ಸ್ವಿಚ್ಚಲ್ಲಿ ಅಥವಾ ಯಾವುದ್ರಲ್ಲಾದ್ರೂ ಒಂದಲ್ಲಿ ಸಣ್ಣ ಕಿಡಿ ಉಂಟು ಮಾಡಿದ್ರೆ ಕೂಡ ಆ ಲೀಕ್ ಆಗಿರುವಂಥ ಅಷ್ಟು ಗ್ಯಾಸ್ ಇದೆಯಲ್ಲ ಅಟ್ ಎ ಟೈಮ್ ಫ್ಲ್ಯಾಶ್ ಆಗ್ತದೆ, ಅಟ್ ಎ ಟೈಮ್ ಬ್ಲಾಸ್ಟ್ ಆಗ್ತದೆ. ಕ್ಲೌಡ್ ಬಸ್ಟ್ ಆದಾಗ ಅದು ಆ ಇಡೀ ನನ್ನ ಅಟ್ಮಾಸ್ಫಿಯರ್ ಉರಿಯೋದಕ್ಕೆ ಸಿದ್ಧ ಆಗಿರ್ತದೆ. ಒಂದು ಸಣ್ಣ ಕಿಡಿ ಸಾಕು, ಅಟ್ ಎ ಟೈಮ್ ಎಕ್ಸ್ಪ್ಲೋಷನ್. ಇದನ್ನು ನಾವು ಕ್ಲೌಡ್ ಎಕ್ಸ್ಪ್ಲೋಷನ್ ಅಂತ ಹೇಳ್ತೀವಿ, ವೇಪರ್ ಕ್ಲೌಡ್ ಎಕ್ಸ್ಪ್ಲೋಷನ್. ಲೀಕ್ ಆದಂಥ ಗ್ಯಾಸ್ ವೇಪರ್ ಕ್ಲೌಡ್ ಫಾರ್ಮ್ ಆಗಿ ನಮ್ಮ ಸುತ್ತ ಆವಿ ರೂಪದಲ್ಲಿ ಇರ್ತದೆ. ಅದಕ್ಕೊಂದು ಸಣ್ಣ ಸೋರ್ಸ್ ಎಲ್ಲೋ ಸಿಗ್ತದೆ, ಅಷ್ಟು ಜಾಗ, ಎಷ್ಟು ಜಾಗ ಸ್ಪ್ರೆಡ್ ಆಗಿದೆ. ಈಗ ನಾವು ಇಲ್ಲಿಂದ ಅಲ್ಲಿವರೆಗೆ ಇದ್ದೀವಿ, ಅಲ್ಲಿ ಯಾರೋ ಒಂದು ಸಣ್ಣ ಕಿಡಿ ಮಾಡಿದ್ರು ಕೂಡ ಎಲ್ಲ ಕಡೆ ಒಂದು ದೊಡ್ಡ ಫೈರ್ ಬಾಲ್ ಥರ ಅದು ಫ್ಲ್ಯಾಶ್ ಆಗ್ತದೆ. ಸೊ ಇದು ಒಂದು ಎಕ್ಸ್ಪ್ಲೋಷನ್. ಇದು ಗ್ಯಾಸ್ ಓಪನ್ ಆಗಿ ಹೊರಗಡೆ ಇದ್ದಾಗ ಆಗುವಂಥ ಎಕ್ಸ್ಪ್ಲೋಷನ್. ಇನ್ನೊಂದು ಎಕ್ಸ್ಪ್ಲೋಷನು, ಗ್ಯಾಸ್ ಹೊರಗಡೆ ಬಂದಿರೋದಿಲ್ಲ, ಸಿಲಿಂಡ್ರ್ ಒಳಗಡೆ ಇರ್ತದೆ. ಸಿಲಿಂಡ್ರ್ ಒಳಗಡೆ ಲಿಕ್ವಿಡ್ ಫಾರ್ಮಲ್ಲಿ ಇರ್ತದೆ. ಆಗ ಹೇಳಿದಲ್ಲ, ಆ ಲಿಕ್ವಿಡ್ ಆದಂಥ ಸಿಲಿಂಡ್ರು ಗ್ಯಾಸು ಸಿಲಿಂಡ್ರ್ ಒಳಗಡೆ ಅನಿಲ ರೂಪಕ್ಕೆ ಹೋದರೆ ಯಾವಾಗ ಹೋಗ್ತದೆ ಅಂತ ಹೇಳಿದ್ರೆ, ಸಿಲಿಂಡ್ರ್ ಇಟ್ಟ ಜಾಗದಲ್ಲಿ ಅಕ್ಕಪಕ್ಕ ಬೆಂಕಿ ಆದರೆ, ಅದರ ಸುತ್ತಮುತ್ತ ಫೈರ್ ಆದರೆ, ಅಥವಾ ಯಾವುದಾದ್ರೂ ಫೈರ್ ಆಗಿರೋ ಜಾಗದ ಒಳಗಡೆ ಸಿಲಿಂಡ್ರ್ ಸಿಕ್ಕಾಕೊಂಡ್ರೆ ಆ ಸಿಲಿಂಡ್ರು ಒಳಗಡೆ ಲಿಕ್ವಿಡ್ ಬಾಯ್ಲ್ ಆಗ್ತದೆ, ಆವಿ ಆಗ್ತದೆ, ಬ್ಲಾಸ್ಟ್ ಆಗ್ತದೆ. ಹೊರಗಡೆ ಉಷ್ಣತೆಯಿಂದಾಗಿ ಆ ದ್ರವ ರೂಪದಂಥ ಗ್ಯಾಸು ಅದು ಅನಿಲ ರೂಪಕ್ಕೆ ಕನ್ವರ್ಟ್ ಆಗಿ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರ್ತದೆ. ಸೊ ಈ ಥರ ಆದಾಗ ಅದು ತುಂಬ ಸೀರಿಯಸ್ ಆಗಿ ಬ್ಲಾಸ್ಟ್ ಆಗ್ತದೆ. ಯಾಕೆ, ಏನಾಯಿತು? ಜೋಕಿದೆಯಾ ಏನಾದರೂ? ಜೋಕಿದ್ರೆ ಎಲ್ರಿಗೂ ಹೇಳಿ, ಎಲ್ರೂ ನಗಡೋಣ. ಎಲ್ ಪಿ ಜಿಯಲ್ಲಿ ಲೀಕ್ ಆದಂಥ ಗ್ಯಾಸ್ ಕೂಡ ಬ್ಲಾಸ್ಟ್ ಆಗ್ತದೆ, ಲೀಕ್ ಆಗದೆ ಸಿಲಿಂಡ್ರ್ ಒಳಗಡೆ ಇರುವಂಥ ಎಲ್ ಪಿ ಜಿ ಕೂಡ ಬ್ಲಾಸ್ಟ್ ಆಗ್ತದೆ. ಸೊ ಅದಕ್ಕೆ ನಾವು ಹೇಳೋದು, ಯಾವತ್ತು ಮನೆಯಲ್ಲಾಗಲಿ ಎಲ್ಲೇ ಆಗಲಿ ಏನಾದರೂ ಒಂದು ಇನ್ಸಿಡೆಂಟ್ ಆಯಿತು, ಫೈರ್ ಆಯಿತು, ಆಕ್ಸಿಡೆಂಟ್ ಆದಾಗ ನಾವಲ್ಲಿ ಏನಾದರೂ ರೆಸ್ಪಾನ್ಸಿಗೆ ಹೋದರೆ, ನಾವು ಫೈರಲ್ಲಿ ಅಲ್ಲಿ ರಕ್ಷಿಸೋದಕ್ಕೆ ಅಥವಾ ಬೆಂಕಿ ನಂದಿಸೋದಕ್ಕೆ ಹೋದಾಗ ಅಥವಾ ಏನಾದರೂ ನಾವು ಸಹಾಯಕ್ಕೆ ಹೋಗಿದರೆ ಅಲ್ಲಿ 2 ವಿಚಾರಗಳು ಗಮನದಲ್ಲಿರಬೇಕು. ಒಂದನೇದು ಸಿಲಿಂಡ್ರ್ಗಳು, ಇನ್ನೊಂದು ಈ ಟಿನ್ನು, ಬ್ಯಾರಲ್ಲು, ಕ್ಯಾನಲ್ಲಿ ಪೇಂಟ್ ಅಂಗಡಿಗಳಲ್ಲಿ ಪೇಂಟ್ ಡಬ್ಬಗಳನ್ನು ಇಟ್ಟಂಗೆಲ್ಲ ಡಬ್ಬಗಳನ್ನು ಅಥವಾ ಟಿನ್ನರ್ಗಳನ್ನು ಸ್ಟಾಕ್ ಮಾಡಿರ್ತಾರೆ. ಅಥವಾ ಯಾವುದಾದ್ರೂ ಪೆಟ್ರೋಲು, ಡೀಸೆಲು, ಈ ಥರ ಆಯಿಲ್ ಕಂಟೆಂಟ್ಗಳನ್ನು ಬ್ಯಾರಲ್ಗಳು, ಟಿನ್ಗಳಲ್ಲಿ ಸ್ಟಾಕ್ ಮಾಡಿರ್ಬೋದು. ಈ ವೆಹಿಕಲಲ್ಲಾದರೆ ಫ್ಯೂಯಲ್ ಟ್ಯಾಂಕ್ ಬರ್ತದೆ. ಈ ಥರ ಕ್ಲೋಸ್ಡ್ ಟ್ಯಾಂಕ್ಗಳು, ಟಿನ್ನುಗಳು, ಬ್ಯಾರಲ್ಗಳಿರೋ ಜಾಗದಲ್ಲಿ ಈ ಎಕ್ಸ್ಪೆನ್ಷನ್ ಆಗಿಬಿಟ್ಟು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರ್ತದೆ. ಒಳಗಡೆ ಇರೋಂಥ ಲಿಕ್ವಿಡ್ಗಳು ಎಕ್ಸ್ಪೆನ್ಷನ್ ಆಗ್ತದೆ, ಅದು ಟಿನ್ನುಗಳನ್ನು ಅಥವಾ ಟ್ಯಾಂಕ್ಗಳನ್ನು, ಸಿಲಿಂಡರ್ಗಳನ್ನು ಬ್ಲಾಸ್ಟ್ ಮಾಡ್ತದೆ. ಸ್ಪೆಷಲಿ ಕಂಪ್ರೆಸ್ಡ್ ಸಿಲಿಂಡರ್ಗಳ ಬ್ಲಾಸ್ಟ್ ಇದೆಯಲ್ಲ, ಅದು ತುಂಬ ಡೇಂಜರಸ್. ಈ ಎಲ್ ಪಿ ಜಿ ಅಂತ ಸಿಲಿಂಡರ್ಗಳಲ್ಲಿ ಕಂಪ್ರೆಸ್ಡ್ ಫಾರ್ಮಲ್ಲಿ ನಾವು ಗ್ಯಾಸನ್ನು ಲಿಕ್ವಿಫೈ ಮಾಡಿ ತುಂಬಿಸುವಂಥ ಜಾಗಗಳಲ್ಲಿ ಅದು ಸಡನ್ನಾಗಿ ಎಕ್ಸ್ಪ್ಲೋಷನ್ ಆದರೆ ತುಂಬ ಡಿಸಾಸ್ಟರ್ ಆಗಿ ಅದು ಬ್ಲಾಸ್ಟ್ ಆಗ್ತದೆ. ಸೊ ಹಾಗಾಗಿ ಏನೇ ಒಂದು ಇನ್ಸಿಡೆಂಟ್ ಆದರೆ ಅಥವಾ ಏನಾದರೂ ಫೈರ್ ಆಕ್ಸಿಡೆಂಟ್ ಆದ ಜಾಗದಲ್ಲಿ ಈ ಕಂಪ್ರೆಸ್ಡ್ ಸಿಲಿಂಡರ್ಗಳು, ಟ್ಯಾಂಕ್ಗಳು, ಟಿನ್ನುಗಳು, ಈ ಥರ ಡಬ್ಬಗಳು ಈ ಥರ ಇದ್ದರೆ ಇದನ್ನು ನಾವು ಫಸ್ಟು ಸೇಫರ್ ಸೈಡ್ಗೆ, ಮುಖ್ಯವಾಗಿ ನಾವು ಗ್ಯಾಸ್ ಸಿಲಿಂಡರ್ಗಳನ್ನು, ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ನಮ್ಮ ಪಂಪೆಲ್ ಹತ್ರ, ಒಂದು ಬೈಕ್ ಅಂಗಡಿ, ಸ್ಕೂಟರ್ ಅಂಗಡಿ ಫೈರ್, ನೀವೆಲ್ಲ ನೋಡಿರ್ಬೋದು, ಪೇಪರಲ್ಲಿ, ಟಿ ವಿಲಿ ನೋಡಿರ್ಬೋದು. ಕೆಳಗಡೆ ಸ್ಕೂಟರ್ ಅಂಗಡಿ ದಗ 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 ಅಂತ ಹೊಡೆದು ಫುಲ್ ಬಿಲ್ಡಿಂಗ್ಗೆ ಹೊಗೆಯಲ್ಲಿ ಮುಚ್ಚಿತ್ತು. ಕೇಳಿ ಅಲ್ಲಿ ಯಾವ ಥರ ಇತ್ತು ಸಿಚುವೇಶನ್, ನಮ್ಮವರೆಲ್ಲ ಬಂದಿದ್ರು. ನಾವು ಹೋದಾಗ ಮನೆ ಮೇಲ್ಗಡೆ ಮನೆಯಲ್ಲಿ 3 ಸಿಲಿಂಡ್ರ್ ಇತ್ತು ಒಳಗಡೆ. ಮನೆ ಒಳಗಡೆ ಹೋಗೋಕ್ಕೆ ಏನೂ ಕಾಣ್ತಿಲ್ಲ, ಅಷ್ಟು ಸ್ಮೋಕ್ ಫಿಲ್ ಆಗಿತ್ತು. ಒಂದಿಬ್ಬರು ಬಿ ಎಸ್ ಎಟ್ ಹಾಕೊಂಡು ಹೋದರು. ಆಮೇಲೆ ನಾವು ಕಿಟಕಿ ಬಾಗಿಲು ಒಳಗೆಲ್ಲ ಹೋಗಿ ಒಂದ್ಸಲ ಗ್ಲಾಸ್ ಎಲ್ಲ ಹೊಡೆದ್ಮೇಲೆ ಹೊಗೆ ಎಲ್ಲ ಹೊರಗೆ ಹೋಯಿತು. ಆಮೇಲೆ ಮನೆ ಒಳಗಡೆ 3 ಸಿಲಿಂಡ್ರ್ ಇತ್ತು. ಬಾತ್ರೂಮಲ್ಲಿ ಗೀಝರ್ಗಳಿಗೆ, ಗ್ಯಾಸ್ ಗೀಝರ್ಗಳಿಗೆ, ಕಿಚನ್ ರೂಮಲ್ಲಿಂದ 3 ಗ್ಯಾಸು ಒಳಗಡೆ ಇತ್ತು. ಸೊ ಆ ಬೆಂಕಿಯಾದ ಜಾಗದಲ್ಲಿ ಗ್ಯಾಸ್ ಹೊರಗಡೆ ಸುತ್ತಮುತ್ತ ಹೀಟ್ ಜಾಸ್ತಿ ಆಯಿತು ಅಂದರೆ ಸಿಲಿಂಡರ್ ಬ್ಲಾಸ್ಟ್ ಆಗೋಕ್ಕೆ ರೆಡಿ ಆಗ್ತದೆ. ಸೊ ಹಾಗಾಗಿ ಫಸ್ಟ್ ಏನಾದ್ರು ಅಗ್ನಿವಘಟಗಳಾದರೆ ಅಲ್ಲಿ ಏನಾದರೂ ಗ್ಯಾಸ್ ಸಿಲಿಂಡರ್ಗಳಿದ್ದರೆ ಅದನ್ನು ಫಸ್ಟು ಅಲ್ಲಿಂದ ಎಸ್ಕೇಪ್ ಮಾಡಿಬಿಡೋದು. ಆ ಗ್ಯಾಸ್ ಸಿಲಿಂಡರ್ಗಳು ಅಲ್ಲಿಂದ ಎಸ್ಕೇಪ್ ಆಗಲಿಲ್ಲ, ಅದು ಲಾಂಗ್ ಟೈಮ್ ಬೆಂಕಿ ಒಳಗಡೆ ಇದೆ ಅಂದರೆ ನಾವು ಅಲ್ಲಿಂದ ಎಸ್ಕೇಪ್ ಆಗಬೇಕು. ಇಲ್ಲಾಂದರೆ ಅದು ಎಕ್ಸ್ಪ್ಲೋಷನ್ ಆದರೆ ತುಂಬ ಡೇಂಜರಸ್. ಒಂಥರ ಕ್ಲೌಡ್ ಬಸ್ಟ್ ಆದರೆ ಅದೊಂಥರ ಆ ಫೈರ್ ಏನಿದೆ ಒಂದು ದೊಡ್ಡ ಫೈರ್ ಬಾಲ್ ಥರ ಕ್ರಿಯೇಟ್ ಆಗ್ತದೆ. ಅದ್ರ ಒಳಗಡೆ ಸಿಕ್ಕಾಕೊಂಡವರಿಗೆ ಬರ್ನಿಂಗ್ಸ್ ಆಗ್ತದೆ. ಬರ್ನಿಂಗ್ಸ್ ಆದರೆ ಅದು ಸ್ವಲ್ಪ ಮೇಜರ್ ಬರ್ನಿಂಗ್ಸೇ ಆಗ್ತದೆ ಇದು ಕ್ಲೌಡ್ ಬಸ್ಟ್ ಆದಾಗ, ಅಥವಾ ವೇಪರ್ ಕ್ಲೌಡ್ ಎಕ್ಸ್ಪ್ಲೋಷನ್. ಇನ್ನೊಂದು ಸಿಲಿಂಡರ್ ಬ್ಲಾಸ್ಟ್ ಆದರೆ ಬರೀ ಬೆಂಕಿಯಾಗಿರೋ ಜಾಗ ಅಷ್ಟೇ ಅಲ್ಲ, ಅದರಿಂದ ಇನ್ನೊಂದಷ್ಟು ಜಾಸ್ತಿ ದೂರ ಎಫೆಕ್ಟೆಡ್ ಇರ್ತದೆ. ಯಾಕಂದರೆ ಅದು ಸಿಡಿದಾಗ ಆ ಮೆಟಲ್ ಪಾರ್ಟ್ಗಳು ಅಲ್ಲಿ ಸುತ್ತಮುತ್ತ ಇರೋ ವಸ್ತುಗಳನ್ನೆಲ್ಲ ಛಿದ್ರ ಮಾಡಿ ಅದು ಥ್ರೋ ಆಗ್ತದೆ. ಆ ಫ್ಲೈಯಿಂಗ್ ಪಾರ್ಟಿಕಲ್ಸ್ ಕೂಡ ನಮಗೆ ಎಸೆಯೋ ಚಾನ್ಸಸ್ ಇರ್ತದೆ. ಒಂದೊಂದು ಬ್ಲಾಸ್ಟ್ ಆದಾಗ ಅದು ಎಸೆದು ನಮಗೆ ಹಾನಿ ಮಾಡೋ ಚಾನ್ಸಸ್ ಇರ್ತದೆ. ಹಾಗಾಗಿ ಯಾವತ್ತೂ ಸಿಲಿಂಡರ್ಗಳು ಬ್ಲಾಸ್ಟ್ ಆಗೋ ಲೆವೆಲ್ಗೆ ಹೋಗಬಾರ್ದು. ಸೊ ಅದಕ್ಕೆ ನಾವು ಒಂದಷ್ಟು ಮುಂಜಾಗ್ರತಾ ಕ್ರಮ ತಗೋಬೇಕಾಗ್ತದೆ. ಸೊ ಇಲ್ಲಿ ಎಲ್ ಪಿ ಜಿನ ಹ್ಯಾಂಡಲ್ ಮಾಡಲಿಕ್ಕೆ 3 ಸ್ಟೆಪ್ ಇದೆ: ಬಿಫೋರ್ ಲೀಕೇಜ್, ಆಫ್ಟರ್ ಲೀಕೇಜ್, ಆಫ್ಟರ್ ಫೈರ್ ಅಂತ. ಲೀಕೇಜ್ ಆಗೋ ಮುಂಚೆ ನಾರ್ಮಲಿ
ನಮಗೆ ಆಗಲೇ ಹೇಳಿದ್ರಿ ಸ್ಟವ್, ರೆಗ್ಯುಲೇಟ್ರ್, ಟ್ಯೂಬು, ಸಿಲಿಂಡ್ರು ಇದಿಷ್ಟಿದೆ ಅಲ್ವಾ. ಸಿಲಿಂಡ್ರ್ ಯಾವತ್ತು ಕೆಳಗಿರಬೇಕು, ಸ್ಟವ್ ಯಾವತ್ತು ಮೇಲಿರಬೇಕು. ಕರೆಕ್ಟ್ ಅಲ್ಲ? ನಿಮ್ಮ ಮನೇಲಿ ಹಾಗೆ ಇಡೋದಲ್ಲ, ಸಿಲಿಂಡ್ರ್ ಪಕ್ಕ ಕೆಳಗಿರ್ತದೆ, ಸ್ಟವ್ ಮೇಲಿರಬೇಕು, ಇನ್ ಬಿಟ್ವೀನ್ ಟ್ಯೂಬ್ ಪಾಸ್ ಆಗ್ತದೆ, ರೆಗ್ಯುಲೇಟ್ರಿಂದ ಟ್ಯೂಬ್ ಪಾಸ್ ಆಗ್ತದೆ. ಸ್ಟವ್ ಕೆಳಗಿಟ್ರೆ ಏನಾಗ್ತದೆ, ಕೆಳಗೆ ಸ್ಟವ್ ಹೀಟಿಗೆ ಸಿಲಿಂಡ್ರ್ ಒಳಗಡೆ ಇರುವಂಥ ಲಿಕ್ವಿಡ್ ಬಾಯ್ಲ್ ಆಗೋ ಚಾನ್ಸಸ್ ಇರ್ತದೆ. ನಾನು ಆಗಲೇ ಹೇಳ್ದಲ್ಲ, ಸಿಲಿಂಡ್ರನ್ನು ನೀವು ಒಲೆಯಲ್ಲಿ ಇಟ್ಟಂಗೆ ಆಗ್ತದೆ ಅದು. ಸೊ ಸರೌಂಡಿಂಗ್ ಹೀಟ್ ಜಾಸ್ತಿ ಆಯಿತು ಅಂದರೆ ಸಿಲಿಂಡ್ರ್ ಒಳಗಡೆ ಲಿಕ್ವಿಡು ಫಾಸ್ಟು ವೆಪರೈಸ್ ಆಗೋ ಚಾನ್ಸಸ್ ಇರ್ತದೆ. ಅಥವಾ ನಿಮ್ಮ ಕೆಳಗಡೆ ಸ್ಟವ್ ಬರ್ನರ್ ಹೀಟಿಗೆ ಟ್ಯೂಬ್ ಕೂಡ ವೀಕ್ ಆಗ್ತದೆ, ಟ್ಯೂಬ್ ಹೀಟಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ಯಾವತ್ತು ಸ್ಟವನ್ನು ಮೇಲಿಟ್ಟು ಸಿಲಿಂಡ್ರನ್ನ ಕೆಳಗಿಡೋದು ಸೇಫರು. ಅದನ್ನು ಆ ಥರ ಪ್ರೊಸೆಸ್ ಮಾಡೋದು. ಕನೆಕ್ಷನ್ಗಳು, ರೆಗ್ಯುಲೇಟರ್ ಕನೆಕ್ಷನ್ ಮಾಡ್ತೀವಿ, ಅದರ ಕ್ಯಾಪ್ ತೆಗೆದು ರೆಗ್ಯುಲೇಟರ್ ಕನೆಕ್ಟ್ ಮಾಡ್ತೀವಿ. ರೆಗ್ಯುಲೇಟರ್ ಆದಮೇಲೆ ಟ್ಯೂಬನ್ನು ರೆಗ್ಯುಲೇಟ್ರಿಗೆ ಮತ್ತು ಸ್ಟವ್ವಿಗೆ ಎರಡು ಕಡೆ ಜಾಯಿಂಟ್ ಮಾಡ್ತೀವಲ್ಲ, ಅದನ್ನು ಸಿಂಗಲ್ ಟೈಮ್ ಪುಷ್, ಅದು ಒಂದು ಸಲ ಅದನ್ನು ಪುಷ್ ಮಾಡಿ ಟೈಟ್ ಮಾಡಿ ಸೇರಿಸಿದ್ಮೇಲೆ ಮತ್ತೆ ಅದನ್ನು ತೆಗೆಯೋದು ಹಾಕೋದು ಮಾಡಬಾರ್ದು. ಅದನ್ನು ಸಿಂಗಲ್ ಟೈಮ್ ಕನೆಕ್ಷನ್ ಮಾಡಿ ಅದನ್ನು ಸೇಫಾಗಿ ಇಡಬೇಕು. ಆಮೇಲೆ ಆವಾಗ ಆ ಟ್ಯೂಬನ್ನು ನೋಡ್ತಾ ಇರಬೇಕು, ಯಾಕಂದರೆ ಅದು ಎಡ್ಜಲ್ಲಿ ಬೆಂಡಾಗಿರ್ಬೋದು, ಅಥವಾ ಅದರ ಮೇಲೆ ಏನಾದರೂ ಭಾರವಾದ ವಸ್ತು, ಚಾಕು, ಸೌಟು ಏನಾದರೂ ಬಿದ್ದು ಡ್ಯಾಮೇಜ್ ಆಗ್ಬೋದು, ಅಥವಾ ಯಾವುದಾದ್ರೂ ಇಲಿ ಹೆಗ್ಗಣ ಇದ್ದರೆ ಅದು ಕಡಿಬೋದು. ಸೊ ಹಾಗಾಗಿ ಮೇಜರ್ ಪಾರ್ಟ್ ಇರೋದು ಆ ರೆಗ್ಯುಲೇಟರ್ ಜಾಯಿಂಟಿಂದ ಸ್ಟವ್ವರೆಗೆ ಹಾಕುವಂಥ ಟ್ಯೂಬ್ ಇದೆಯಲ್ಲ, ಅಲ್ಲಿ ಜಾಸ್ತಿ ನಮಗೆ ಡ್ಯಾಮೇಜ್ ಆಗೋಕ್ಕೆ ಅವಕಾಶ ಇರುವಂಥದ್ದು. ಯಾಕಂದರೆ ಸಿಲಿಂಡರ್ ಅಷ್ಟು ಪಕ್ಕ ಡ್ಯಾಮೇಜ್ ಆಗಲ್ಲ, ರೆಗ್ಯುಲೇಟ್ರಲ್ಲಿ ಏನಾದರೂ ಫಾಲ್ಟ್ ಬಂದರೆ ಅದು ಆಮೇಲೆ ನೋಡುವ. ಈ ಟ್ಯೂಬು ಮತ್ತು ಟ್ಯೂಬ್ ಕನೆಕ್ಷನ್ ಇಲ್ಲಿ ಏನಾದರೂ ಲೀಕೇಜ್ ಬಂದರೆ ಅಲ್ಲೇ ಜಾಸ್ತಿ ಅವಕಾಶ. ಸೊ ಹಾಗಾಗಿ ಅದನ್ನು ಆದಷ್ಟು ಅಬ್ಸರ್ವೇಷನ್ ಇರಬೇಕು. ಆಮೇಲೆ ಸ್ಟವ್ವಲ್ಲಿ ಅಡುಗೆ ಮಾಡಬೇಕಾದ್ರೆ ಆದಷ್ಟು ನಾವು LPG ಬಗ್ಗೆ ರೆಗ್ಯುಲೇಟರ್ ಆನ್ ಮಾಡಿದ್ದೀವಿ, ಸ್ಟವ್ ಆನ್ ಮಾಡಿದ್ದೀವಿ ಅಂದರೆ ಅಲ್ಲಿ ಬರ್ನರಲ್ಲಿ ಗ್ಯಾಸ್ ಹೊರಗಡೆ ಬರ್ತಾಯಿದೆ, ಉರಿತಾ ಇದೆ ಅಂತ. ಸೊ ಆವಾಗ ನಾವು ಅದನ್ನು ಅಟೆಂಡ್ ಮಾಡಬೇಕು. ವಿದೌಟ್ ಅಟೆಂಡ್ ಅಲ್ಲಿ ಅದನ್ನು ಒಲೆಯಲ್ಲಿಟ್ಟು ಹಾಗೆ ಬಿಟ್ಟು ಹೋಗೋದಂಥ ಕೆಲಸಕ್ಕೆ ಹೋಗ್ಬಾರ್ದು. ಯಾಕಂದರೆ ಒಂದೊಂದು ಸಲ ಈ ಬರ್ನರಲ್ಲಿ ಉರಿತಿರುವಂಥ ಬಿಸಿ ಮೇಲ್ಗಡೆ ಹಾಲು ಅದು ಇದಿಟ್ಟರೆ ಅದು ಉಕ್ಕಿ ಬರ್ನರ್ ಆಫ್ ಆಗಿಬಿಡ್ಬೋದು. ಬರ್ನರ್ ಆಫ್ ಆದಮೇಲೆ ಏನಾಗ್ತದೆ, ನೀವು ಆಫ್ ಮಾಡಲಿಲ್ಲ ಅಂದರೆ ಗ್ಯಾಸ್ ಲೀಕ್ ಆಗಿ ಅಡುಗೆ ಮನೇಲಿ ಎಲ್ಲ ಹಬ್ತಾ ಇರ್ತದೆ. ಆಮೇಲೆ ನೀವು ಬಂದಾಗ ಸಡನ್ನಾಗಿ ಏನಾದರೂ ಆಗುವಂಥದ್ದು. ಸೊ ಹಾಗಾಗಿ ಕುಕ್ಕಿಂಗ್ ಮಾಡುವಾಗ ಯಾರಾದರೂ ಅಟೆಂಡ್ ಮಾಡಬೇಕು. ಆಮೇಲೆ ಕೆಲಸ ಆಯಿತಾ, ಸ್ಟವ್ ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡಿದರೆ ಫ್ಲೇಮ್ ಆಫ್ ಆಯಿತು. ರೆಗ್ಯುಲೇಟರ್ ಆಫ್ ಮಾಡಿದರೆ ಗ್ಯಾಸ್ ಸಪ್ಲೈ ಕಟ್ ಆಫ್ ಆಗ್ತದೆ. ಎಲ್ಲಿಂದ? ಸಿಲಿಂಡ್ರಲ್ಲಿ ಮಾತ್ರ ಇರ್ತದೆ, ಟ್ಯೂಬಿಂದ ಆ ಕಡೆ ಸಪ್ಲೈ ಕಟ್ ಆಫ್ ಆಗ್ತದೆ. ರೆಗ್ಯುಲೇಟ್ರಿಂದ ಆ ಕಡೆ ಎಲ್ಲೂ ಲೀಕ್ ಆಗದೇ ಇರುವಂಥ ಜಾಗ್ರತೆ ಮಾಡೋಕ್ಕೋದ್ರೆ ನಾವು ರೆಗ್ಯುಲೇಟರ್ ಆಫ್ ಮಾಡಬೇಕು. ಸೊ ನಮ್ಮದು ಯಾವಾಗಲೂ ಸ್ಟವ್ ಆಫ್ ಆಗ್ತದೆ, ರೆಗ್ಯುಲೇಟರ್ ಆಫ್ ಆಗಲ್ಲ. ಕರೆಕ್ಟ್ ಅಲ್ಲ? ಸ್ಟವ್ ಆಫ್ ಆಗ್ತದೆ, ರೆಗ್ಯುಲೇಟರ್ ಆಫ್ ಆಗಲ್ಲ. ಯಾಕೆ? ಅದನ್ನು ಯಾರು ಮತ್ತೆ ತಿರುಗಿಸೋದು ಅಂತ. ಬಟ್ ಕನಿಷ್ಠ ಡೈಲಿ ನಮಗೆ ಅಡುಗೆ ಮಾಡಲಿಕ್ಕೆ ಇರ್ತದೆ, ಆಫ್ ಮಾಡೋದಿದ್ರು ನಡೀತದೆ. ಸ್ವಲ್ಪ ನಾವೇ ಅಲ್ಲಿ ಇರ್ತೀವಿ ಅಂತಾದಾಗ ನಾವು ಹೊರಗೆ ಹೋಗ್ತಾ ಇದ್ದೀವಿ, ಮನೆ ಬಿಟ್ಟು ಹೋಗ್ತಾ ಇದ್ದೀವಿ, ಬೆಳಗ್ಗೆ ಕೆಲಸಕ್ಕೆ ಹೋದರೆ ರಾತ್ರಿ ಬರೋದು, ಅಥವಾ ನಾವೆಲ್ಲೋ ತಿಂಗ್ಳುಗಟ್ಟಲೆ ಮನೆ ಬಿಟ್ಟು ಹೊರಗೆ ಹೋಗ್ತಾ ಇದ್ದೀವಿ, ಇಂಥ ಟೈಮಲ್ಲಿ ರೆಗ್ಯುಲೇಟರ್ನ ಆಫ್ ಮಾಡಿ ಅಥವಾ ಡಿಸ್ಕನೆಕ್ಟೇ ಮಾಡಿಬಿಡಿ. ಡಿಸ್ಕನೆಕ್ಟ್ ಮಾಡಿ ಕ್ಯಾಪ್ ಹಾಕಿಡ್ಬೋದು. ಆ ರೆಗ್ಯುಲೇಟರ್ ಆಫ್ ಮಾಡಿದ್ರೆ ಗ್ಯಾಸು ಸಿಲಿಂಡ್ರಲ್ಲಿ ಅಷ್ಟೇ ಸೀಮಿತ. ರೆಗ್ಯುಲೇಟರ್ ಆನ್ ಮಾಡಿದ್ರೆ ಗ್ಯಾಸು ಸಿಲಿಂಡ್ರಿಂದ ಸ್ಟವ್ವರೆಗೆ ಇರ್ತದೆ. ಸಿಲಿಂಡ್ರಲ್ಲಿ ರಿಸ್ಕ್ ಕಡಿಮೆ, ಟ್ಯೂಬ್ ಜಾಯಿಂಟಲ್ಲಿ ರಿಸ್ಕ್ ಜಾಸ್ತಿ ಇರ್ತದೆ, ಲೀಕೇಜ್ ರಿಸ್ಕ್. ಸೊ ಹಾಗಾಗಿ ಆಮೇಲೆ ನಾವು ಇನ್ಸಿಡೆಂಟ್ ಆದಾಗಲೂ ಅಷ್ಟೇ ರೆಗ್ಯುಲೇಟರ್ ಆಫ್ ಮಾಡಿದ್ರೆ ಆ ಕಡೆ ಫ್ಯೂಯಲ್ ಸಪ್ಲೈ ಕಟ್ ಆಫ್ ಮಾಡಿದಾಗೆ. ಸೊ ರೆಗ್ಯುಲೇಟ್ರನ್ನ ಕನಿಷ್ಠ ನಾವು ರಾತ್ರಿ ಮಲಗುವಾಗ, ದೂರ ಹೋಗುವಾಗ ರೆಗ್ಯುಲೇಟರ್ ಆಫ್ ಮಾಡೋದು ಸೇಫ್. ಬಾಕಿ ಟೈಮಲ್ಲಿ ನೀವು ಸ್ಟವಲ್ಲೇ ಮ್ಯಾನೇಜ್ ಮಾಡಿ, ಪರವಾಗಿಲ್ಲ. ಸೊ ಇದಿಷ್ಟು ನಾವು ಲೀಕೇಜ್ ಆಗೋ ಮುಂಚೆ ಆದಷ್ಟು ಜಾಗ್ರತೆ ಮಾಡಬೇಕು. ಇನ್ನು ಲೀಕ್ ಆದರೆ ನಮಗೆ ಗೊತ್ತು, ಸ್ಮೆಲ್ ಬರ್ತದೆ, ಆಗಲೇ ಹೇಳಿದ್ದೀನಿ, ಇಥೈಲ್ ಮಾರ್ಕೆಪ್ಟನ್ ಸ್ಮೆಲ್ಲು. ಸೊ ಲೀಕ್ ಆಗಬೇಕಾದ್ರೆ ಎಲ್ಲಿ ಚಾನ್ಸ್ ಇದೆ? ಸ್ಟವಲ್ಲಿ ಲೀಕ್ ಆಗಿದೆಯಾ? ಬರ್ನರಿಂದ ಕೆಳಗೆ ಟ್ಯೂಬ್ ಬರ್ತದೆ ರೆಗ್ಯುಲೇಟರ್ವರೆಗೆ, ಅಲ್ಲಿ ಯಾವುದಾದ್ರೂ ಪಾರ್ಟ್ ಟ್ಯೂಬಲ್ಲಿ ಲೀಕ್ ಆಗಿರ್ಬೋದು, ಟ್ಯೂಬ್ ಜಾಯಿಂಟಲ್ಲಿ ಲೀಕ್ ಆಗಿರ್ಬೋದು, ರೆಗ್ಯುಲೇಟರ್ ಬೇಸಲ್ಲಿ ಲೀಕ್ ಆಗಿರ್ಬೋದು. ಟ್ಯೂಬ್ ಜಾಯಿಂಟು ಟ್ಯೂಬಲ್ಲಿ ಎಲ್ಲೇ ಲೀಕ್ ಆಗಿದ್ರು ಕೂಡ ರೆಗ್ಯುಲೇಟರ್ನ ಸ್ಟಾಪ್ ಮಾಡಿ, ಅದರಿಂದ ಆ ಕಡೆಗೆ ಗ್ಯಾಸ್ ಸಪ್ಲೈ ಇರೋದಿಲ್ಲ. ಅರ್ಥ ಆಯ್ತಾ? ಸ್ಟವ್ವು, ಟ್ಯೂಬ್ ಜಾಯಿಂಟು, ಟ್ಯೂಬು ಅದರ ಆ ಪಾರ್ಟಲ್ಲಿ ಎಲ್ಲೇ ಲೀಕೇಜ್ ಇದ್ದರೂ ಕೂಡ ಸ್ಟವನ್ನು ಆಫ್ ಮಾಡಿದ್ರೆ ರೆಗ್ಯುಲೇಟರ್ ಆಫ್ ಮಾಡಿದರೆ ರೆಗ್ಯುಲೇಟ್ರಿಂದ ಆ ಕಡೆ ಏನೇ ರಿಸ್ಕ್ ಇದ್ದರೂ ಒಂದು 4-5 ನಿಮಿಷ ಅದರಲ್ಲಿ ಇರೋವಂಥ ಗ್ಯಾಸ್ ಹೋದ್ಮೇಲೆ ಆಮೇಲೆ ಆಟೋಮೆಟಿಕಲಿ ಫೈರ್ ಇದ್ರೂ ಕೂಡ ಆಫ್ ಆಗ್ತದೆ, ಲೀಕೇಜ್ ಇದ್ದರೂ ಆಫ್ ಆಗ್ತದೆ. ಯಾಕಂದರೆ ರೆಗ್ಯುಲೇಟರ್ ಆಫ್ ಮಾಡಿದ್ದಾರೆ. ರೆಗ್ಯುಲೇಟರ್ ಬೇಸಲ್ಲಿ ಮಾತ್ರ ಲೀಕೇಜ್ ಇದ್ದರೆ ಅಲ್ಲಿ 1-2 ಆಪ್ಷನ್ ಇದೆ ಲೀಕ್ ಆಗೋಕ್ಕೆ. ಆ ಥರ ಲೀಕೇಜ್ ಇದ್ದರೆ ನಾವು ಅದನ್ನು ಇಮಿಡಿಯೇಟ್ಲಿ ಹ್ಯಾಂಡಲ್ ಮಾಡಬೇಕು. ಓಕೆ. ಸೊ ಗ್ಯಾಸು ಲೀಕ್ ಆದರೆ ರೆಗ್ಯುಲೇಟರ್ ಆಫ್ ಮಾಡಬೇಕು. ಆಮೇಲೆ ಲೀಕೇಜ್ ಚೆಕ್ ಮಾಡಲಿಕ್ಕೆ ಬುದ್ಧಿವಂತರು ಕ್ಯಾಂಡ್ಲಲ್ಲಿ ಹುಡ್ಕೋದಲ್ಲ. ಕೆಲವರು ಹೇಳ್ಕೊಡ್ತಾರೆ, ಕ್ಯಾಂಡ್ಲ್ ಹಚ್ಕೊಂಡು ನೋಡು, ಎಲ್ಲಾದರೂ ಲೀಕೇಜ್ ಇದ್ದರೆ ಅಲ್ಲಿ ಬೆಂಕಿ ಜಾಸ್ತಿ ಉರಿತದೆ, ಟ್ಯೂಬ್ ಜಾಯಿಂಟಲ್ಲೋ ಅಥವಾ ಟ್ಯೂಬಲ್ಲಿ ಲೀಕೇಜ್ ಪಾಯಿಂಟ್ ಇದ್ದರೆ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಟ್ಯೂಬಲ್ಲಿ ಏನಾದರೂ ಗ್ಯಾಸ್ ಸ್ಮೆಲ್ ಇದೆ, ಲೀಕೇಜ್ ಆಗ್ತಾಯಿದೆ ಅಂದರೆ ನಮ್ಗೆ ಐಡೆಂಟಿಫೈ ಮಾಡಬೇಕು ಅಂತ ಇದ್ದರೆ ಶ್ಯಾಂಪು ಅಥವಾ ಸೋಪ್ ಸೊಲ್ಯೂಷನ್ ಇದ್ದರೆ ಅದನ್ನು ಟ್ಯೂಬಿಗೆ ಹಚ್ಬೋದು, ಟ್ಯೂಬ್ ಜಾಯಿಂಟಿಗೆ ಹಚ್ಬೋದು. ಗುಳ್ಳೆ ಬರ್ತದೆ, ಬಬಲ್ಸ್ ಬರ್ತದೆ. ನೊರೆ ಮಾಡಿಬಿಟ್ಟು ಸೋಪ್ ಸೊಲ್ಯೂಷನ್ ಮಾಡಿಬಿಟ್ಟು ಅದನ್ನು ನೊರೆ ಥರ ಮಾಡಿ ಅದನ್ನು ಹಚ್ಚಿದ್ರೆ ಬಬಲ್ಸ್ ಜಾಸ್ತಿ ಬರ್ತದೆ ಅಂತ ಲೀಕೇಜ್ ಪಾಯಿಂಟ್ ಇದೆ. ರೆಗ್ಯುಲೇಟರ್ ಆಫ್ ಮಾಡಿ ಅದರ ಆ ಕಡೆ ಕಟ್ ಆಫ್ ಆಗ್ತದೆ. ಇನ್ನು ರೆಗ್ಯುಲೇಟರ್ ಹತ್ರ 1-2 ಆಪ್ಷನ್ ಇದೆ. ಒಂದಾಗ ಯಾರು ಹೇಳಿದ್ರಲ್ಲ, ಯಾರೋ ಮೇಡಮ್ ಹೇಳಿದ್ರು, ಯಾವುದರಲ್ಲಿ ವಾಷರ್ ಲೀಕೇಜ್ ಇತ್ತು ಅಂತ. ಓಕೆ.
ವಾಷರ್ ಲೀಕೇಜ್ ಇರ್ತದೆ. ಆಮೇಲೆ ಇನ್ನೊಂದು ಬಂಗ್ ಲೀಕೇಜ್ ಅಂತ ಬರ್ತದೆ. ಅದರ ಒಳಗಡೆ ಒಂದು ಸಣ್ಣ ಟಿಲ್ಟ್ ವಾಲ್ವ್ ಇರ್ತದೆ, ಪಿನ್ ಥರ ಇದೆ. ಆ ಪಿನ್ನು ನೀವು ರೆಗ್ಯುಲೇಟ್ರನ್ನು ತಿರುಗಿಸಿದ್ರೆ ಪ್ರೆಸ್ ಆಗ್ತದೆ, ರೆಗ್ಯುಲೇಟ್ರನ್ನ ಮೇಲೆ ಮಾಡಿದ್ರೆ ಮತ್ತೆ ಮೇಲೆ ಬರ್ತದೆ. ಆ ಸಣ್ಣ ಟಿಲ್ಟಿಂಗ್ ವಾಲ್ವ್ ಏನಿದೆ, ಆ ಟಿಲ್ಟಿಂಗ್ ವಾಲ್ವ್ ಕ್ರಾಸ್ ಅಥವಾ ಸ್ವಲ್ಪ ಕ್ರಾಸ್ ಆದರೆ ಅಥವಾ ಪ್ರೆಸ್ ಆಗಿ ಕೂತ್ಬಿಟ್ರೆ ಅಲ್ಲಿ ಲೀಕೇಜ್ ಬರ್ತದೆ. ಇನ್ನೊಂದು ಆ ಸುತ್ತ ಒಂದು ವಾಷರ್ ಇದೆ, ಬ್ಲ್ಯಾಕ್ ವಾಷರ್. ಆ ಬ್ಲ್ಯಾಕ್ ವಾಷರ್ ಏನಾದರೂ ಸರಿಯಾಗಿ ಹ್ಯಾಂಡ್ಲ್ ಆಗಿಲ್ಲ, ಅದು ವೀಕ್ ಆಗಿತ್ತು ಅಂದರೆ ನೀವು ರೆಗ್ಯುಲೇಟರ್ ಕನೆಕ್ಷನ್ ಮಾಡಿ ಗ್ಯಾಸ್ ಆನ್ ಮಾಡಿದ ಕೂಡಲೇ ಗ್ಯಾಸ್ ಎಲ್ಲ ಹೋಗಬೇಕು, ಸ್ಟವ್ವಿಗೆ ಹೋಗ್ಬೇಕಿರ್ತದೆ, ಸ್ಟವ್ವಿಂದ ಬರ್ತದೆ. ಬಟ್ ಇದು ವಾಷರ್ ಹೋಗಿರೋದ್ರಿಂದ ಇಲ್ಲಿ ಕೂಡ ಲೀಕೇಜ್ ಆಗ್ತದೆ. ಅದು ನಮ್ಗೆ ಗೊತ್ತಾಗೋದಿಲ್ಲ, ಮೈನರ್ ಲೀಕೇಜ್ ಇರ್ತದೆ. ಸೊ ನಾವೇನು ಮಾಡ್ತೀವಿ, ರೆಗ್ಯುಲೇಟರ್ ಫಿಕ್ಸ್ ಮಾಡಿದ್ದೀವಿ, ರೆಗ್ಯುಲೇಟರ್ ಆನ್ ಮಾಡಿದ್ದೀವಿ, ಸ್ಟವ್ ಆನ್ ಮಾಡಿದ್ವಿ, ಅಡುಗೆ ಒಲೆ ಹಚ್ಚಿದ್ವಿ, ಅಲ್ಲಿ ಬರ್ತಾ ಇರ್ತದೆ ಗ್ಯಾಸು. ಈ ವಾಷರ್ ಹೋಗಿರೋದ್ರಿಂದ ಇಲ್ಲಿ ಮೈನರ್ ಆಗಿ ಸ್ವಲ್ಪ ಲೀಕ್ ಆಗಿರ್ತದೆ. ಅದು ನಿಧಾನಕ್ಕೆ ಹೋಗಿ ಅಲ್ಲಿ ರೀಚ್ ಆದಮೇಲೆ ಅಲ್ಲಿರುವಂಥ ಬೆಂಕಿ ಇಲ್ಲಿಗೆ ಹತ್ಕೊಂಡ್ಬಿಡುತ್ತೆ. ಸೊ ಇಲ್ಲಿ ಸಣ್ಣ ಪ್ರಮಾಣದ ವೇಪರ್ ರಿಲೀಸ್ ಇರ್ತದೆ, ಅದು ಆ ಫೈರ್ ಕ್ಯಾಚ್ ಆಗಿಬಿಟ್ಟು ಈ ಬೇಸಲ್ಲಿ ಕೂಡ ಬೆಂಕಿ ಹತ್ಕೊಂಡ್ಬಿಡ್ತದೆ. ಸೊ ಆವಾಗ ನಮಗೆ ಭಯ ಆಗ್ತದೆ, ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಸೊ ತಕ್ಷಣ ನಾವೇನಾದರೂ ಬ್ಲ್ಯಾಂಕೆಟು, ಗೋಣಿ ಚೀಲ ಅಥವಾ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಟಿಂಗ್ವಿಷರು ಇಂಥದ್ರಲ್ಲಿ ಅದನ್ನು ಕವರ್ ಮಾಡಿ ಬೆಂಕಿನ ಹಂಸಿ ಮತ್ತು ರೆಗ್ಯುಲೇಟರ್ನ ಆಫ್ ಮಾಡಿ ಡಿಸ್ಕನೆಕ್ಟ್ ಮಾಡಬೇಕಾಗುತ್ತೆ. ಇನ್ನೊಂದು ಆ ಟಿಲ್ಟ್ ವಾಲ್ವ್, ಈ ಟಿಲ್ಟ್ ವಾಲ್ವ್ ಲೀಕೇಜು ಮತ್ತು ವಾಷರ್ ಲೀಕೇಜು ನಮಗೆ ಹೇಗೆ ಗೊತ್ತಾಗ್ತದೆ ಅಂದರೆ, ಹೊಸ ಗ್ಯಾಸು ಕ್ಯಾಪ್ ಹಾಕಿ ಬಂದಿರ್ತದೆ, ಕ್ಯಾಪ್ ತೆಗೆದು ಕೂಡಲೇ ಅದರಲ್ಲಿ ಏನಾದರೂ ಸ್ಮೆಲ್ಲು ಸೌಂಡ್ ಬಂದರೆ, ನಾನು ಕಿವಿ ಇಟ್ಟರೆ ಸೌಂಡ್ ಬರ್ತದೆ, ಮೂಗತ್ರ ಹೋದರೆ ಸ್ಮೆಲ್ ಬರ್ತದೆ, ಎರಡೂ ಡೌಟ್ ಬಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೋಡಿ, ಗುಳ್ಳೆಗಳು ಬರ್ತದೆ. ಯಾವಾಗ ರೆಗ್ಯುಲೇಟರ್ ಸಿಕ್ಸೋ ಮುಂಚೆ ಸ್ಮೆಲ್ಲು ಸೌಂಡ್ ಬಂದರೆ, ಸೌಂಡ್ ಕಿವಿ ಕೊಟ್ಟರೆ ಗೊತ್ತದೆ. ಫಸ್ಟ್ ಟೈಮ್ ನೀವು ಕನೆಕ್ಟ್ ಮಾಡುವಾಗ ಏನಾದರೂ ಸೌಂಡ್ ಬಂದಿದೆ ಅಥವಾ ಸ್ಮೆಲ್ ಇತ್ತು ಅಂತ ಮತ್ತೆ ನೀವು ಅಬ್ಸರ್ವ್ ಮಾಡೋ ಸೌಂಡ್ ಕೇಳಿಸ್ತಂದರೆ ಸ್ವಲ್ಪ ನೀರು ಹಾಕಿ ನೋಡಿ, ಗುಳ್ಳೆ ಬಂದರೆ ಲೀಕೇಜ್ ಕನ್ಫರ್ಮ್. ಸೊ ಆವಾಗ ನಾವು ಮತ್ತೆ ಆ ಕ್ಯಾಪನ್ನು ವಾಪಸ್ ಕ್ಯಾಪ್ ಹಾಕಿಬಿಟ್ಟು ಗ್ಯಾಸ್ ಏಜೆನ್ಸಿಯವರಿಗೆ ಎಕ್ಸ್ಚೇಂಜ್ ಕೊಡ್ಬೋದು, ನಮ್ಗೆ ಬೇರೆ ಸಿಲಿಂಡರ್ ಕೊಡಿ ಅದರಲ್ಲಿ ಲೀಕೇಜ್ ಇದೆ ಅಂತ. ಬಟ್ ವಾಷರ್ ಹಾಗಲ್ಲ, ಅದು ಗೊತ್ತಾಗಲ್ಲ, ವಾಷರ್ ಲೀಕ್ ಇದೆಯಾ ಇಲ್ವಾ ಅಂತ ಗೊತ್ತಾಗಲ್ಲ. ನೀವು ವಾಷರ್ ಕನೆಕ್ಟ್ ಮಾಡಿದ ಮೇಲೂ ಗೊತ್ತಾಗಲ್ಲ. ಅದು ರೆಗ್ಯುಲೇಟ್ರ್ ಕನೆಕ್ಟ್ ಮಾಡಿ ಆನ್ ಮಾಡಿ ಸ್ಟವ್ ಆನ್ ಮಾಡೋ ಮುಂಚೆ, ರೆಗ್ಯುಲೇಟ್ರ್ ಆನ್ ಮಾಡಿ ಸ್ಟವ್ ಆನ್ ಮಾಡೋ ಮುಂಚೆ ಕೆಳಗಡೆ ಏನಾದರೂ ಸೌಂಡ್ ಬಂದರೆ, ಯಾವಾಗ ಸ್ಟವ್ ಆನ್ ಮಾಡಿರಲ್ಲ, ರೆಗ್ಯುಲೇಟರ್ ಕನೆಕ್ಟ್ ಮಾಡಿದರೆ ರೆಗ್ಯುಲೇಟರ್ ಆನ್ ಮಾಡಿ ಸ್ಟವ್ ಆನ್ ಮಾಡೋ ಮುಂಚೆ ಅಲ್ಲಿ ಸ್ವಲ್ಪ ಗಮನಿಸಿ, ಆ ರೆಗ್ಯುಲೇಟರ್ ಬೇಸಲ್ಲಿ ಏನಾದರೂ ಸ್ಮೆಲ್ಲು ಸೌಂಡ್ ಬಂದರೆ ವಾಷರ್ ಸರಿ ಇಲ್ಲ ಅಂತ ಲೆಕ್ಕ. ವಾಷರ್ ಸರಿ ಇದ್ದರೆ ಗ್ಯಾಸಲ್ಲಿ ಲೀಕ್ ಆಗೋಲ್ಲ, ನೇರ ಟ್ಯೂಬಿಗೆ ಹೋಗಿರ್ತದೆ. ವಾಷರ್ ಸರಿ ಇಲ್ಲ ಅಂದರೆ ಬೇಸಲ್ಲೇ ಲೀಕ್ ಆಗ್ತದೆ. ಸೊ ಇದು ನಮಗೆ ರೆಗ್ಯುಲೇಟರ್ ಆನ್ ಮಾಡಿದ ಮೇಲೇ ಗೊತ್ತಾಗೋದು. ಬಟ್ ಆ ಟಿಲ್ಟ್ ವಾಲ್ವ್ ಇದೆಯಲ್ಲ, ಅದು ಕ್ಯಾಪ್ ತೆಗೆದು ಕೂಡಲೇ ನೀವು ಗಮನಿಸ್ಬೋದು. ಫಸ್ಟ್ ಟೈಮ್ ನೋಡುವಾಗ ಏನಾದರೂ ಅದು ಕ್ರಾಸ್ ಆಗಿ ಪ್ರೆಸ್ ಆಗಿದ್ದರೆ ಅಲ್ಲಿ ಸೌಂಡು ಸ್ಮೆಲ್ ಬರ್ತಾ ಇರ್ತದೆ. ಸಣ್ಣ ಮಟ್ಟದ ಹರಳು ಏನಾದರೂ ಅದರ ಒಳಗಡೆ ಜಾಮ್ ಆದರೂ ಕೂಡ ಅಲ್ಲಿ ಲೀಕ್, ಅದು ಫುಲ್ ಸೆಟ್ಲ್ ಆಗಿಬಿಟ್ರೆ ಜಾಮ್ ಆಗ್ತದೆ, ಗ್ಯಾಸ್ ಬರೋದಿಲ್ಲ. ಪ್ರೆಸ್ ಆದರೆ ಗ್ಯಾಸ್ ರಿಲೀಸ್ ಆಗ್ತದೆ. ಅದು ಪ್ರೆಸ್ ಆಗಿ ಏನಾದರೂ ಸಣ್ಣ ಹರಳು ಅಥವಾ ಏನಾದರೂ ಸಣ್ಣ ಪಾರ್ಟ್ ಅದರೊಳಗಡೆ ಉಳಿದು ಅದು ಜಾಮಾಗಿ ಕೂತಿದ್ರೆ ಅಲ್ಲಿ ಸಣ್ಣಕ್ಕೆ ಗ್ಯಾಸ್ ಲೀಕೇಜ್ ಇರ್ತದೆ. ಸೊ ಅದು ನಾವು ಆಫ್ ಮಾಡಿದ್ರು ಕೂಡ ಅದು ಅಲ್ಲಿಂದ ಬರ್ತಾ ಇರ್ತದೆ. ಸೊ ಅದನ್ನು ಅಬ್ಸರ್ವ್ ಮಾಡೋಕ್ಕಂದರೆ ನಾವು ಫಸ್ಟ್ ಟೈಮ್ ಕನೆಕ್ಟ್ ಮಾಡೋ ಮುಂಚೆ ಸ್ಮೆಲ್ಲು ಸೌಂಡಲ್ಲಿ ಅಬ್ಸರ್ವ್ ಮಾಡ್ಬೋದು. ಡೌಟ್ ಬಂದರೆ ಮತ್ತೆ ನೀರು ಹಾಕಿ ಅದರಲ್ಲಿ ಗುಳ್ಳೆಗಳು ಬಬಲ್ಸ್ ಬಂದರೆ ಅಲ್ಲಿ ಲೀಕೇಜ್ ಇದೆ ಅಂತ ಲೆಕ್ಕ. ಕ್ಯಾಪ್ ಹಾಕಿ ವಾಪಸ್ ಮಾಡಿಬಿಡಿ, ಗ್ಯಾಸ್ ಏಜೆನ್ಸಿಯವ್ರು ಬೇರೆ ಸಿಲಿಂಡರ್ ಕೊಡ್ತಾರೆ. ವಾಷರ್ ಹೋದರೂ ಅಷ್ಟೇ ಎಕ್ಸ್ಚೇಂಜ್ ಮಾಡ್ಬೋದು. ಸೊ ಇನ್ನು ಏನಾದರೂ ಲೀಕೇಜ್ ಫೈಂಡ್ ಔಟ್ ಆದಾಗ ನಮಗೆ ಸ್ಮೆಲ್ಲಲ್ಲಿ ಗೊತ್ತಾಗ್ತದೆ ಅಂತ ಹೇಳಿದೆ. ಲೀಕೇಜ್ ಫೈಂಡ್ ಔಟ್ ಮಾಡೋದು, ಟ್ಯೂಬ್ ಜಾಯಿಂಟು ಟ್ಯೂಬು ಅಲ್ಲಿ, ಅದರಿಂದ ಆ ಕಡೆ ಎಲ್ಲೇ ಇದ್ದರೂ ರೆಗ್ಯುಲೇಟರ್ ಸ್ಟಾಪ್ ಮಾಡಿ, ಇಲ್ಲ ಬೇಸಲ್ಲಿದ್ದರೆ ರೆಗ್ಯುಲೇಟರ್ ರಿಮೂವ್ ಮಾಡಿ ಕ್ಯಾಪ್ ಹಾಕಿಬಿಟ್ಟು ಗ್ಯಾಸ್ ಎಕ್ಸ್ಚೇಂಜ್ ಮಾಡ್ಬೋದು. ಇಲ್ಲ ನಮ್ಮ ಕೈಲಾದರೆ ಆ ಟಿಲ್ಟ್ ವಾಲ್ವನ್ನು ಸ್ವಲ್ಪ ಸರಿ ಮಾಡಲಿಕ್ಕೂ ಆಗ್ತದೆ, ಅದು ನೋಡುವ. ಆಮೇಲೆ ಇಲ್ಲಿ ಗ್ಯಾಸ್ ಸಿಲಿಂಡರ್ ಇದ್ದರೆ ನಾವು ಅದನ್ನು ಸ್ವಲ್ಪ ತೋರಿಸ್ಬೋದು. ಇನ್ನೊಂದು ಲೀಕೇಜ್ ಸ್ಮೆಲ್ಲು ಸೌಂಡು ಇದು ಲೀಕೇಜ್ ಕನ್ಫರ್ಮ್ ಆದರೆ ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯ ಕಿಡಿಗಳನ್ನು ಮಾಡಬೇಡಿ. ಬೆಂಕಿ ಕಡ್ಡಿ ಹಚ್ಚೋದು ಅಥವಾ ಬೇರೆ ಯಾವುದೇ ರೀತಿ. ಆಮೇಲೆ ನಮ್ಮ ಸ್ವಿಚ್ ಬೋರ್ಡ್ಗಳಿಂದ ಸ್ವಿಚ್ಗಳನ್ನು ಆಪ್ರೇಟ್ ಮಾಡೋಕ್ಕೆ ಹೋಗಬೇಕು. ಫ್ಯಾನ್ ತಿರುಗ್ತಾ ಇದೆಯಾ ಹಾಗೇ ಇರಲಿ, ಲೈಟ್ ಉರಿತಾ ಇದೆಯಾ ಹಾಗೇ ಇರಲಿ, ಫಸ್ಟ್ ಗ್ಯಾಸನ್ನು ಹ್ಯಾಂಡಲ್ ಮಾಡಬೇಕು. ಅಲ್ಲಿ ಯಾವುದೇ ರೀತಿಯ ಬೆಂಕಿ ಕಿಡಿಗಳು ಆಗಬಾರ್ದು. ಅದು ಒಂದು ಸಣ್ಣ ಸ್ವಿಚ್ ಹಾಕಿದಾಗ ಒಂದು ಸಣ್ಣ ಸ್ಪಾರ್ಕ್ ಆದರೂ ಕೂಡ ಅಷ್ಟು ಫ್ಲ್ಯಾಶ್ ಆಗೋ ಚಾನ್ಸಸ್ ಇದೆ. ಅದು ಎಷ್ಟೊತ್ತಾಗಿರ್ತದೆ ನಮ್ಗೆ ಗೊತ್ತಿರಲ್ಲ, ಫ್ಲ್ಯಾಶ್ ಆಗೋ ಚಾನ್ಸಸ್. ಹಾಗಾಗಿ ಯಾವುದೇ ರೀತಿಯ ಸ್ವಿಚ್ಗಳನ್ನು ಅದನ್ನು ಆಪ್ರೇಟ್ ಮಾಡದೆ ಫಸ್ಟು ಲೀಕೇಜನ್ನು ಸ್ಟಾಪ್ ಮಾಡಿ, ಸಾಧ್ಯ ಆದರೆ ಸಿಲಿಂಡ್ರನ್ನು ಓಪನ್ ಸ್ಪೇಸ್ ಹೊರಗಡೆ ಅಟ್ಮಾಸ್ಫಿಯರಿಕ್ ವೇಕೆಂಟ್ ಪ್ಲೇಸ್ ಜಾಸ್ತಿ ಓಪನ್ ಸ್ಪೇಸ್ ಇರೋ ಜಾಗ ತಂದಿಟ್ಟು ನಮ್ಮ ಮನೆಯ ಕಿಟಕಿ ಬಾಗಿಲುಗಳನ್ನು ಓಪನ್ ಮಾಡಿಡು. ಓಪನ್ ಮಾಡಿಟ್ಟಾಗ ಏನಾಗ್ತದೆ, ಹೊರಗಡೆ ಗಾಳಿ ಫ್ರೆಶ್ ಏರ್ ಒಳಗಡೆ ಬರ್ತದೆ, ಇಲ್ಲಿರುವಂಥ ಗ್ಯಾಸ್ ಹೊರಗಡೆ ಹೋಗ್ತದೆ. ಸೊ ಅಲ್ಲೊಂದು ಅರ್ಧ ಗಂಟೆ 1 ಗಂಟೆ ಎಲ್ಲ ಓಪನ್ ಮಾಡಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಮತ್ತೆ ನಾವು ಅದನ್ನು ರೀಯೂಸ್ ನಮ್ಮ ಏರಿಯಾವನ್ನು ನಾವು ರೀಯೂಸ್ ಮಾಡ್ಬೋದು. ಇನ್ನೇನಾದರೂ ಫೈರ್ ಆದರೆ ಲಾಸ್ಟ್ ಆಪ್ಷನ್. ಸೊ ಇದಿಷ್ಟು ನಾವು ಜಾಗ್ರತೆ ಮಾಡಿ ಇದು ಮಾಡಿದ್ರೆ ಫೈರ್ ಆಗೋಲ್ಲ, ಲೀಕೇಜ್ ಆಗೋಲ್ಲ. ಆದಷ್ಟು ಲೀಕೇಜ್ ಆಗದ ರೀತಿಯಲ್ಲಿ ಜಾಗ್ರತೆ ಮಾಡಬೇಕಾಗ್ತದೆ. ಅಕಸ್ಮಾತ್ ಒಂದೊಂದು ಸಲ ಏನಾದರೂ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಲೀಕೇಜ್ ಆಗಿ ಫೈರ್ ಆದರೆ ನಮಗೆ ಒಂದೇ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಟಿಂಗ್ವಿಷರ್ ಬೇಕು, ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒದ್ದೆ ಗೋಣಿ ಚೀಲ ಬ್ಲ್ಯಾಂಕೆಟ್ಗಳನ್ನು ನಾವು ರ್ಯಾಪ್ ಮಾಡಬೇಕಾಗ್ತದೆ. ಸೊ ಸಿಲಿಂಡರ್ ಮೇಲೆ 3 ಸ್ಟ್ಯಾಂಡ್ ಬಂದು ಒಂದು ರಿಂಗ್ ಬರ್ತದಲ್ವ, ಅದನ್ನು ಎತ್ಕೋಬೇಕಾದ್ರೆ
ಅದರ ಮೇಲೆ ಗೋಣಿ ಬಟ್ಟೆ ಹಾಕಿಬಿಟ್ರೆ ನಂದೋದಿಲ್ಲ, ಅದು ಫುಲ್ಲು ರ್ಯಾಪ್ ಆಗಬೇಕು. ರ್ಯಾಪ್ ಆಗೋದಂದರೆ ಅದಕ್ಕೆ ಆಕ್ಸಿಜನ್ ಸಪ್ಲೈ ಕಟ್ ಆಫ್ ಆದರೆ ಮಾತ್ರ ಫೈರ್ ಆಫ್ ಆಗ್ತದೆ. ಸೊ ಬೆಸ್ಟ್ ಮೀಡಿಯಾ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಟಿಂಗ್ವಿಷರ್, CO2 ಎಕ್ಸ್ಟಿಂಗ್ವಿಷರ್. ಗ್ಯಾಸ್ ರಿಲೀಸ್ ಮಾಡಿದ್ರೆ ಫ್ಲೇಮ್ ಆಫ್ ಆಗ್ತದೆ. ಫ್ಲೇಮ್ ಆಫ್ ಆದರೆ ಕೆಲಸ ಮುಗಿಲಿಲ್ಲ, ಮತ್ತೇನು ಮಾಡಬೇಕು? ನೆಕ್ಸ್ಟ್ ಏನು ಮಾಡಬೇಕು? ಲೀಕೇಜನ್ನು ಸ್ಟಾಪ್ ಮಾಡಬೇಕು. ಬೆಂಕಿನ ಅನಿಸಿ ಲೀಕೇಜ್ ಸ್ಟಾಪ್ ಮಾಡಲಿಲ್ಲ ಅಂದರೆ ಮತ್ತೆ ರೀಇಗ್ನಿಷನ್ ಆಗೋ ಚಾನ್ಸಸ್ ಇದೆ.